ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ. ಕೌಶಿಕತಾನು ಬ್ರಹ್ಮರ್ಷಿ ಎನಿಸಿ ಕ್ಷಿತಿಪ ಕೌಶಿಕತಾನು ಬ್ರಹ್ಮರ್ಷಿ ಎನಿಸಿ ದಶರಥಾತ್ಮಜ ರಾಮ ಲಕ್ಷ್ಮಣ
ರಕ್ಷೆಯ ನೆವದಲಿ ಯಜ್ಞ ರಕ್ಷೆಯ ನೆವದಲಿ ಸಂರಕ್ಷಣೆ ಮಾಡುವುದಕ್ಕೆ ಅನೀಕ್ಷವಾದಂತಹ ಶಕ್ತಿ ಒಂದು ಅಗತ್ಯವಿದೆ ಎನ್ನುವುದನ್ನು ನಿರ್ಧರಿಸಿ ನಾನು ಅಯೋಧ್ಯೆಗೆ ಬಂದವ. ಸರಿ, ಚಕ್ರವರ್ತಿ ದಶರಥನಲ್ಲಿ ಕೇಳಿಕೊಂಡೆ ರಾಮನನ್ನು ಕಳುಹಿಸಿಕೊಡಬೇಕು ಎಂದು. ಈಗ ದುಃಖವಾದದ್ದು ಸಹಜ. ವಯೋಮಾನದಲ್ಲಿ ರಾಮನು ಹುಟ್ಟಿದ್ದಾನೆ. ಈ ವೃದ್ಧಾಪ್ಯದ ಈ ಸನಿಹದಲ್ಲಿ ಏನ ಮಗುವನ್ನು ಕಳುಹಿಸಿಕೊಡುವುದೆಂತು ಅಂತ ಕೇಳಿದರು. ಆದರೂ ವಸಿಷ್ಠರ ಸಲಹೆಯಂತೆ ನಿನ್ನನ್ನೂ ಕಳುಹಿಸಿಕೊಟ್ಟ. ಸತ್ಯ. ಜೊತೆ ಲಕ್ಷ್ಮಣನು ಒದಗಿ ಬಂದ. ನಿಮ್ಮಿರುವರನ್ನು ಕರೆದುಕೊಂಡು ಸರಯೂ ನದಿಯನ್ನು ದಾಟಿ ಮುಂದೆ ಬಂದೆವು. ಸತ್ಯ. ನನಗಂತೂ ಸಂತೋಷವಾಗ್ತಾ ಇದೆ. ನಿಮ್ಮಂತಹ ಶಿಷ್ಯರನ್ನು ಪಡೆದಂತಹ ನಾನು ಭಾಗ್ಯವಂತ. ಯಾಕೆ ಈ ಹಿಂದೆ ಕ್ಷತ್ರಿಯರಾಗಿದ್ದವ ನಾನು, ವಿಶ್ವರಥ ನಾಮಕನಾಗಿದ್ದೆ. ಸತ್ಯ. ಅನಿವಾರ್ಯವಾದಂತಹ ಒಂದು ಸಂಗ್ರಾಮದಲ್ಲಿ ಪ್ರತಿಜ್ಞಾಬದ್ಧನಾಗಿ ನಾನು ಬ್ರಾಹ್ಮಣನಾಗಬೇಕು ಹೊರಟವ. ಯಾವ ಕಾಲದಲ್ಲಿ ಯಾವುದು ಬದಲಾಗುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಪ್ರಪಂಚ ಎನ್ನುವುದು ಹೇಳ್ತೇವೆ. ನಿಜ. ಕಾಲಗರ್ಭದಲ್ಲಿ ನಡೆಗಿದೆ ಎನ್ನುವುದನ್ನು ವಿವೇಕಿಗಳಿಗೂ ಕೂಡ ಹೇಳುವುದು ಅಶಕ್ತರಾಗ್ತಾರೆ. ನಿಜ. ಆದರೆ ಸಾಧನೆ ಎನ್ನುವುದನ್ನು ಕಂಡಾಗ ರಾಜ ಕೌಶಿಕನಾಗಿ ವಿಶ್ವರಥನಾದಂತಹ ನಾನು ಮಹಾಬ್ರಾಹ್ಮಣನೆನಿಸಿದೆ. ಆದ್ದರಿಂದಲೇ ವಿಶ್ವಮಿತ್ರ ಎನ್ನುವಂತಹ ನಾಮಧೇಯಕ್ಕೆ ಪಾತ್ರನಾಗಿದ್ದೇನೆ. ಯಾಗರಕ್ಷಣೆಗಾಗಿ ನಿಮ್ಮನ್ನು ಕರೆದುಕೊಂಡು ಬಂದೆ. ಬರುತ್ತಿರುವಂತಹ ಈ ವೇಳೆ ನೆನಪಾಗುವುದೇನು ಗೊತ್ತೇ? ನನ್ನಲ್ಲಿ ಏನುಂಟು ಅದೆಲ್ಲವನ್ನೂ ಕೂಡ ಯೋಗ್ಯರಾದಂತಹ ಶಿಷ್ಯರಿಗೆ ದಾರಿಯೇರಬೇಕು ಎನ್ನುವಂತಹ ಯೋಚನೆಯಲ್ಲಿದ್ದೆ. ಈವರೆಗೆ ಅಂತಹ ಶಿಷ್ಯರು ಯಾರು ಸಿಕ್ಕಲಿಲ್ಲ. ದಶರಥಾತ್ಮಜರಾದಂತಹ ನಿಮ್ಮನ್ನು ಕಂಡಾಗ ಸಂತೋಷವಾಯಿತು. ಎಲ್ಲಾ ವಿದ್ಯೆಯನ್ನು ಕೂಡ ನಿಮಗೆ ದಾರಿಯೇರುವ ನಿಟ್ಟಿನಲ್ಲಿ ನಾನು ಮುಂದುವರಿಯುತ್ತಾ ಇದ್ದೇನೆ. ಈ ವೇಳೆಯಲ್ಲಿ ನೆನಪಾಗುವುದು ನನಗೆ ಕೊಡಬೇಕು ಯಾವುದನ್ನು ಹೇಗೆ ಯಾವ ವೇಳೆಯಲ್ಲಿ ಕೊಡಬೇಕು ಯೋಚಿಸಿ ನೆನಪಾಗುವುದು. ಕೆಲವು ಕೊಟ್ಟದ್ದು ಪ್ರಚಾರಕ್ಕೆ ಬರ್ತದೆ ಗುರುಗಳೇ, ಕೆಲವು ಪ್ರಚಾರವೇ ಆಗುವುದಿಲ್ಲ. ಆದ್ರೆ ನಮಗೆ ಸಮಸ್ಯೆ ಅದೇ, ಆಗಬೇಕಾದದ್ದು ಪ್ರಚಾರ ಆಗುವುದಿಲ್ಲ, ಆಗಬಾರದ್ದೇ ಆಗುತ್ತದೆ. ಆದರೆ ನಾನು ಕೊಟ್ಟದ್ದು ಪ್ರಚಾರಕ್ಕಾಗಿ ಅಲ್ಲದಿದ್ರು ಕೂಡ ರಾಮನ ಮೂಲಕವಾಗಿ ಲೋಕದ ನಿಯತಿಯನ್ನು ಮೀರದೆ ಯಾರು ಜೀವನ ಮಾಡುತ್ತಾರೋ ಅವರಿಗೆ ಅನುಕೂಲವಾಗಲಿ, ಸಜ್ಜನರ ಬದುಕು ಶ್ರೇಷ್ಠವಾಗಲಿ, ಹಸನಾಗಲಿ ಎನ್ನುವ ಉದ್ದೇಶದಿಂದ ನಾನು ಪ್ರಚಾರಕ್ಕೆ ಕೊಡುವುದಲ್ಲ, ಕೊಡುವುದು ಯಾಕೆ? ಆಚಾರಕ್ಕೆ. ಆದ್ದರಿಂದಲೇ ಆ ಬಗ್ಗೆ ಯೋಚನೆ ನನಗಿಲ್ಲ. ಲೋಕದ ಹಿತವನ್ನು ಬಯಸಿ ನೀನು ಯಾರು ಮಿತಭಾಷಿಯಾಗಿದ್ದಿ. ಸಾತ್ವಿಕ ಎಂದ್ರೆ ಏನು ಎನ್ನುವುದನ್ನು ನಿನ್ನನ್ನು ನೋಡಿ ತಿಳಿಯಬೇಕು. ನಿನಗೆ ಅನುಕೂಲನಾದಂತಹ ಸಹೋದರ ಲಕ್ಷ್ಮಣನಿದ್ದಾನೆ, ಇವನು ನೋಡಿ ಪಾಠವು ಕಲಿಬೇಕು. ಆದ್ದರಿಂದಲೇ ವಿಶೇಷವಾಗಿ ನಿನ್ನ ಈ ತಿರುಗಾಟದ ಈ ಅವಧಿಯಲ್ಲಿ ನನಗಾಗಿ ಅಂತಲ್ಲ, ಲೋಕಹಿತಕ್ಕಾಗಿ ಜನರ ಹಿತಕ್ಕಾಗಿ ಮಾಡುತ್ತಿರುವಂತಹ ನನ್ನ ಯಾವುದೇ ಕಾರ್ಯಕ್ರಮವಿರಲಿ ನೆರವೇರಬೇಕಿದ್ರೆ ನಿನೇ ಕೊಡಬೇಕು. ನಿನಗೆ ಆಯಾಸ ಅಲ್ವಾ ಗುರುಗಳೇ? ಮುನಿಲಲಾಮನೇ ನಿನ್ನ ಸೇವೆಯ ದಿನಗೆ ಪೂರ್ವದ ಪುಣ್ಯ ಮುನಿವರ
ಅನುಕರಿಸಿದೆ ಬಾಳಿನಲ್ಲದೆ ಜನ್ಮದ ಪುಣ್ಯ ಇಲ್ಲದೆ ಇದ್ದರೆ ಅಯೋಧ್ಯೆಯ ನೆಲ ಯಾವ ಯೋಧನಿಂದಲೂ ಭೇದಿಸಲು ಅಸಾಧ್ಯವಾದ ನೆಲ. ಆದ್ದರಿಂದಲೂ ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಅದು ಒಬ್ಬಾತನ ಮನಪಟಲದಿಂದ ಬೇರ್ಪಡಿಸುವುದಕ್ಕೆ ಸಾಧ್ಯವುಳ್ಳದ್ದಲ್ಲ. ಅಯೋಧ್ಯ ಅಲ್ವೇ? ಅಂತಹ ಮನು ಮುಖ್ಯರಿಂದ ಸ್ಥಾಪಿತವಾದ ಇಕ್ಷ್ವಾಕು ಮುಖ್ಯರಿಂದ ಊರ್ಜಿತಗೊಂಡ ಪರಮ ಪವಿತ್ರ ಆದಿನೆಲೆಯುಳ್ಳಂತಹ ಕ್ಷೇತ್ರವಿದು. ಮಹಾವಿಷ್ಣುವಿನಿಂದ ಬ್ರಹ್ಮ, ಬ್ರಹ್ಮನಿಂದ ಮೊದಲುಗೊಂಡು ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಮನು, ಮನುವಿನಿಂದ ಮುಂದುವರಿದು ಇಕ್ಷ್ವಾಕು, ಸಗರ, ದಿಲೀಪ, ಅಜ್ಜ, ನನ್ನಪ್ಪ ದಶರಥ ಮುಖ್ಯರು ಬೆಳೆದು ಬೆಳಗಿಸಿದ ಪುಣ್ಯ ಭೂಮಿ ಇದು. ಈ ಆರ್ಯಾವರ್ತ ಸಪ್ತ ದ್ವೀಪಾಂಕಿತವಾದ ನೆಲವಿದು. ಭರತ ಚಕ್ರವರ್ತಿಯಿಂದ ಭಾರತ ಎನ್ನುವ ಅಭಿಧಾನವನ್ನು ಹೊಂದಿದ ನೆಲ. ಅಂತಹ ಜಂಬೂ ದ್ವೀಪ ಮಧ್ಯದಲ್ಲಿ ವಿರಾಜಮಾನವಾಗಿ ವಿಜೃಂಭಿಸುತ್ತಾ ಇರುವ ಸೂರ್ಯವಂಶದ ಕೇಂದ್ರ ಸ್ಥಾನವಿದು. ಈ ಸಂದರ್ಭದಲ್ಲಿ ಈ ನೆಲದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ. ಈ ನೆಲಕ್ಕೆ ನೀವು ಪದ ಬೆಳೆಸಿದ್ದೀರಿ, ನಮ್ಮನ್ನು ಕರಕೊಂಡು ಹೋಗುವ ಯೋಚನೆ ಮಾಡಿದ್ದೀರಿ. ಒಬ್ಬಾತ ಎಲ್ಲಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ, ಹೇಗಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ. ಒಬ್ಬಾತ ಸರ್ವಸಮರ್ಥನಾದ ನಾಯಕ ಆಗಬೇಕು ಅಂತಿದ್ರೆ ಅಧಿಕಾರದಲ್ಲಿ ಎಷ್ಟು ಸಮಯ ಇತ್ತ ಅನ್ನುವುದು ಮುಖ್ಯ ಅಲ್ಲ, ಅಧಿಕಾರಕ್ಕೆ ಮುಂಚೆ ಸಮಗ್ರ ರಾಷ್ಟ್ರಾಧ್ಯಯನ ಹೇಗೆ ಮಾಡಿದ ಎನ್ನುವುದೇ ಪ್ರಧಾನ. ಆದ್ದರಿಂದ ಇಂತಹ ಅವಕಾಶಗಳೆಲ್ಲ ಸುಲಭದಲ್ಲಿ ಸಿಗುವುದಿಲ್ಲ, ಅವ ಯಾವಾಗಲೂ ತಿರುಗುತ್ತಲೇ ಇರುವುದು ಅಂತ ಹೇಳಬಹುದು. ಒಬ್ಬ ಮಹಾನಾಯಕ ತಿರುಗುತ್ತಾನೆ ಅಂತಾದ್ರೆ ಅವ ತನ್ನ ರಾಷ್ಟ್ರದ ರಕ್ಷಣೆಗೆ ಬೇಲಿ ಹಾಕಿದ್ದಾನೆ ಅಂತ ಅರ್ಥ. ಅಂತಹ ಮಹಾಯೋಚನೆಯನ್ನು ಮಾಡಿ ದಶರಥ ಭೂಪತಿಗಳು ದಶ ದಿಕ್ಕುಗಳಲ್ಲಿ ತನ್ನ ವಿಕ್ರಮವನ್ನು ಮೆರೆಸಿದವರು. ಅಂತಹವರ ಪುತ್ರನಾಗಿ ಭವಿಷ್ಯದಲ್ಲಿ ಆರ್ಯಾವರ್ತವನ್ನು ಧರ್ಮಭೂಮಿಯಾಗಿಸಬೇಕು, ಧಾರ್ಮಿಕ ಕೇಂದ್ರವಾಗಿಸಬೇಕು, ಸುಸಂಸ್ಕೃತರ ಮೇದಿನಿಯಾಗಿ ಉಳಿಸಬೇಕು ಎನ್ನುವ ಇಚ್ಛೆಯಿಂದಲೇ ನಿಮ್ಮಂತಹವರ ಜೊತೆ ತೊಡಗಿಕೊಂಡಿದ್ದೇನೆ. ನೀವು ಸಾಮಾನ್ಯರಲ್ಲ, ಒಂದು ಕಾಲದಲ್ಲಿ ನೀವು ಅರಸರೇ. ಅರಸೊತ್ತಿಗೆಯನ್ನು ಬಿಟ್ಟು ಯೋಗಿಯಾಗಿ ಬಂದವರು. ಯೋಗಿಯ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚುಗಾರಿಕೆ ಏನುಂಟು ಗುರುಗಳೇ? ಈ ನೆಲದ ಪುಣ್ಯ, ನಿಮ್ಮ ನೆಲದ ಪುಣ್ಯ, ನಿಮ್ಮಂತಹವರನ್ನು ಪಡೆದದ್ದು ನಮ್ಮಂತಹವರ ಪುಣ್ಯ. ಆದ್ದರಿಂದ ಅಲಭ್ಯವಾದ ಲಾಭಕ್ಕೆ ಯೋಗ ಅಂತ ಹೆಸರು. ಅಂತಹ ಯೋಗವನ್ನು ನಮ್ಮ ಪಾಲಿಗೆ ಪ್ರಾಪ್ತಿಸಲ್ಪಟ್ಟಿದೆ. ಈ ವೇಳೆಯಲ್ಲಿ ನಿಮ್ಮ ಪದಸೇವೆಯನ್ನು ಮಾಡುತ್ತಾ ನಮ್ಮ ಬಗೆಗಾಗಿ ಅಲ್ಲಲ್ಲಿ ತಲೆ ಎತ್ತಿದ್ದಾರೆ. ಆರ್ಯಾವರ್ತದಲ್ಲಿ ಸೂರ್ಯವಂಶೀಯರ ಆಳ್ವಿಕೆ ಬಹಳ ಕಾಲದಿಂದ ನಡೆದಿದೆ. ಆದರೆ ಅಧಿಕಾರದಲ್ಲಿ ಇದ್ದಾಗಲೇ ಅಲ್ಲಲ್ಲಿ ಬೇಳೆ ಬೇಯಿಸುವವರು ಬಹಳಷ್ಟು ಮಂದಿ ಇದ್ದಾರೆ ಎನ್ನುವುದನ್ನು ನಾನು ಕೇಳಿಬಲ್ಲೆ. ಈ ಕಾಲಕ್ಕಾಗುವಾಗ ದುಷ್ಟ ಮಥನ, ಶಿಷ್ಟ ಸಂರಕ್ಷಣ, ದೀಕ್ಷೆಗಾಗಿ ನಮ್ಮನ್ನು ನೀವು ಬಳಸಿಕೊಳ್ಳುತ್ತೀರಿ ಅಂತಾದ್ರೆ ಇಲ್ಲಿವರೆಗೆ ನಾನು ಬಾಲರಾಮ ಅಲ್ವಾ? ಇನ್ನು ಮುಂದೆ ಬಾಲರಾಮನನ್ನೇ ನೀವು ಪ್ರತಿಷ್ಠಾಪಿಸ್ತೀರಿ ಅಂತಾದ್ರೆ ಅಯೋಧ್ಯೆ ಎನ್ನುವುದು ಪ್ರಬಲವಾಗುವ ಭರತ ಖಂಡದ ಸುಕ್ಷೇತ್ರ ಅಂತ ಮಾಡುವುದಕ್ಕೆ ಯಾವತ್ತೂ ನಾ ಬದ್ಧನಿದ್ದೇನೆ, ಸಿದ್ಧನಿದ್ದೇನೆ. ಒಂದು ವೇಳೆ ಅಯೋಧ್ಯೆಯಿಂದ ವರ್ಜಿಸಲ್ಪಟ್ಟರು ತ್ಯಾಗಿಯಾಗಿ ಈ ನೆಲಕ್ಕಾಗಿ ದುಡಿಯುತ್ತೇನೆ, ಈ ಸಂಸ್ಕಾರ ಸಂಸ್ಕೃತಿಗಾಗಿ ದುಡಿಯುತ್ತೇನೆ. ಆದ್ದರಿಂದ ನಿಮ್ಮಂತಹ ಗುರುಪದದ ಸೇವೆ ಇದು ಯಾವತ್ತೂ ನಮಗೆ ಇರಲಿ ಅಂತ ಆಶಿಸುತ್ತಾ, ನೀವು ಯಾವುದನ್ನು ಧಾರೆ ಎರೆಯುತ್ತೀರೋ ಅದನ್ನು ಪಡೆಯುವುದಕ್ಕೆ ಬದ್ಧನಿದ್ದೇನೆ, ಸಿದ್ಧನಿದ್ದೇನೆ. ರಾಮ ವಿಶ್ವಾಮಿತ್ರ ಕರಗಮನ ಸಂಜಾತ ರಾಮನಾಗಬೇಕು. ಆದ್ರಿಂದ ಲೋಕಹಿತವಾಗ್ತದೆ, ಲೋಕ ಕಲ್ಯಾಣವಾಗ್ತದೆ, ಲೋಕಕ್ಕೆ ಪೂರಕವಾದಂತಹ ಶಕ್ತಿಗಳೇ ಉಂಟಾಗ್ತದೆ, ಲೋಕಮಾರ್ಗವಾದಂತಹ ಶಕ್ತಿ ನಾಶವಾಗ್ತದೆ ಎನ್ನುವಂತ ವಿಶ್ವಾಸ ನನ್ನದು. ತಮ್ಮ ಏನೋ ಏನು ಲಕ್ಷ್ಮಣ? ಜನಗಣಪಣೆ ಗುರುಗಳಾಜ್ಞೆಯೊಳನು ಸರಿಸಿ ಬಂದೆವು ಮುನಿವರ.
ವನದ ಕೆಮ್ಮಿದಪ್ಪ ಸೇವೆಯ ಮುನಿಪತ್ತಿಡುಗೈ ಜನಕನಪ್ಪಣೆ ಗುರುಗಳ ಜಯೊಳನ್ನು ಸರಿಸಿ ಬಂದಿನೆವು ಶ್ರೀಪದ ವನದ ಕೆಮ್ಮಿದಪ್ಪ ಸೇವೆಯ ಮುನಿಪತ್ತಿಡುಗೈ ಮುನಿವರ ಅಭಿವಾದನವನ್ನು ಸಲ್ಲಿಸಿದ್ದೇನೆ. ಸಮಸ್ತ ಸಾಕೇತರ ಪ್ರಜೆಗಳೆಲ್ಲರೂ ನನ್ನ ಅಣ್ಣನ ಸದ್ಬುದ್ಧಿಯನ್ನು ಕಂಡು ವಿಧ ವಿಧವಾಗಿ ಹೊಗಳುತ್ತಿರುವಾಗ ಅಣ್ಣನ ಕುರಿತಾಗಿ ಅನುರಾಗವನ್ನು ಹೊಂದಿದಂತಹ ನಾನು ನನ್ನ ತಂದೆಯವರಲ್ಲಿ ಅಣ್ಣನ ಕುರಿತಾಗಿ ನೀವು ಕೇಳಿದಾಗ ಅಣ್ಣನನ್ನೇ ಅನುಸರಿಸಿಕೊಂಡು ನಾನು ಬಂದವನು. ಸಂತೋಷ. ಯಾವ ಶಿಷ್ಯನೇ ಆಗಲಿ ಗುರುಗಳು ಬೋಧಿಸುವಂತಹ ವಿದ್ಯೆ ಎನ್ನುವ ಅಮೃತವನ್ನು ಉಂಡು ನೇರವಾಗಿ ಹೋದನಂತಾದ್ರೆ ಅದು ಯಾವತ್ತಾದ್ರೂ ಸದ್ವಿನಿಯೋಗ ಆಗುವುದಕ್ಕುಂಟೆ ಹೇಳಿ? ಇಲ್ಲವೇ ಇಲ್ಲ. ಯಾವತ್ತಿದ್ರೂ ಗುರು ಸೇವೆಯಲ್ಲಿ ನಿರತನಾಗಿ ತದನಂತರ ಗುರುಗಳ ಉಪದೇಶವನ್ನು ಪಡೆದು ಆನಂತರ ನೇರವಾಗಿ ಸಾಕ್ಷಾತ್ಕಾರ್ಯವನ್ನು ಹೊಂದಿ ಯಾವ ಕಾರ್ಯೋನ್ಮುಖನಾಗಿ ಮುಂದುವರಿಯುತ್ತಾನೋ ಅಲ್ಲಿ ಅವನಿಗೆ ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಕಾರ್ಯ ಸಾಧನೆ ಆಗ್ತದೆ ಎನ್ನುವುದಕ್ಕೆ ಬಹಳಷ್ಟು ಉದಾಹರಣೆ ಉಂಟು. ಅಂತಹ ಉದಾಹರಣೆಯಲ್ಲಿ ಅನುಸರಣೆಯನ್ನು ಮಾಡಿಕೊಂಡು ನಾವು ಮುಂದುವರಿಯುತ್ತಿರುವವರು. ಹಾಗಾಗಿ ಗುರುಗಳೇ, ತಂದೆಯವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಇನ್ನೇನಿದ್ರು ನಿಮ್ಮ ಸೇವೆಯನ್ನು ಮಾಡುತ್ತಾ ನಿಮ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದು ನಮ್ಮಿರುವರ ಅಭಿಲಾಷೆ. ಅನುಗ್ರಹ ಮಾಡಬೇಕು. ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದೇನೆ. ದಾರಿ ಉದ್ದಕ್ಕೂ ವಿಚಾರಗಳನ್ನು ಮಾತಾಡ್ತಾ ಇದ್ದೇವೆ. ಸತ್ಯ. ಆಶ್ರಮವನ್ನು ಪ್ರವೇಶಿಸುವ ಮೊದಲಾಗಿ ತಿರುಗಾಟ ಮಾಡುವುದಲ್ವೇ ನಮ್ಮದು? ನಾವು ಅಯೋಧ್ಯೆಯನ್ನು ಉತ್ತರಿಸಿದ್ದೇವೆ. ಮಾತ್ರವಲ್ಲ, ಮುಂದುವರಿದು ಬಂದು ನಿಂತದ್ದು ಪವಿತ್ರವಾದ ಸರಯೂ ತಟ್ಟದಲ್ಲಿ. ಆದ್ದರಿಂದ ನೆನಪಾಗುವುದು ನನಗೆ. ಇಲ್ಲಿ ಮಲಗಿದ್ದ ನಮ್ಮನ್ನು ನೀವು ಎಚ್ಚರಿಸಿದ್ದೆ. ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾಹಿನಿಕಂ. ನೀನು ಕೋಸಲದಿಂದ ಪ್ರಜೆಯಾಗಿ ಕರ್ತವ್ಯ ಪ್ರತಿಯನ್ನು ಬೆಳೆಸಿಕೋ. ಇದು ನಿಮ್ಮ ವಾಕ್ಯ. ಆದ್ದರಿಂದ ನರಶಾರ್ದೂಲವಾಗಿ ನಾವು ಮೆರೆಯಬೇಕು ಅಂತಿದ್ರೆ ನಿಮ್ಮ ವಾಕ್ಯವನ್ನು ಅನುಸರಿಸಿಕೊಂಡು ನಡೆಯಬೇಕಾದ ಹೊಣೆಗಾರಿಕೆ ನಮಗುಂಟು. ಗುರುಗಳೇ, ನೀವು ಕೌಶಿಕ ಅಂತ ನಾಮವನ್ನು ಹೊಂದಿದವರು. ಕೌಶಿಕರ ಜ್ಞಾನದ ಬಡಿತ ಗುರು ಪ್ರಸಾದವಾಗಿ ನಮ್ಮ ಜ್ಞಾನಾಮೃತಂಗವಾದಾಗ ಅದು ಯಾವತ್ತೂ ನಮಗೆ ಅಮೃತೋಪಮವಾಗಿ ಒದಗಿ ಬಂದಾಗ ನಾವು ಪೂರ್ಣೇಶರಾಗುತ್ತೇವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಮಗೆ ನೀವು ಹಿಮ್ಮೇಳವಾದರೆ ನಾವು ಯಾವತ್ತೂ ಮುಮ್ಮೇಳವಾಗಿ ಸಾಗುವುದಕ್ಕೆ ಸದಾ ಬದ್ಧರಿದ್ದೇವೆ. ಭವಿಷ್ಯದಲ್ಲಿ ನಿಜಾರ್ಥದಲ್ಲಿಯೂ ಇದು ಸತೀಶನ ಕ್ಷೇತ್ರ, ನಿಜವಾಗಿಯೂ ಪವಿತ್ರವಾದಂತಹ ಈಶ ಕ್ಷೇತ್ರವಾಗಿ ಈಶ ಸೇವೆಯೇ ದೇಶ ಸೇವೆ ಎಂಬ ಭಾವದಿಂದ ನಳಿನ ಕುಮಾರನ ಸೃಷ್ಟಿ ಅಂದ್ರೆ ಬ್ರಹ್ಮ ಸೃಷ್ಟಿ ಇದು ಯಾವತ್ತೂ ಉಳಿಯಬೇಕು ಅಂತಿದ್ರೆ ಅವ ಉದಿಸಿದ್ದೇ ಕಮಲದಲ್ಲಿ ಉದಿಸಿದ ಅವ ಮುಂದಕ್ಕೆ ಅದರಲ್ಲೇ ಮುಂದುವರಿದು ಅವನ ಸೃಷ್ಟಿಯಲ್ಲಿ ಸರ್ವೋತ್ಕೃಷ್ಟವಾದ ಸಾಧನೆಯನ್ನು ಮಾಡುವ ಸೌಭಾಗ್ಯವನ್ನು ನಮಗೆ ಒದಗುತ್ತದೆ ಅಂತ ಆದ್ರೆ ಅಂಚೆ ಅಂದ್ರೆ ಹಂಸ ಅಂತ ಅರ್ಥ. ಅಂಚೆದೇರನ ಬದಯ ಇವತ್ತು ಅಂಚೆಯಾಗಿ ಹೊರಹೊಮ್ಮಿ ಪ್ರಪಂಚಕ್ಕೆ ನಿಜಾರ್ಥವನ್ನು ಒದಗಿಸಲಿ. ಈ ಭುವನದಲ್ಲಿ ಈ ಶರೀರವೆನ್ನುವ ಪುರಭವನ, ಈ ಪುರಭವನದ ಧ್ವನಿ ವಿಶ್ವಧ್ವನಿಯಾಗಲಿ.
ಜನಧ್ವನಿಯಾಗಲಿ, ಜನಾರ್ದನನ ಧ್ವನಿಯಾಗಲಿ ಎನ್ನುವ ಆಶಯದೊಂದಿಗೆ ನಿಮ್ಮ ಜೊತೆ ಸೇರಿಕೊಂಡು ಮುಂದೆ ಬರುವುದಕ್ಕೆ ಸಿದ್ಧರಿದ್ದೇವೆ. ಇದು ವಿಶ್ವರಥರ ಜೊತೆಯಲ್ಲಿ ನಮ್ಮ ವಿಶ್ವದ ಸಂದೇಶದ ರಥವಾಗಿ ಮುಂದುವರಿಯಲಿ ಅಂತ ಆಶಿಸುತ್ತಾ ಅಯೋಧ್ಯೆಯಿಂದ ಹೊರಡುವುದಕ್ಕೆ ಸಿದ್ಧರಿದ್ದೇವೆ ಗುರುಗಳು. ಸಂತೋಷವಾಯಿತು. ಈ ಸರಯೂ ನದಿಯ ಈ ತೀರದಲ್ಲಿ ತಿರುಗಾಟದಲ್ಲಿ ಇನ್ನು ಮುಂದೆ ಆಗಬಾರದು, ಹಸಿವಾಗಬಾರದು. ಅದಕ್ಕಾಗಿ ವಿಶೇಷವಾದಂತಹ ಅದ್ಯಬಲ ಇರುವಂತಹ ವಿಶೇಷವಾದಂತಹ ವಿದ್ಯೆಯನ್ನು ಈಗ ಬೋಧಿಸುತ್ತೇನೆ. ಸಂತೋಷ. ಸರಿ, ಸ್ವೀಕರಿಸಿದ್ದೇವೆ. ಸಂತೋಷವಾಯಿತು. ಇನ್ನು ಹೀಗೆ ಇಲ್ಲಿರುವುದಲ್ಲ, ಮುಂದುವರಿಬೇಕಲ್ಲ. ತಿರುಗಾಟ ಮುಂದುವರಿಬೇಕು. ಬಿತ್ತರಿಸು ಗುರುದೇವ ಘೋರವನವಾವುದಿದು ಪತ್ರಫಲ ಪುಷ್ಪ ಮರಪುದರು, ಪತ್ರಫಲ ಪುಷ್ಪ ಮರಪುದರು. ಎತ್ತ ನೋಡಿದರೆಲ್ಲ ಕಪ್ಪಾಗಿ ಕಾಣುತ್ತಿದೆ, ಎತ್ತ ನೋಡಿದರೆಲ್ಲ ಕಪ್ಪಾಗಿ ಕಾಣುತ್ತಿದೆ. ಸುತ್ತೆಲ್ಲ ಕತ್ತಲಿನ ತವರು, ಸುತ್ತೆಲ್ಲ ಕತ್ತಲಿನ ತವರು. ಗುರುದೇವಾ ಬಿತ್ತರಿಸು. ನೀವು ಮುಂದುವರಿಯುತ್ತಾ ಇದ್ದೀರಿ. ನಿಮ್ಮನ್ನು ಪ್ರೀತಿಯಿಂದ ತಡೆ ಹಿಡಿದ ಬನಿದ್ದೇನೆ. ಯಾಕೋ? ಏನು ವಿಚಿತ್ರ ಗುರುಗಳೇ ಇದು. ಎತ್ತ ನೋಡಿದರತ್ತ ಕಪ್ಪಿನ ಅನುಭವ. ಸುತ್ತಮುತ್ತ ನೋಡ್ತಾ ಇದ್ದೀವಿ. ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲವನ ಕಾನನ. ಈ ನಮ್ಮ ಪೂರ್ವಿಕರ ವಾಕ್ಯ ಇದು. ಇಕ್ಷ್ವಾಕು ವಂಶೀಯರಿಗೆ ಪ್ರಾಣಿ, ಪಕ್ಷಿ, ಮನುಷ್ಯ ಪ್ರತಿಯೊಂದು ವರ್ಗವನ್ನು ಆಳುವ ಅಧಿಕಾರವನ್ನು ಪೂರ್ವಿಕರೇ ಕೊಟ್ಟಿದ್ದಾರೆ. ಸೂರ್ಯರಶ್ಮಿ ಎಲ್ಲಿವರೆಗೆ ಬೀಳುತ್ತದೋ ಅಲ್ಲಿವರೆಗೆ ಸೂರ್ಯವಂಶದ ಆಳ್ವಿಕೆ. ಆದರೆ ಸರಯೂ ನದಿಯನ್ನು ಉತ್ತರಿಸಿ ಮುಂದುವರಿದು ಬಂದವರು ನಾವಿದ್ದೇವೆ. ನಮ್ಮ ಆಳ್ವಿಕೆಯಲ್ಲೂ ಹೀಗುಂಟೆ ಗುರುಗಳೇ. ನೋಡಿದಿರ ಕಾಡನ್ನು, ಎಲ್ಲಿ ನೋಡಿದರೂ ಕಪ್ಪಿನ ಅನುಭವ. ಒಂದು ಕಡೆಯಿಂದ ಮಣ್ಣು ಕಪ್ಪು, ಮತ್ತೊಂದು ಕಡೆಯಿಂದ ವೃಕ್ಷ ಕಪ್ಪು, ಮತ್ತೊಂದು ಕಡೆಯಿಂದ ಪ್ರಾಣಿ ಪಕ್ಷಿಗಳ ಧ್ವನಿಯೇ ಇಪ್ಪು ಕೊಡ್ತಾ ಇಲ್ಲ. ಹಾಗಿದ್ರೆ ಈ ಪ್ರಕೃತಿ ಈ ತೆರನಾಗಿ ವ್ಯತ್ಯಾಸ ಯಾಕಾಯಿತು? ಇಲ್ಲಿಯ ಪ್ರಕೃತಿಯೇ ಇದಕ್ಕೆ ಕಾರಣವೇ? ಅಲ್ಲ, ಇದರ ಹಿನ್ನೆಲೆ ಏನಾದ್ರೂ ಉಂಟೆ? ವಿಸ್ತರಿಸಬಹುದೇ ಗುರುದೇವ? ಮುನಿಯಿಂದ ಘಾತಿಸುತ್ತಲಿಂದ್ರ ವೃತ್ರನನು ಪಾತಕವ ಹೊಂದಿರಲು ಪುಣ್ಯಾಭಿಷೇಚನದುಳ್ ಆತನು ಪರಮರು ಶಿವರರು. ಲಕ್ಷ್ಮಣರೇ, ಗುರುವರಿಯ ಕಪ್ಪಾಗಿದೆ. ನಿಜ. ಕಲ್ಲು ಮಣ್ಣುಗಳು ಕಪ್ಪಾಗಿವೆ. ಸತ್ಯ. ವನರಾಜಿಗಳು ಕಪ್ಪಾಗಿವೆ. ಸತ್ಯ. ವಾತಾವರಣವೇ ಕಪ್ಪಿಂದರಿಸುತ್ತಾ ಇದೆ. ನಿಜ. ತಾಮಸವೇ ಕಾಣುತ್ತಾ ಇದ್ದೇವೆ. ಒಂದು ಕ್ಷೇತ್ರವನ್ನು ಪ್ರವೇಶ ಮಾಡಿದಾಗ ಆನಂದ ಅನುಭವವಾಗಬೇಕಿತ್ತು, ಆದರೆ ಇಲ್ಲಿ ದುಃಖಾನುಭವವಾಗುತ್ತಾ ಇದೆ. ಈ ಹಿಂದೆ ದೇವರಾಜ ವೃತ್ರಾಸುರನ್ನು ಕೊಂದ. ವೃತ್ರಾಸುರ ಬ್ರಾಹ್ಮಣ. ಬ್ರಹ್ಮಹತ್ಯಾದೋಷ ನಿವಾರಣೆಗೆ ಏನು ಮಾಡೋಣ ಅಂತ ದೇವೇಂದ್ರ ಕೇಳಿದ. ಅದಕ್ಕೆ ಪರಿಹಾರವಾಗಿ ಆ ದೇವೇಂದ್ರನಿಗೆ ಇಂತಹ ಬ್ರಹ್ಮಹತ್ಯಾ ಪಾತಗಳ ನಿವಾರಣೆಗಾಗಿ ವಿಶೇಷವಾದಂತಹ ತೀರ್ಥಗಳನ್ನೆಲ್ಲ ತಂದು ಅಭಿಷೇಕ ಮಾಡಲಾಯಿತು. ಶಿವರೇಣ್ಯರು ದೇವೇಂದ್ರನಿಗೆ ಅಭಿಷೇಚನಗೈದರು. ಹೌದು. ಮುಂದೆ ಆ ಅಭಿಷೇಚನದ ಪರಿಣಾಮವಾಗಿ ಅಪದಲಡಕವಾಗಿರುವಂತಹ ಬ್ರಹ್ಮಹತ್ಯಾ ಪಾತಕವು ಕರಿಯಾಗಿ ಈ ಪ್ರದೇಶವನ್ನು ಸೇರಿಕೊಂಡಿತು. ಅವನಿಗೆ ಎರೆದ ಜಲ ಈ ನೆಲವನ್ನು ಸೋಂಕಿತು. ನಿಜ. ಈ ನೆಲ ಸೋಂಕಿದ ಪರಿಣಾಮ ಈ ನೆಲ ಕಪ್ಪಾಗಿ ಎಲ್ಲವೂ ಕಪ್ಪಾಗಿ ಹೋಯಿತು. ಮುಂದೆ ಆದ್ದರಿಂದಲೇ ಈ ಪ್ರದೇಶಕ್ಕೆ ಕರುಷ ಕಾಂತಾರ ಎಂತಲೂ ಮರದ ಕರುಷ ಎಂತಲೂ ಕರೆಯುತ್ತಾ ಇದ್ದಾರೆ. ಉಭಯ ರಾಷ್ಟ್ರಗಳಾಗಿ ವಿಭಜನೆಯಾದವು. ನಿಜ. ಸರಿ. ಅಷ್ಟು ಮಾತ್ರವಲ್ಲ, ಇಲ್ಲಿಯೂ ಇನ್ನೂ ಕೇಡುಗಳು ಉಂಟು. ಇಲ್ಲಿ ಒಬ್ಬಳು ವಾಸವಾಗಿದ್ದಾಳೆ. ಯಾರವಳು? ಅವಳೇ ತಾಟಕ. ತಾಟಕಿ ಅವನ ಪರಂಪರೆ. ನನ್ನ ಯಜ್ಞಕ್ಕೆ ಬಾಧಿಸುವವರು. ಹಾಗಿದ್ರೆ ಯಜ್ಞ ಕಂಟಕರಾದಂತಹ ದುಷ್ಟರು ಇಲ್ಲಿ ವಾಸವಾಗಿದ್ದಾರೆ. ಈ ಕ್ಷೇತ್ರಕ್ಕೆ ಈಗಲೂ ಅದೇ ಹೆಸರುಂಟೆ, ತಾಟಕಾವನ. ಹಾಗಿದ್ರೆ ಮೊದಲಿನ ಹೆಸರಿಲ್ಲ.
ಅವರು ಹೊಕ್ಕ ನಂತರ ಕ್ಷೇತ್ರದ ಹೆಸರು ಬದಲಿಸಿದ್ದಾರೆ. ಆದ್ದರಿಂದ ತಾಟಕಾವನ ಇದು ವಿಜೃಂಭಿಸುತ್ತಾ ಇದೆ. ಸರಿ. ನನ್ನ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯರಾಗಿ ಆ ತಾಟಕಿಯ ಪರಂಪರೆ ವಿಜೃಂಭಿಸುತ್ತಾ ಇದೆ. ಸರಿ. ದುಷ್ಟ ಹನನವಾಗಬೇಕು, ಶಿಷ್ಟ ರಕ್ಷಣೆ ಆಗಬೇಕಾದ್ದು ಮುಖ್ಯ. ಯಾರನ್ನು ದಂಡಿಸಬೇಕಿದ್ದರೂ ಅವರ ಪೂರ್ವಾಪರ ಗೊತ್ತಿರಬೇಕು ಗುರುಗಳೇ. ನಮಗೆ ನಮ್ಮ ಈ ನೆಲದ ಸಂಸ್ಕೃತಿ ಒಬ್ಬನಿಗೆ ಹಿಂಸಿಸುವುದನ್ನು ಕಲಿಸಲಿಲ್ಲ, ಒಬ್ಬನ ಬದುಕು ತೆಗೆಯುವುದನ್ನು ಕಲಿಸಲಿಲ್ಲ. ಬದುಕು ಕೊಡಬೇಕು, ಪ್ರತಿಯೊಬ್ಬರಿಗೂ ಬದುಕು ಕೊಡುವುದು ಹೇಗೆ ಅಂತ ಕಲಿಸಿಕೊಟ್ಟಿದೆ ಗುರುಗಳೇ. 10,000 ಮಂದಿಯ ಬದುಕನ್ನು ಒಬ್ಬ ತೆಗೆಯುತ್ತಾನೆ ಅಂತಾದ್ರೆ ಅವನ ಬದುಕು ಯಾಕೆ ಹಾಗಾಯಿತು ಎನ್ನುವುದನ್ನು ಅಧ್ಯಯನ ಮಾಡಿ ನಮ್ಮ ರಾಜಧರ್ಮ ತಕ್ಕ ಶಾಸ್ತಿ ಮಾಡುತ್ತದೆ. ಆದ್ದರಿಂದ ರಾಜಕೀಯ ಪ್ರಧಾನವಲ್ಲ ಗುರುಗಳೇ, ರಾಜಧರ್ಮ ಪ್ರಧಾನ. ಆದ್ದರಿಂದ ರಾಜಧರ್ಮವನ್ನು ಅಂಗೀಕರಿಸಿದ ರಾಮ ಕೇಳ್ತಾ ಇದ್ದೇನೆ, ಈ ತಾಟಕೆಯ ಪೂರ್ವ ವೃತ್ತಾಂತ ಏನಾದರೂ ಇದ್ರೆ ತಿಳಿಸುವಿರಾ? ತಾಟಕಿಯ ಪೂರ್ವ ವೃತ್ತಾಂತ ಸತ್ಯ ನಿಮಗೆ ಕೇಳುವ ಆಸೆ ಆಗಿದೆ. ನಿಜ, ಸತ್ಯವಾಗಿ ಕೇಳಬೇಕು. ಸತ್ಯ. ತಾಟಕಿಯ ಪೂರ್ವ ವೃತ್ತಾಂತವನ್ನು ತಿಳಿಯುವಾಗ ಹೇಳ್ತೇನೆ. ನೋಡೋಣ. ವೃಂದವನ್ನು ಕರೆಸುತ್ತ ಬೆಳಿಕಾಸಿಂದ ನುಡಿದ ಒಂದು ಕಾಲದಲ್ಲಿ ಶೋಣಿತಾಪುರದಲ್ಲಿ ಮೆರೆದ ದಾನವರ ಉಚ್ಚಾಯ ಸ್ಥಿತಿಯ ಬಲಿ ಚಕ್ರವರ್ತಿಯ ಆಳ್ವಿಕೆಯ ಸುವರ್ಣ ಯುಗ. ಆ ಕಾಲದಲ್ಲಿ ನನ್ನ ಅಪ್ಪಯ್ಯನಾದಂತಹ ಜಂಬಾಸುರ ಅವನ ಪ್ರತಿಯೊಂದು ಸುಖದ ಕಷ್ಟದ ಹೆಜ್ಜೆ ಹೆಜ್ಜೆಗೆ ತನ್ನ ಹೆಜ್ಜೆಯನ್ನು ಅನುಸರಿಸುತ್ತಾ ನಡೆದವ. ಆದರೆ ಶೋಣಿತಾಪುರದಲ್ಲಿ ಮೆರೆದಂತಹ ಬಲಿ ಚಕ್ರವರ್ತಿ ಒಂದು ಹಂತದಲ್ಲಿ ರಾಕ್ಷಸರ ಉದ್ಧಾರದ ಉದ್ದೇಶವನ್ನು ಬದಿಗಿಟ್ಟು ಅಸುರ ವಿರೋಧಿಯಾದಂತಹ ಹರಿಗೆ ಶರಣಾಗಬೇಕಾದಂತಹ ಅನಿವಾರ್ಯತೆ ಒದಗಿ ಬಂದ ಕಾಲದಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಅನಾಥರಾಗಿಯೇ ಹೋದೆವು. ಆ ಕಾಲದಲ್ಲಿ ಇದ್ದಂತಹ ನಮ್ಮ ಅಪ್ಪಯ್ಯ ರಾಕ್ಷಸರ ಉದ್ಧಾರಕ್ಕೆ ಬಲಿ ಚಕ್ರವರ್ತಿ ತೊಡಗುವಾಗ ಅವನ ಹೆಗಲಿಗೆ ಹೆಗಲು ಕೊಟ್ಟವರು. ಅದು ಏನು ಮಾಡುವ? ವಿರೋಧಿಗಳ ಕುತಂತ್ರದಿಂದ, ವಿರೋಧಿಗಳ ಕಾಲಸ್ಥಾನದಿಂದ ಪೂರ್ಣ ಆಯುಷ್ಯದವರೆಗೆ ಬದುಕಲಿಕ್ಕೆ ಆಗಲಿಲ್ಲ. ಕನ್ನಡಿ ಒಡೆದು ಚೂರಾದರೂ ಪ್ರತಿಬಿಂಬಿಸುವ ಗುಣ ಬೀಳ್ತದ. ನನಗೊಂದು ಅನಾಥ ಸ್ಥಿತಿಯನ್ನು ಯಾರು ತಂದೊಡ್ಡಿದ್ದಾನೋ ಅಂತವರನ್ನು ಬಿಡಬೇಕಾ? ನಾವು ಮೆಟ್ಟಿದ ಧೂಳೆ ನಮ್ಮ ತಲೆಯನ್ನು ಏರಿಕೊಳ್ತವೆ. ಮತ್ತೆ ಜೀವ ಇರುವವರು ನಾವು ಮೆಟ್ಟಿದವರನ್ನು ಬಿಡಬಹುದಾ? ಅವನ ತಲೆಯನ್ನು ಮೆಟ್ಟಬೇಕಾ ಬೇಡುವ? ಹಾಗಾಗಿ ಶೋಣಿತಾಪುರ ಆಗಲಿಕ್ಕಿಲ್ಲ ಅಂತ ಅದರದ್ದು ಸರಿಯೇ ಇಲ್ಲ, ಮೂಲವೇ ಸರಿ ಇಲ್ಲ. ನಾವು 1000 ಸಂಪಾದನೆ ಮಾಡಿದರೆ 1500 ವೆಚ್ಚ ಆಗ್ತದೆ. ನಾವು ಸಂಪಾದನೆ ಮಾಡಿದ್ದಕ್ಕಿಂತ ವೆಚ್ಚ ಆದ್ರೆ ಅಲ್ಲಿ ಇದ್ದೇನು ಪ್ರಯೋಜನ? ಇಂದ್ರ ಎಲ್ಲಿಗೆ ಹೋಗಿ ಮಾಟ ಮಾಡಿಸಿದ್ದಾನೆ ಗೊತ್ತಿಲ್ಲ. ಶೋಣಿತಾಪುರದಲ್ಲಿ ಹುಟ್ಟಿದವರು ಒಬ್ಬರೂ ಕೂಡ ಪೂರ್ತಿಯಾಗಿ ಬದುಕುವುದಿಲ್ಲ. ಹಾಗಾಗಿ ಒಂದು ತೀರ್ಮಾನ ಮಾಡಿ, ಅದರ ಗೊಡವೇ ನಮಗೆ ಬೇಡ. ಶೋಣಿತಾಪುರಕ್ಕೆ ತಿಲಾಂಜಲಿ ಕೊಟ್ಟೆ. ಖಲುಜಪುರ ದಕ್ಷಿಣದ ವಿದ್ಯಾದ್ರಿಯ ತಪ್ಪಲಲ್ಲಿ ಖಲುಜಪುರ ಮತ್ತೆ ಒಂದು ಅದು ಉತ್ತರದಲ್ಲಿರುವುದಲ್ವಾ ಶೋಣಿತಾಪುರ. ಆ ಉತ್ತರದಲ್ಲಿ ಅಷ್ಟು ಸುಲಭ ಇಲ್ಲ ಕಾಣಿಸಿಕೊಳ್ಳಿಕ್ಕೆ. ಹಾಗಾಗಿ ಈ ದಕ್ಷಿಣಕ್ಕೆ ಬಂದದ್ದು. ವಿಂಧ್ಯಾದ್ರಿಯ ತಪ್ಪಲಿನಲ್ಲಿ ಒಂದು ಖಲುಜಪುರ. ಖಲುಜ ಅಂದ್ರೆ ಕತ್ತಲೆ. ನಾವು ಮತ್ತೆ ರಕ್ಕಸರು ಕತ್ತಲಿನ ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ದೇವೆ, ಬೆಳಕಿನ ಸಾಮ್ರಾಜ್ಯ ನಿರ್ಮಾಣ ಮಾಡ್ತೇವೆ. ಅದು ವೈದಿಕರು ಹೇಳುದು ತಮಸೋಮ ಜ್ಯೋತಿರ್ಗಮಯ ಅಂತ. ನಾವು ತಿರುಗಿಸಿ ಹೇಳುದು ಜ್ಯೋತಿಸೋಮ ತಮೋಗಮಯ, ತಿರುಗಿಸಿ ಹೇಳುವವರು ನಾವು. ಹಾಗಾಗಿ ಖಲುಜಪುರವನ್ನು ನಿರ್ಮಾಣ ಮಾಡಿ ಒಂದು ನನ್ನದೇ ಆದಂತಹ ಸಂಘಟನೆಯನ್ನು ಕಟ್ಟಿಕೊಂಡಿದ್ದೇನೆ. ಸಂಘಟನೆ ದೊಡ್ಡದಾಗಬೇಕಾದ್ರೆ ಏನು ಮಾಡಬೇಕು?
ಜನ ಎಲ್ಲಿದ್ದಾರೆ ಅಂತ ಹುಡುಕುದಲ್ಲ, ಒಂದೇ ಒಂದು ಹೇಳಿಕೆ ಕೊಡಿ, ಸಮಸ್ಯೆ ಇದ್ದವರು ಬನ್ನಿ ಅಂತ. ಲಕ್ಷ ಜನ ಬರ್ತಾರೆ, ಸಮಸ್ಯೆ ಇಲ್ಲದವ ಈ ಪ್ರಪಂಚದಲ್ಲಿ ಎಲ್ಲರನ್ನು ಸೇರಿಸಿಕೊಂಡಿದ್ದೇನೆ. ಜಂಬೂಕ, ನಂದಕ, ಬಲ್ಲೂಕ, ವೃಕ, ಶಂಭೂಕ ಮೊದಲಾದವರೆಲ್ಲ ಇದ್ದಾರೆ. ನನ್ನ ಅಭಿಪ್ರಾಯವನ್ನು ಅವರಲ್ಲಿ ವಿತರಿಸಬೇಕು. ಬರಲಿ ನಮ್ಮ ವಿರೋಧಿಗಳನ್ನು ಇದರೊಳಗೆ ಹಾಕುದು ನಾವು. ಅದು ಎಂತದ್ದು ಎರೆಹುಳು ಮತ್ತು ಸಣ್ಣ ಮೀನ ವಿರೋಧಿಗಳು ಅಂದ್ರೆ? ನನ್ನ ಲೆಕ್ಕ ನಿನ್ನದು ಸಂಕೇತ. ಹೌದೌದು, ನಮ್ಮದಾದಂತಹ ಪೌರುಷದ ಬಲೆಯೊಳಗೆ ವಿರೋಧಿಗಳನ್ನು ಹಾಕುವುದು. ನಿನಗೆ ಗೊತ್ತುಂಟ ಇಲ್ವಾ? ನಾನಷ್ಟು ಅರ್ಥ ಮಾಡಿಕೊಂಡಿದ್ದೇನೆ. ಅಲ್ಲ, ನಿಮ್ಮ ಅರ್ಥವೇ ನನ್ನ ಅರ್ಥ. ನನಗೆ ಸಿಕ್ಕಿದ ಅರ್ಥ ನಿನಗೆ ಸಾಕ? ಸಾಧಾರಣ ಈ ವರ್ಷಕ್ಕೆ ಸಾಕು. ನಿರ್ಣಯ ಉಂಟು, ನನ್ನಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ ನೀವು. ನಿಮ್ಮಲ್ಲಿ ಒಳ್ಳೆ ಒಳ್ಳೆ ವಿಷಯಗಳು ಬರುವಾಗ ಅದರಲ್ಲಿ ಒಂದೊಂದನ್ನು ಪುಡುಕ ಅಂತ ಅರ್ಥ ಹೇಳಿಲ್ಲ. ನಾನು ಈ ಅರ್ಥ ಹೇಳಿಲ್ಲ. ನನಗೆ ಸಿಕ್ಕಿದ್ದು ನಿಮಗೆ ಸಾಕ. ಅಯ್ಯೋ, ಎಲ್ಲಿಗೆ ಎಲ್ಲಿಗೆ? ನಿಮಗೆ ದೊಡ್ಡ ಮಟ್ಟದ್ದು, ನನಗೆ ಸಣ್ಣ ಮಟ್ಟದ್ದು. ಆದ್ರೂ ನಿನಗೆ ಎಷ್ಟು ಮಟ್ಟ ಸಾಕಾಗುದಿಲ್ಲ. ಅಲ್ಲ, ಸ್ವಲ್ಪ ಇದ್ರೂ ನನಗೆ ಬದುಕಬೇಕಲ್ಲ. ಈಗ ನಿಮ್ಮನ್ನೆಲ್ಲ ಕರೆದಿದ್ದೇನೆ. ಯಾಕೆ? ಬಲ್ಲೂಕರಂದ ಕಾದಿಗಳ ಕೇಳಿದೈತಿರಿ ಸುರಪ್ಪನ ಮೇಲೆ ಸೀಡಲು ತೀರಿಸುವ ಬಗೆ ಬೇಡಿರೀಗ. ಕರೆದದ್ದು ಯಾಕೆ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ ಸುಂದರಿ. ಅದು ಯಾರು ಸುಂದರಿ? ಸುಂದರಿ ನೀವು. ಆ ಸುಂದಾಸುರ ನಿನ್ನದು ಬಹುವಚನ. ಹೌದು, ನಾನು ನಿಮ್ಮನ್ನು ಯಜಮಾನರನ್ನು ಏಕವಚನದಲ್ಲಿ ಕರೆದ್ರೆ ನನಗೆ ಮತ್ತೆ ಭೂಮಿ ಮಣ್ಣಾಗಿ ಹೋಗಿದ್ದು. ಇಲ್ಲಿಯವರೆಗೆ ಬೆಂಕಿಯಾಗಿ ಉಂಟದು ಮೊದಲೇ ಬಣ್ಣೆ. ನೀನು ಸುಂದರ ಅಂತ ಹೇಳುವಾಗ ಎಲ್ಲಿಯಾದ್ರೂ ಭಾಷೆ ಬದಲಾಯಿಸಿದ್ಯಾ ಅಂತ ಭಾವಿಸಿಲ್ಲ. ನನ್ನನ್ನು ಬಹುವಚನದಲ್ಲಿ ಸುಂದರಿ. ನಾನು ನಾಯಕ, ನೀವು ಯಜಮಾನರು, ನೀವೆಲ್ಲ ಬೆಂಬಲಿಗರು. ಯಾಕೆ? ಎಲ್ಲರಿಗೂ ಒಂದಲ್ಲ ಒಂದು ವಿಧದ ಅತೃಪ್ತಿ ಉಂಟು ನಿಮಗೆ. ಸ್ವಲ್ಪ ಇದು ಉಂಟು. ಯಾವುದು? ಒಳಗೆ ಸ್ವಲ್ಪ ಮಚ್ಚಿ ಉಂಟು. ಅದೆಂತದ? ಅದು ಮಚ್ಚಿ ಅಂತ ಹೇಳಿದ್ರೆ ಒಳಗೆ ಇರುವಂತಹ ದುಗುಡ. ಮತ್ತೆ ನಿನ್ನನ್ನೊಂದು ತೃಪ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಾತಾಡುದಿಲ್ಲ. ನಾನು ಅದರ ಬಗ್ಗೆ ಏನು ಹೌದಾದ ವಿಷಯದಲ್ಲಿ ನನ್ನದು ಎಂಥದ್ದು ಮಾತಿಲ್ಲ. 1,000 ಸಿಕ್ಕಿತೋ? 1,500 ಬೇಕಿತ್ತು ಅಂತ ಕಾಣುದು ನಿನಗೆ. ಅಲ್ಲ, ಅದು ಎಂತದು ಅಂತ ಗೊತ್ತಿಲ್ಲ. ಅದೊಂದು 1,500 ಸಿಕ್ಕಿತೋ? 2 ಬೇಕಿತ್ತು ಅಂತ ಕಾಣುದು. ಹೌದೌದು. 2 ಸಿಕ್ಕಿತೋ? 2,500 ಬೇಕಿತ್ತು ಅಂತ ಕಾಣುದು. ಹೌದೌದು. ಯಾಕೆ? ಕೊಡುವವರು ಕೂಡ ಹಾಗೆ, ನಿಮಗೆ ಮೊದಲೇ 4 ಕೊಡ್ತಾರೆ, ನಮ್ಗೆ ಆದ್ರೆ 1ರಿಂದ ಮತ್ತೆ ಏರಿಸಿಕೊಂಡು. ತಪ್ಪು ನಿನ್ನದಲ್ಲ, ನೀನು ಕದ್ದು ನನ್ನದನ್ನು ನೋಡುದು ಯಾಕೆ? ಅದೆಂತದ್ದು ಮಾಡಲಿ. ಒಂದು ವೇಳೆ ನೋಡದೆ ಇರ್ತಿದ್ರೆ ನಿನಗೆ ತೃಪ್ತಿ ಇರ್ತಿತ್ತು. ತೃಪ್ತಿ ಇರಬಾರ್ದು. ಯಾಕೆ ಇರಬಾರ್ದು? ನಾಳೆ ಏನಾದ್ರೂ ಸಾಧನೆ ಮಾಡಬೇಕು ಎನ್ನುವ ಅತೃಪ್ತಿ ಇದ್ದವ ಮಾತ್ರ ಬದುಕಿನಲ್ಲಿ ಬದುಕಿದ್ರೆ ಅರ್ಥ ಉಂಟು. ಅವಾದ್ರೆ ಒಂದು ನಾಳೆ ಪ್ರಪಂಚದಲ್ಲಿ ಏನು ಅಂತ ತೋರಿಸ್ಲಿಕ್ಕೆ ಆಗ್ತದೆ. ಬೇಕು ಎನ್ನುವ ಭಾವ ಯಾರಿಗುಂಟು ಅವ ಬದುಕಿದ್ದಾನೆ ಅಂತ ಅರ್ಥ. ಮತ್ತೆ ಯಾವನಿಗೆ ಸಾಕು ಎನ್ನುವ ಭಾವವಂತ ಅವ ಬದುಕಿ ಪ್ರಯೋಜನ ಇಲ್ಲ. ಮತ್ತೆ ಸರಿ ಉಂಟು ನಿನ್ನ. ಮತ್ತೆ ನನ್ನದುಂಟಲ್ಲ, ನನ್ನದು ಯಾವಾಗಲೂ ಸರಿ ಇರ್ತದೆ ಇಲ್ವೋ? ಸರಿ ಮಾಡ್ಲಿಕ್ಕೆ ಆಗುತ್ತೆ.
ನಮ್ಮವರೇ, ನನಗಾದಂತಹ ಬಹುದೊಡ್ಡದಾದಂತಹ ಪರಿಭವ. ನನ್ನ ಅಪ್ಪ ಜಂಬಾಸುರ. ಓ, ಈಗ ಜಂಬರ ಇವರು ನಿಮ್ಮ ಎಂತದ ಜಂಬರ? ನೀವು ಸುಂದರು, ನಿಮ್ಮ ಅಪ್ಪ ಜಂಬರು. ನಿನ್ನ ಬಹುವಚನದಲ್ಲಿ ಜಂಬರು. ಜಂಬರು, ಜಂಬಾಸುರರು ಜಂಬರು ಇದ್ದಾರಾ? ಇಲ್ಲ ಇಲ್ಲ, ಏನಾಗಿದ್ದಾರೆ? ಏನಾಗಿದ್ದಾರೆ? ಆಕಸ್ಮಿಕದಿಂದಲೋ ರೋಗ ರುಜನದಿಂದಲೋ ಸತ್ತಿದ್ದಿದ್ರೆ ಬದುಕಿದವ ಸಾಯಲಿಕ್ಕೆ ಉಂಟು ಅಂತ ಒಂದು ತೃಪ್ತಿ ಮಾಡಬಹುದಿತ್ತು. ಅರ್ಧಾಯುಷ್ಯದಲ್ಲೇ ಬದುಕಿನ ಯಾತ್ರೆಯನ್ನು ಮುಗಿಸಿದವರು. ನೀವು ಗೊತ್ತೇನು? ದೇವಲೋಕದಲ್ಲಿ ಆದಂತಹ ಕದನ, ಇಂದ್ರನ ಕುಹಕ, ಕಾರಸ್ಥಾನ, ನಮ್ಮ ಅಪ್ಪ ಏನ ಆಯುಷ್ಯವೇ ಮುಗಿದು ಹೋಯಿತು. ಯಜಮಾನ್ರ ಅಪ್ಪನವರೇ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ನೀನು 1000 ವರ್ಷ ಹಿಂದೆ ಸತ್ತವನು ಈಗ ಮೌನ ಪ್ರಾರ್ಥನೆ ಮಾಡ್ತಾ. ಆಗ ನಾನಿದ್ನ ಇಲ್ಲಲ್ಲ, ಅದಕ್ಕೆ ನಿನ್ನದು ಯಾವಾಗಲೂ ಆದ್ರೊಮ್ಮೆ ಶ್ರದ್ಧಾಂಜಲಿ ಸಭೆಯ. ಮತ್ತೆ ನಾವು ಯಜಮಾನ್ರಲ್ಲಿ ಭಕ್ತಿ ಅಂತ ಹೇಳುದು ಅದನ್ನೇ. ನಿನ್ನದು ಭಾವಪೂರ್ಣವಾಗಿ ಬಂದ ಮತ್ತೆ ಇರ್ಲಿ. ಅದ ಈಗ ಉಂಟೋ ಇಲ್ವೋ ತೋರಿಕೆಗಾದ್ರೂ ತೋರಿಸಿದ್ಯಲ್ಲ? ತೋರಿಸಿದ್ದೇನಲ್ಲ. ನನಗೆ ಮಾತ್ರ ಆದದ್ದು ಅನ್ಯಾಯ ಅಲ್ಲ, ಮತ್ತೆ ಮತ್ತೆ ಯಾರಿಗಾಗಿದೆ? ನಮ್ಮವರಿಗೆ ಆದ ಅನ್ಯಾಯ ಸ್ವಲ್ಪವ? ತುಂಬಾ ಮಂದಿಗೆ ಅನ್ಯಾಯ ಆಗಿದೆ. ಎಂತದ್ದು ಅನ್ಯಾಯ ಎಂತದ್ದು? ಅವ ಮಾಡುವುದೇ ಅನ್ಯಾಯ. ರಕ್ಕನವರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ, ನಮ್ಮ ಜಾತಿಯವರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಹೇಳುದು ಹೇಗೆ? ನಮ್ಮದು ಸರ್ವಧರ್ಮ ಸಹಿಷ್ಣುತೆ. ಎಂತದ್ದು ಸರ್ವಧರ್ಮ? ಕರ್ಮದ್ದು ಸರ್ವಧರ್ಮವ ಇವರದ್ದು. ಜಾತ್ಯತೀತ. ಎಂತ ಕರ್ಮದ ಜಾತ್ಯತೀತ? ಮರುದಿವಸ ಜಾತಿ ಸಂಘಟನೆಗೆ ಅವನೇ ಅಧ್ಯಕ್ಷ. ಹೌದು, ಈ ಇಂದ್ರ. ಜಾತ್ಯತೀತ ಅಂತ ಹೆಸರಿಗೆ ಮಾತ್ರ. ಎಂತದ್ದು ಜಾತ್ಯತೀತ? ಎಂತದ್ದು? ಇನ್ನು ವಿಷಯ ಅಂತ ಹೇಳಿದ್ರೆ ಸುಮ್ಮನೆ ಮಾತಾಡಿದ. ಸುಮ್ಮನೆ ನಿಮ್ಮೊಟ್ಟಿಗೆ ಮಾತಾಡುವ. ಹಾಗಾಗಿ ಮಾಡಿದ ಅನ್ಯಾಯಕ್ಕೆ ಸರಿಯಾದಂತಹ ಪ್ರತಿಫಲವನ್ನು ಅವನಿಗೆ ಕೊಡಬೇಕು ಎನ್ನುವುದಾಗಿ ನಿರ್ಣಯ ಮಾಡಿದ್ದೇನೆ. ನಾನೊಬ್ಬನೇ ಹೊರಟ್ರೆ ಏನಾಗ್ತದೆ? ಅದು ವೈಯಕ್ತಿಕ ಆಗ್ತದೆ. ವೈಯಕ್ತಿಕ. ನೀವು ಒಟ್ಟು ಸೇರಿದ್ರೆ ಏನಾಗ್ತದೆ? ರಾಜನೈತಿಕ ಆಗ್ತದೆ. ಹೇಗೆ ಸಿದ್ಧರಾಗಿದ್ದೀರೋ ನಿಮಗೆ ನಮ್ಮ ಪೂರ್ವಜರನ್ನು ಕೊಂದಂತಹ ಸೇಡಿನ ಜ್ವಾಲೆ ಈಗಲೂ ಉಜ್ಜಿರುತ್ತಾ ಇದೆ. ಅದು ಆರಬೇಕು ಅಂತಾದ್ರೆ ಆ ಸುರಪನ ದರ್ಪವನ್ನು ಮುಗಿಬೇಕು. ಹಾಗಾಗಿ ಅಲ್ಲ, ನೀನು ಹೊರಡುವಾಗ್ಲೇ ಹೀಗೆ ಬೀಳ್ಲಿಕ್ಕೆ ಹೊರಟ್ರೆ ಅಲ್ಲಿ ಹೋಗಿ ಎಂತದ್ದು ಮಾಡ್ತೀನಿ? ನನಗೆ ಬೀಳ್ಲಿಕ್ಕೆ ಹೊರಟದ್ದು ಅಂತ ಯಾರು ಹೇಳಿದ್ದು? ಮತ್ತೆ ಅಲ್ಲಿ ತಡವರಿಸಿದೆ ಯಾರು ಹೇಳಿದ್ದು? ತಡವರಿಸಿದ್ದು ನನಗೆ ಹಾಗೆ ಕಂಡಿತು. ಅದು ನನ್ನ ಶೈಲಿ. ಬಹುಶಃ ಎಲ್ಲರದ್ದು ಒಂದೊಂದು ಶೈಲಿ ಉಂಟು, ನನ್ನದೊಂದು ಬೇಡವಾ? ಅದು ಬೇಕು. ಮತ್ತೆ ನಿನಗೆ ತುಂಬಾ ಅಭಿಮಾನಿಗಳು ಹುಟ್ಟಿದ್ದಾರೆ. ಹೌದೌದು, ನಾನು ನಿಂತಲ್ಲಿ ಬೀಳುವ ಹಾಗೆ ಆಗುದು ನನ್ನ ಶೈಲಿ. ಹಾಗಾದ್ರೆ ಸರಿ. ಒಂದು ಸ್ಥಾಪಿತರಾದ್ರೆ ಅವರೆಲ್ಲಿ ಆದ್ರೆ ಆಯಾಸವಾಗಿ ಸೊಂಟಕ್ಕೆ ಕೈ ಇಟ್ಟು ನಿಂತರೂ ಶೈಲಿ ಆಗ್ತದೆ. ಅವರು ಕೂಡದೆ ಅಲ್ಲೇ ಒಂದು ಓರೆ ನಿಂತರೂ ಶೈಲಿ ಆಗ್ತದೆ. ಶೈಲಿ ನಿನಗೆ ಅಭಿಮಾನಿಗಳಿದ್ರೆ ನನ್ನದು ಮಾತೇ ಇಲ್ಲ, ನಿನ್ನದು ಶೈಲಿ. ಎಂತದು ಶೈಲಿ? ಎಂತದು ನಿನ್ನದು? ಬಳ್ಳವರೇ ಬಳ್ಳರು, ಕುಳ್ಳರೇ ನರಿವರು, ಮಳ್ಳರ ಯೋಗ್ಯತೆ. ನಿನ್ನದು ವರ್ಣಮಾಲೆಯಲ್ಲಿ ಲಾವನ್ನು ಬಾಯಿಗೆ ಹಾಕಿದ್ಯಾ, ಬಾವಿಗೆ ಹಾಕಿದ್ಯಾ? ಇಲ್ಲ. ಮತ್ತೆ ಬಳ್ಳವರೇ ಬಳ್ಳರು ಎಂತದ್ದು? ಬಲ್ಲವರೇ ಬಲ್ಲರು. ಆಯ್ತು, ಒಂದು ಸ್ವಲ್ಪ ಆಚೆ ಈಚೆ ಆದದ್ದು ಅದನ್ನೊಂದು ನೀವು ಇದ್ದೀರಲ್ಲ ತಿದ್ದಲಿಕ್ಕೆ, ನೋಡುವ. ನಾನು ಅದನ್ನು ತಯಾರು ಮಾಡ್ತೇನೆ, ನೋಡುವ. ನೀನು ಇದ್ದೀರಲ್ಲ ತಿದ್ದಲಿಕ್ಕೆ ಅಂತ ಹೇಳುವಾಗ ತುಂಬಾ ಸಮಯ ತಗೊಳ್ಬೇಡ. ನೀವು ಇದ್ದೀರಲ್ಲ ಅಂತ ನೀನು ತಲೆಬಿಸಿಯಲ್ಲಿ ಹೇಳಿದ ಹಾಗೆ ಕಲ್ತದೆ.
ನಾನು ಹಾಗೆಲ್ಲ ಹೇಳಿಯೇನೆ. ಸರಿ, ನೀವೀಗ ಏನಂದಿರಿ? ಮರ್ತು ಹೋದದ್ದ ಅಲ್ಲ, ಇನ್ನೊಮ್ಮೆ ನೆನಪಿಸ್ಬೇಕಾ? ಅಲ್ಲ, ನಮಗಾದ ಅವಮಾನ. ಬಲ್ಲರಿ ಬಾಪುರಿ ಮಜರೆ ಮಜ ಪೂತು ಅದೆಂತದ? ಮಜ ಪೂತು ಸಂತೋಷ ಆಯ್ತು. ಸಂತೋಷ ಆಗ್ಲಿಕ್ಕೆ ಎಂತದ್ದು? ಸ್ಪರ್ಧೆಯಲ್ಲಿ ಗೆದ್ದದ್ದ ನಮಗೆ ಆದ ಸೋಲನ್ನು ಹೇಳುದು ಅಲ್ಲ, ಮತ್ತೆ ನೀವು ನಮ್ಮ ಒಳಗಿರುವಂತಹ ನೋವನ್ನು ಎತ್ತಿ ತೋರಿಸಿದ್ರಲ್ಲ, ಅದು ಸಂತೋಷ ಆಯ್ತು. ನಿನಗೂ ನೋವುಂಟು. ಮತ್ತೆ ಈಗ ನಾನು ಏನು ಮಾಡ್ತೇನೆ? ಏನು ಮಾಡ್ತೀನಿ? ಸಪ್ತ ಸಾಗರದ ನೀರನ್ನು ಕುಡಿದು ಬತ್ತಿಸಲಿ. ಬೇಡ, ನೀನು ಕುಡಿದದ್ದೇ ಸಾಕು, ಇನ್ನು ಸಾಗರದ ನೀರು ಕುಡಿಲಿಕ್ಕೆ ಹೋಗಬೇಡ. ಅಥವಾ ಅಖಂಡ ಭೂಮಂಡಲವನ್ನು ಕೈಯಲ್ಲಿ ಪುಡಿ 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 ಮಾಡಿ ಹಾಕಿ ಚೆನ್ನಾಗಿ ತಿಕ್ಕಿ ಬಾಯಿಗೆ ಒಂದಿಡಬೇಡ. ಇನ್ನು ಅದೊಂದು ದುರಾಭ್ಯಾಸ ಆರಂಭ ಆಗುದು ಬೇಡ ನಿನಗೆ. ನಾನು ಹಾಗಾದ್ರೆ ಯಾವುದು ಮಾಡ್ಲಿಕ್ಕಿಲ್ಲ ಅಂತ. ಬೇರೆ ಎಂತದಾದ್ರೂ ಉಂಟಾ ಕಲ್ಪನೆಯಲ್ಲಿ? ಬೇರೆ, ಆಕಾಶಕ್ಕೆ ಏಣಿ ಹಾಕಲಿ, ನಕ್ಷತ್ರ ಮಂಡಲದಲ್ಲಿ ಮನೆ ಕಟ್ಟಲಿ, ಚಂದ್ರ ಮಂಡಲಕ್ಕೆ ಮೊದಲು ಇಲ್ಲಿ ಪ್ರಾರಂಭಿಸಿದ ಮನೆಯನ್ನು ಮುಗಿಸು, ಮತ್ತೆ ಅಲ್ಲಿ ಅದಾಗುತ್ತದೆ. ಅದು ನನಗೆ ಒಂದು ಧೈರ್ಯ ಉಂಟು, ಯಾರಿಲ್ಲದಿದ್ರು ಅವರು ಬಿಡ್ಲಿಕ್ಕಿಲ್ಲ ಅಂತ. ಹಾಗಾಗಿ ಅದಾಗುತ್ತದೆ. ಅದಲ್ಲ, ಅಲ್ಲಿ ನಿಮ್ಮನ್ನು ಸ್ಥಾಪಿತಗೊಳಿಸಿ ಅಷ್ಟು ಉತ್ಸಾಹ ಉಂಟು. ಹೆದರಬೇಡಿ, ವೀಳ್ಯ ಕೊಡಿ, ಮುಗಿಸಿ ಹೋಗುವ. ನಿಮಗೆ ಬಾಯಲ್ಲಿ ಹೇಳುದು, ವೀಳ್ಯ ಕೊಡುದಿಲ್ಲ ನಾನು. ಯಾಕಂದ್ರೆ ಆ ಕಡೆ ಹೋಗುವಾಗ ವೀಳ್ಯ ತಿಂದು ಮುಗಿಸುವಿ. ನಿಂಗೆ ರಣವೀಳ್ಯ ಅಂತ ಗೊತ್ತಿಲ್ಲ, ನಿನಗೆಲ್ಲ ತಿನ್ನುವುದೇ ಕೆಲಸ. ದುರವೀಳ್ಯ ಅದೇ ರಣವೀಳ್ಯ ಕೊಟ್ಟರು ನಿನಗೆ ಅದು ರಣವೀಳ್ಯಕ್ಕೊಂದು ಬೇರೆ ಮೌಲ್ಯ ಉಂಟು ಅಂತ ಯೋಚನೆ ಮಾಡ್ಲಿಕ್ಕಿಲ್ಲ. ಎಲ್ಲಿಯಾದ್ರೂ ಸುಣ್ಣ ಅಡಿಕೆ ಉಂಟು ಅಂತ ನೋಡಿ ತಿಂದು ಮುಗಿಸುವಿ ಅದನ್ನು. ಹಾಗಾದ್ರೆ ಒಂದು ಬಾಯಿಯಲ್ಲೇ ರಣವೀಳ್ಯ, ಅಲ್ಲಿಗೆ ಹೋಗಿ ನಮಗಾದ ಪರಿಭವಕ್ಕೆ ನನ್ನ ಮನೆಯ ಬದಿಯ ಮನೆಯವರು ಹೇಳಿದ್ದಾರೆ, ದೇವೇಂದ್ರ ಹೇಗಿದ್ದಾನೆ ನೋಡ್ಲಿಲ್ಲ ಅವರು, ಅದಕ್ಕೆ ಇದರಲ್ಲಿ ಹಾಕಿಕೊಂಡು ಬರ್ಲಿಕ್ಕೆ ಅವರಿಗೆ. ನಾವು ನಿನ್ನ ತಲೆಯಲ್ಲಿ ನಾವು ಎಲ್ಲಿಗೆ ಹೋಗುದು ಅಂತ ಉಂಟು? ಸ್ವರ್ಗಕ್ಕೆ. ಹೇಗೆ ಹೋಗುದು? ಹೇಗೆ ಸ್ವರ್ಗಕ್ಕೆ? ಇಲ್ಲಿಂದ ಯಾವ್ದ್ರಲ್ಲಿ ಹೋಗುದು? ಯಾವ್ದ್ರಲ್ಲಿ? ಅದೆಲ್ಲ ಕೆಲವಿದ್ರಲ್ಲಿ ತೆಕ್ಕೊಳ್ಳುದಿಲ್ವೋ, ಹೊರಗಿಡ್ಲಿಕ್ಕೆ ಹೇಳ್ತಾರೆ. ಇಂಥದ್ದೆಲ್ಲ ತಕೊಂಡು ಹೋದ್ರೆ ಇಲ್ಲ, ಇದು ಹೇಳುವ ನಾವು. ಎಂತದು? ಇದು ಯಜಮಾನರಿಗೆ ಸಂಬಂಧ. ಇದಿಲ್ಲದಿದ್ರೆ ನಮ್ಮ ಕಾರ್ಯಕ್ರಮವೇ ಆಗುದಿಲ್ಲ. ಇದರಿಂದಲೇ ನಮ್ಮ ಕಾರ್ಯಕ್ರಮ ಅಂತ. ನಾವೊಂದು ಕೆಲಸ ಮಾಡುವ, ಹೊರಗಿಡುವ ವಾಹನದಲ್ಲಿ ಹೋಗುದೇ ಬೇಡ. ನಮ್ಮದಾದಂತಹ ಶಕ್ತಿಯ ಮೂಲಕ, ಮಾಯೆಯ ಮೂಲಕ ನೇರ ದೇವಲೋಕಕ್ಕೆ. ಅದರಲ್ಲಿ ಅವ ಇರ್ಬೇಕು. ಹೌದು, ಅದರಲ್ಲಿ ನೀನು ಬೀಳಬಾರ್ದು. ಇನ್ನು ಆಯ್ತಲ್ವಾ? ನಾನು ಬೀಳುದಿಲ್ಲ. ಮಾಡುದಲ್ವಾ? ಕಾಲಿಗೆ ಸಿಕ್ಕಿದ ಚೆಂಡಿನ ಹಾಗೆ ಉರುಳುತ್ತಾ ಬಂದು ನಮ್ಮ ಪಾದ ಮೂಲವನ್ನು ಸೇರಿ ಆಡಿದ ಮಾತಾದರೂ ಏನು? ಸುರಲೋಕವನ್ನು ತಮ್ಮ ಕೈವಶ ಮಾಡಿಕೊಳ್ಳಬೇಕು ಎನ್ನುವ ಹುಮ್ಮಸ್ಸಿನಿಂದ ಅಸುರ ತತಿಯ ದಾಳಿಯಾಗಿದೆ ಎನ್ನುವ ಹಾಗೆ ಒಂದು ಮಾತುಂಟು. ಹಣ್ಣುಗಳ ರಾಜ ಮಾವೇ ಆದರೂ ಕೂಡ
ಕಲ್ಲಿನ ಏಟು ತಪ್ಪುವುದಿಲ್ಲ ಎನ್ನುವ ಹಾಗೆ ಲೋಕಕ್ಕೆ ಹೊಸತಾದ ಸ್ವಾದವನ್ನು ಕೊಟ್ಟು ಲೋಕ ಕಾಯುವ ವ್ಯವಹಾರ ಮಾಡಿದ್ರು. ನಮ್ಮ ಮೇಲೆ ಏರಿ ಬರುವವರ ಸಂಖ್ಯೆ ಏನು ಕಡಿಮೆ ಇಲ್ಲ. ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ. ಹಾಗಾದ್ರೆ ಇದಕ್ಕೊಂದು ಇತಿಶ್ರೀ ಆಡಬೇಕು ಅಂತಾರೆ. ಇದುವೇ ಸರಿಯಾದ ಕಾಲ ಅಂತ ತಿಳಿದಿದ್ದೇನೆ. ಎಲ್ಲಿ ದೇವತೆಗಳು ಶೌರ್ಯ ಸಾಮರ್ಥ್ಯದ ಮೂಲಕವಾಗಿ ಹರಿಯವಲುಮೆಯನ್ನು ಸಾಧಿಸಿ ನಿರತವಾಗಿ ಧರ್ಮಾಚರಣೆಯಲ್ಲೇ ಕಾರ್ಯಪ್ರವೃತ್ತರಾದವರು. ಅಂತಹ ಧರ್ಮಾಚರಣೆಗೆ ಅಧರ್ಮದ ಒಂದು ಯಾವುದೋ ಬೇಲಿ ತಡೆಯಾಗಿ ಒಡ್ಡುವುದಕ್ಕೆ ಆರಂಭವಾಗಿದೆ. ನಮ್ಮ ಚಾರ ಬಂದಾಡ್ತಾ ಇದ್ದಾನೆ. ಸುಂದರೆಂಬವನು ಅನೇಕ ದೈತ್ಯರನ್ನು ಹುಡುಕಿಕೊಂಡು ನಮ್ಮದಾದ ಸ್ವರ್ಗಕ್ಕೆ ಬಂದಿದ್ದಾರಂತೆ. ಉತ್ತರ ಕೊಡುವಲ್ಲಿ ಏನು ನಿಮ್ಮ ಅಭಿಪ್ರಾಯ? ಭಕ್ತಿ ಮುಖೇನ ಪಡೆದಂತಹ ಈ ಸ್ವರ್ಗಲೋಕವನ್ನು ಶಕ್ತಿ ಮುಖೇನವಾಗಿ ಪಡೆಯುವುದಕ್ಕೆ ಬಂದಂತಹ ದಾನವರ ಚಿಂತೆಯನ್ನು ನೀನು ಬಿಡು. ರಣದಲ್ಲಿ ನಾನು ಸೋಲಿಸಿದೆ. ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಒಂದು ಅಪ್ಪಣೆ ಕೊಡು, ಪಟ್ಟ ಪಾಠ ನಾವು ಕಲಿಸ್ತೇವೆ. ದೇವತೆಗಳೇ, ಬೇರಿನ ಗೋರಿ ದೇವದುಂದುಬಿಯನ್ನು ಮೊಳಗಿಸುತ್ತ ಹರದಲ್ಲಿ ಆಯುಧವನ್ನು ಛಲಪಿಸುತ್ತ ಅಂತವರಿಗೆ ಉತ್ತರ ಕೊಡುವುದಕ್ಕೆ
ಅಂಬೆ ಕಾಲಿಕ್ಕೋ ಮಗು ಅಂದ್ರೆ ಅಂಬೆ ಸುಖವನ್ನು ಬಯಸದ್ದೆ. ಹಾಗಾಗಿ ಅಧಿಕಾರ ಮಾತ್ರವಲ್ಲ, ನಮಗೆ ಆದಂತಹ ಅನ್ಯಾಯದ ಸೇಡನ್ನು ತೀರಿಸುವುದಕ್ಕಾಗಿ ಒಳ್ಳೆ ಮಾತಿನ ನಾಕವನ್ನು ಬಿಟ್ಟು ಕೊಟ್ಟರೆ ಒಳ್ಳೆಯದು. ಇಲ್ಲಿ ಬಾ, ಮುಂದೆ ಬಾ. ನೀನು ಬಂದದ್ದು ಎಲ್ಲಿಗ? ಯಾರು? ನೀನು ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಯಾಕೆ ಬಂದದ್ದು? ನಾನು ಸ್ವರ್ಗಕ್ಕೆ ಅಲ್ಲ ಬಂದದ್ದು. ಓ, ನಿನ್ಗೆ ಗೊತ್ತಿಲ್ವಾ? ಅಲ್ಲ, ಅವರು ನಮ್ಮನ್ನು ಕೇಳುವವರು ಅವರು. ಹೌದಾ? ಮತ್ತೆ ಅವರಲ್ಲಿ ಕೇಳಬೇಕು. ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗುವುದಕ್ಕೆ ಬಿಡುವವರಲ್ಲ. ನಿನ್ನ ಮುಖವನ್ನು ನೋಡಿದ್ರೆ ರಾಕ್ಷಸರ ಹಾಗೆ ಕಾಣ್ತಾ ಇದ್ದೀಯ. ಇದು ವಿಕಾರವ? ಹೌದು. ನಮ್ಮಲ್ಲಿ ಚಂದ ಇದು ಮಾರ. ಹೌದಾ? ನಿಮಗೆ ಅದು ಚಂದವಾಗಿರಬಹುದು, ಉಳಿದವರ ದೃಷ್ಟಿಯಲ್ಲಿ ಹೇಗುಂಟು ಅಂತ ಬೇಕು. ಮುಖ ಏನು ಹಾಗೆ, ಆದ್ರೆ ನೀನು ಮಾಡುವಂತ ಇಲ್ಲಿ ಚೇಷ್ಟೆ ರಾಕ್ಷಸರ ಹಾಗಲ್ಲ. ಮತ್ತೆ ಈ ಭೂಲೋಕದಲ್ಲಿ ತಲೆಗೆ ಪೆಟ್ಟಾಗಿ ತಿರುಗುವವರು ಇದ್ದಾರಲ್ಲ ಹಾಗೆ. ಅದೆಂತದ್ದು? ಹೌದು, ಅದು ಅದರಲ್ಲಿ ನಿನಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುದು ಬೇಡ ಅಂತ ಅದನ್ನು ಸ್ವಲ್ಪ ಎತ್ತರದಲ್ಲಿ. ನಾವು ಅಂತದ್ರಲ್ಲೆಲ್ಲ ಕೂತ್ಕೊಳ್ಳೋದಲ್ವೋ? ನನಗೆ ದೇವತೆಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ನಾವು ದೊಡ್ಡ ದೊಡ್ಡ ವಾಹನವನ್ನು ಏರಿಕೊಂಡು ಬರುವವರು. ದೊಡ್ಡ ದೊಡ್ಡ ವಾಹನ ಈ ಸಲ ಇಲ್ಲ. ಹೌದಾ? ನೀನು ಯಾಕೆ ಬಂದದ್ದು? ಯಾಕೆ ನೀನು? ನಾನು ಬಂದದ್ದು ಯಾಕೆ? ನಾನು ಯಾಕಂದ್ರೆ ನಂಗೆ ಗೊತ್ತಿಲ್ವಾ? ಗೊತ್ತುಂಟು. ಯಾಕೆ? ಇಲ್ಲ 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 ನನಗೆ ಅದು ಬಂದದ್ದು ಯಾಕೆ? ನನಗೆ ಹೇಳ್ಬೇಕು ಅಂತಾದ್ರೆ ನನಗೊಂದು ಹುಮ್ಮಸ್ಸು ಬರ್ಬೇಕು. ಹೌದಾ? ಹುಮ್ಮಸ್ಸು ಅವರಲ್ಲಿ ಉಂಟು. ಈಗ ಇಲ್ಲಿ ಇರುವುದೇನು? ಪೆಟ್ಟು ಒಂದು 4 ತುಂಡಾದಿತ್ತು, ಜಾಗ್ರತೆ ಹೋಗ ಇಲ್ಲಿಂದ. ಅದರಲ್ಲಿ ಹೌದು. ಬಲ್ಲೆ ಅದು ಉಲ್ಲಾಸ ಮಾರ. ರೋಗ ಅಲ್ವಾ? ರೋಗ ಅಂತ ನಾನು ರೋಗ ಅಂತ ಭಾವಿಸಿ. ನನಗೆ ಅಂತ ಈ ಹುಚ್ಚರನ್ನೆಲ್ಲ ಯಾ ನುಡಿದವನದಲ್ಲಿ ಸುತ್ತಗೊಳಿ ಕಳೆದು ಜೀವನ. ನೀನು ಯಾರು? ನೀನು ಯಾರು? ಅಗ್ನಿ. ಅಗ್ನಿ? ನೀನು ಅಗ್ನಿಯ? ಅದು ಆಗ ಬಂದ. ನನ್ನ ಬಣ್ಣ ನೋಡುವ ಗೊತ್ತಾಗುದಿಲ್ವಾ? ಅದೇ ಗೊತ್ತಾಗ್ಲಿಲ್ಲ, ಆದ್ರಿಂದ ಕೇಳಿದ್ದು. ನಿಂಗೆ ಗೊತ್ತಾಗ್ಲಿಲ್ಲ ನಿಂಗೆ ಹಿಂದೆ ಏನಾದ್ರು ಖಚಿತ ಇಲ್ಲ? ಮತ್ತೆ ಏನು? ಅದು ನನ್ನ ಶೈಲಿ. ನಿನ್ನ ಶೈಲಿಗೆ ಬೆಗ್ಗೆ ಬೀಳ್ಲಿಕ್ಕೆ ಪಾಪಿ. ನಾವು
ನನ್ನ ಯಜಮಾನರು ಹೇಳಿದ್ದಾರೆ. ಏನಂತ? ಬರುವಾಗಲೇ ಏನು? ಒಂದು 4 ಮಂದಿಗೆ ನಾವು ಆದರ್ಶ ಆಗಿರ್ಬೇಕು. ಆದರ್ಶ? ಯಾವ ರೀತಿಯಲ್ಲಿ ಆದರ್ಶ? ನಮ್ಮ ವ್ಯವಹಾರವನ್ನು ನೋಡಿ 4 ಮಂದಿ ಅನುಕರಣೆ ಮಾಡಬೇಕು. ಹೌದಾ? ನೀನೀಗ ಯಾರ ಶೈಲಿ ಮಾಡಿ? ನಿನ್ನ ಸ್ವಂತದ್ದಲ್ಲ ಬೇರೆಯವರು? ನನ್ನದೇ. ಹೌದಾ? ಸರಿ, ಈಗ ನನ್ನನ್ನು ಸ್ವರ್ಗಲೋಕಕ್ಕೆ ಬಂದಂತಹ ನನ್ನನ್ನು ಕೇಳುವ ನೀನ್ಯಾರು? ವರುಣ. ವರುಣ? ನೀನು ಅಳುದೇ? ಓ ವರುಣ. ನನ್ನ ಪರಿಚಯ ಉಂಟಾ? ರತ್ನಾಕರ್ ಅಲ್ಲ ನೀನೆಲ್ಲ? ನನ್ನ ಪರಿಚಯ ಉಂಟಾ? ಏನು ಗೊತ್ತಿಲ್ಲದೆ. ಹೌದಾ? ಮತ್ತೆ ವರುಣನದ್ದು ಪರಿಚಯ ಉಂಟು. ಸಾಮಾನ್ಯನಾದಲ್ಲ. ಮತ್ತೆ ನಾನು ಅಷ್ಟು ತಿಳುವಳಿಕೆ ಇರುವ. ಹೌದಪ್ಪ, ನಿನ್ನ ತಿಳುವಳಿಕೆ ಎಷ್ಟುಂಟು ನಿನ್ನ ತಲೆಯನ್ನು ನೋಡುವಾಗ್ಲೇ ಗೊತ್ತಾಗ್ತದೆ. ನೀನು ಆಲೋಚನೆ ಮಾಡು. ಏನು? ಒಬ್ಬ ಸಾಮಾನ್ಯ ರಾಕ್ಷಸ ಹೌದು ಅಂತಾದ್ರೆ ನಾನು ಸಶರೀರನಾಗಿ ಸ್ವರ್ಗಕ್ಕೆ ಬರ್ಲಿಕ್ಕಿತ್ತ? ಅದು ಮತ್ತೆ ಹಾಗಾದ್ರೆ ತಲೆಗೆ ಪೆಟ್ಟಾಗಿದವರ ಹಾಗೆ ಮಾಡಿದ್ರು ನಾನು ತಲೆ ಸರಿ ಇಲ್ಲದವಲ್ಲ. ಈಗ ತಲೆ ಸರಿ ಉಂಟಾ? ತಲೆ ಸರಿ ಉಂಟು. ಅಲ್ಲ, ನಿನ್ನನ್ನು ನೋಡುವಾಗ ತಲೆ ಸರಿ ಇದ್ದವರಾಗಿ ಯಾರಿಗೂ ಹೇಳಲಿಕ್ಕಿಲ್ಲ ಅಂತ ನನಗೆ ಗೊತ್ತುಂಟು. ಅಷ್ಟು ಗೊತ್ತುಂಟಲ್ವಾ? ಗೊತ್ತುಂಟು, ಅದು ಪುಣ್ಯ. ಆದ್ರಿಂದ ನಾನು ಹಾಗೆ ಮಾಡುವುದು. ಎಲ್ಲ ಏನು ಒಳ್ಳೆಯ ಮಾತಿನಲ್ಲಿ ಸ್ವರ್ಗಲೋಕವನ್ನು ನಮ್ಮ ಯಜಮಾನರಾದಂತಹ ಸುಂದಾಸುರರಿಗೆ ಕೊಟ್ಟು ದೇವೇಂದ್ರನನ್ನು ಕರ್ಕೊಂಡು ಬಂದು ಅದರೊಳಗೆ ಕೂತುಕೊಳ್ಳಿಸಿದಿ. ನಿನ್ನ ದೇವೇಂದ್ರ ಅಂತ ಹೇಳಿದ್ರೆ ಏನು ಅಂತ ಭಾವಿಸಿದೀಯೋ? ನಿಮ್ಮ ಆಟದ ಬೊಂಬೆ ಅಂತ ತಿಳ್ಕೊಂಡಿದ್ಯಾ? ನಿಮ್ಮ ಲೆಕ್ಕದಲ್ಲಿ ಏನು ಅಂತ ಗೊತ್ತಿಲ್ಲ ನನಗೆ. ನನ್ನ ಲೆಕ್ಕದಲ್ಲಿ ಅದೇ ಅಷ್ಟೇ ದೇವೇಂದ್ರ. ಈಗ ಒಂದು ಮಾತು ಹೇಳೋ, ಇದಕ್ಕಿಂತ ಮೊದಲು ಎಷ್ಟೋ ಮಂದಿ ಬಂದಿದ್ದಾರೆ, ಮಾತಾಡಿದ್ದು ಪೆಟ್ಟು ತಿಂದದ್ದು ಬಿಟ್ರೆ ಯಾರು ಕೂಡ ಶಾಶ್ವತವಾಗಿ ಅಧಿಕಾರ ತಗೊಳ್ಳಿಲ್ಲ. ಗೊತ್ತಾಯ್ತಲ್ಲ? ಎಲ್ಲವರಂತೆ ನಾನಲ್ಲ. ನೀನಲ್ಲ, ನಾನೇ ಬೇರೆ, ನನ್ನ ಕ್ರಮವೇ ಬೇರೆ. ನಿನ್ನ ಕ್ರಮವನ್ನು ಸುಟ್ಟು ಭಸ್ಮ ಮಾಡ್ತೇನೆ. ನಾನು ಓಡ್ಲಿಕ್ಕಿದ್ದ ಅವನೇ ಓಡಿದ್ದ. ಸ್ವರ್ಗಲೋಕದಲ್ಲಿ ನಮಗೊಂದು ಮರ್ಯಾದೆ ಮಾಡ. ಭೂತಗಣಗೆ ಬಲಿಯ ನೀವೇನು? ಕುಲದಾನಿಕ ಭೂತಗಣಗೆ ಬಲಿಯ ನೀವೇನು? ಶಕ್ರ ಅವನನ್ನು ಎಲ್ಲಿಯಾದ್ರೂ ಕಟ್ಟಿ ಹಾಕಿ ಬರ್ಲಿಕ್ಕಾಗಲಿಲ್ಲ. ಓ, ಅಲ್ಲಿ ಕಟ್ಟಿ ಹಾಕುವುದಕ್ಕೆ ಬೇಕಾದ್ರೆ ವ್ಯವಸ್ಥೆ ಮಾಡುವ. ನೀನು ಅವಕಾಶ ಕೊಟ್ಟು ನಾನು ಮಾತಾಡ್ಬೇಕಾ ಪಾಪಿ? ನಾನು ಆಗ ಬರುವಾಗ ನೀವು ಅದೇ ಕ್ರಮದಲ್ಲಿದ್ದೀರಿ. ನಾನು ಅವ ಸೋತ ಇಲ್ಲಿ ನಿಲ್ಬೇಕು, ಇಲ್ಲದ್ರೆ ಅಲ್ಲಿ ಹೋಗ್ಬೇಕು. ನೀನು ಆಗಾಗ ಎಂಥದ್ದು? ನಾನು ಅವ ಸೋತನೇ ಇಲ್ವಾ ಅಂತ ನೋಡ್ಲಿಕ್ಕೆ. ನಾವು ಮಾತಾಡೋದನ್ನು ಯಾರು ಕೇಳುದಿಲ್ಲ, ನಿನ್ನದನ್ನೇ ನೋಡ್ತಾರೆ ಎಲ್ಲ. ಪಾಪಿ, ನಾನು ಅವ ಸೋತನೇ ಇಲ್ವಾ ಅಂತ ನನಗೊಂದು ಸಣ್ಣ ಮದಿಯಲ್ಲಿ ನಿನಗೆ ಅವನ ಮನೆಯಲ್ಲಿ ಅಡುಗೆ ಆಗ್ಲಿಲ್ವಾ? ಯಾಕೆ? ಅವ ಎಂತದ್ದೋ ತಕೊಂಡು ಬರ್ಲಿಕ್ಕೆ ಬಂದ ಹಾಗಿದ್ದಾನೆ. ಈ ಸಲ ಅಡುಗೆ ಮನೆಗೆ ನೀನೇ ಅವನಿಗೆ ನಿನ್ನನ್ನೇ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ನಮ್ಮದು ಪಾಕಶಾಸನ ಅಂತ ಹೆಸರಿರುವುದು. ಹೆಸರು ತುಂಬಾ ಇರ್ತದೆ. ಕ್ಷೀರಸಾಗರ ಭಟ್ಟ ಅಂತ ಇದ್ದವರಲ್ಲಿ ಕುಡ್ತೆ ಹಾಲಿರುವುದಿಲ್ಲ. ಅದು ಬಿಡು. ಹಾಗೆ ನಿನಗೆ ಒಂದು ಪಾಕಶಾಸನ ಅಂತ ಹೆಸರು. ಓಹೋ, ಸ್ವಲ್ಪ ಗಟ್ಟಿ ಮಾತಾಡ್ಬೇಕು. ನಿಮ್ಮ ಅದರಲ್ಲಿ ಕೇಳು. ಅವನಿಗೆ ನಿನಗೆ ಕೇಳುವಂತದ್ದನ್ನು ಹಿಡ್ಕೊಂಡು ಬರ್ಲಿಕ್ಕಾಗಲಿಲ್ಲ. ಚಕ್ರ ಏನು? ಶತಕ್ರತು ಎನ್ನುವಂತ ನಿನ್ನ ಹೆಸರಿನ ಆದಿ ಅಕ್ಷರಗಳನ್ನೆರಡನ್ನು ತೆಗೆದ್ರ ಚಕ್ರ. ನಿನಗೆ ಶತಕ್ರತು ಅಲ್ಲ, ಶತಕೃತಕ ಅಂತ ಹಿಡ್ಬೇಕು. ಯಾಕೋ ಪಾಪಿ, ಮಾಡಿದ ಕೆಟ್ಟದ್ದು. ದೊಡ್ಡಮ್ಮನ ಗರ್ಭವೂ ಆಗ್ತದೆ, ಸ್ತ್ರೀ ಹತ್ಯೆಯೂ ಆಗ್ತದೆ, ಬ್ರಹ್ಮ ಹತ್ಯೆಯೂ ಆಗ್ತದೆ. ನೀನು ಲೋಕದಲ್ಲಿ ಯಾವ ನ್ಯಾಯಾಧೀಶ? ನ್ಯಾಯಾಧೀಶ ಆಗಬೇಕು ಅಂತ ಇಲ್ಲ, ಮತ್ತೆ ಏನು ದೊಡ್ಡ ನ್ಯಾಯಾಧೀಶ ಅಂತ ಹೇಳ್ತೀಯಲ್ವಾ? ನೀನು ಮಾಡಿದ್ದು ಅಂತದ್ದೇ ಅಂತ. ಹೌದಪ್ಪ. ಈಗ ಯಾವಾಗಲೂ
ಹೊಲಸಿನಲ್ಲಿ ಇರುವ ಹಂದಿ ಮಾಂಸ ತಿನ್ಲಿ, ನಾನು ದೊಡ್ಡ ಪೂಜೆ ಮಾಡುವ ಗೋಮಾತೆ ಅಂತ ಹೇಳ್ತೀಯಲ್ವಾ, ನೀನು ತಿಂದ ಹೊಲಸು ಅಷ್ಟು ಉಂಟು ಅಂತ. ಹೌದು, ಅದನ್ನು ಕೇಳಬೇಕು ಅಂತಾದ್ರೆ ನೀನು ಎಲ್ಲಿ ಒಬ್ಬ ಸಾರ್ವಜನಿಕ ಆದ್ರೆ ಸಾಕಾಗ್ತದೆ. ಮೂರು ಲೋಕದಲ್ಲಿ ಅಂತ ಮೇಲ್ಸ್ತರದಲ್ಲಿ ಇರ್ಬೇಕು. ಮಾತಾಡ್ಬೇಕಾ? ಯಾರು ಹೇಳಿದ ಮೇಲೆ ಸ್ಥಳದಲ್ಲಿ ಇರ್ಬೇಕು ಅಂತ? ಅಲ್ಲ, ಸಣ್ಣ ಮಗು ಆಗ್ತದೆ. ಅಲ್ಲ, ನೀನು ಮೂರು ಲೋಕಕ್ಕೆ ಸಂಬಂಧಿಸಿದ ಹೌದಾ ನಾವು ಕೇಳಬಹುದು, ಕೇಳುವಂತ ಜಾಗದಲ್ಲಿ ಇದ್ದೇವೆ ಅಂತ ಅರ್ಥ. ಹೌದೇನು? ಮಾತಾಡ್ಬೇಕಾ? ನಾನು ಮಾತಾಡ ಹೇಳ, ನೀವು ಮಾತಾಡಿ. ನೀನು ಏನಾದ್ರು ಮಾತಾಡಿ, ಸಮಸ್ಯೆ ಆಗ್ತದೆ. ಇಂದ್ರ ಏನು ಅದಂದ್ರೆ ನಾನು ಹೇಳಿದ್ದೇನೆ ಅವನಲ್ಲಿ. ಬಹುಶಃ ಆಗಾಗ ಏನಾದ್ರೂ ನಿನಗೆ ಉತ್ತೇಜನ ಕೊಡದಿದ್ರೆ ಮುಂದೋಗುವುದಿಲ್ಲ ಕಾಣುತ್ತೆ. ಅದು ಒಂದು ಹೌದು. ಮತ್ತೆ ಎಲ್ಲಿಯಾದ್ರೂ ಆಯಾಸ ಅಂತ ಕಂಡ್ರೆ ಮುಂದುವರಿಸಲಿಕ್ಕೆ ಅವ ನೋಡಿದಾಗೆಲ್ಲ ಎಲ್ಲದಕ್ಕಾಗ್ತದೆ ಅವ. ಹೌದು, ಅದಕ್ಕೆ ಹಿಡ್ಕೊಂಡು ಬಂದದ್ದು ಕಾಣುತ್ತದೆ. ಈ ಪ್ರಪಂಚದ ಬಹುದೊಡ್ಡ ದುರಂತವೇ ಅದು. ಯಾರು ಮೋಸ ಮಾಡ್ತಾನೋ ಅವ ನಾಯಕನಾಗ್ತಾನೆ, ಯಾವನು ಮೋಸವಾಗುತ್ತಾನೋ ಅವ ಖಳನಾಯಕನಾಗ್ತಾನೆ. ಈಗ ನಿನಗೆ ನಾನು ಮಾಡಿದ ಮೋಸ ಏನು, ಅನ್ಯಾಯ ಏನು? ನನ್ನ ಅಪ್ಪ ಜಂಬಾಸುರ ಅವರನ್ನು ಹಿಂದಿನ ಸಮುದ್ರ ಮಥನ ಕಾಲದ ಕಾಳಗದಲ್ಲಿ ಕೊಂದು ಮುಗಿಸಿದ ಪಾಪಿ ಅಮೃತವನ್ನು ಅವತ್ತು ಮೆದ್ದೆಯ ಇವತ್ತು ಒತ್ತು ಕಾಣಿಸ್ತೇನೆ. ನಿಮಗೆ ಆಯಾಸ ಆಗಬಾರ್ದು. ನೀನು ತಲೆ ಬಿಸಿ ಮಾಡಬೇಡ. ಅವನ ಗಾಳಿ ಈಗ ಸದ್ಯದಲ್ಲೇ ಹೋಗ್ಲಿಕ್ಕೆ ಉಂಟು. ಗಾಳಿ ಹಾಕಬೇಡ. ಗಾಳಿ ಅದು ಒಳಗಿದ್ದಲ್ಲ ಹೊರಗಿಂದ ಅದಲ್ಲ, ನೀನು ನಿನ್ನ ತಂದೆಯನ್ನು ಕೊಂದುದಕ್ಕಾಗಿ ನ್ಯಾಯ ಕೇಳುವುದಕ್ಕೆ ಬಂದೆ. ನಮ್ಮ ವಿಚಾರವಾಗಿ, ನನ್ನ ವಿಷಯಿಕವಾಗಿ ನೀನು ಅರ್ಥವಿಸಿಕೊಂಡದ್ದು ಕಡಿಮೆ ಅಂತ ಕಾಣ್ತದೆ. ಪರ್ವತಗಳಿಗೆ ರೆಕ್ಕೆ ಬಂದು ಹಾರುವುದಕ್ಕೆ ಆರಂಭವಾದಾಗ ಲೋಕದ ಹದ ತಪ್ಪಿತು ಎನ್ನುವುದನ್ನರಿತ ನಾನು ಅವುಗಳ ರೆಕ್ಕೆಯನ್ನೇ ಕತ್ತರಿಸಿ ಕಂಡೆ. ನೀನು ಊಟ ಆಯ್ತಾ ಅಂತ ಹೇಳಿದ್ರೆ ಮುಂಡಸು 30 ಅಂತ ಯಾಕೆ ಹೇಳುದು? ನಾನು ನನ್ನ ಅಪ್ಪನನ್ನು ಕೊಂದದ್ದು ಯಾಕೆ ಅಂತ ರೆಕ್ಕೆ ಕತ್ತರಿಸಿದ್ದೆ ಅಂತ ಕೇಳಿದ್ರೆ ನಾ ಹೇಳುವುದಕ್ಕೆ ಒಂದಕ್ಕೊಂದು ಪೂರಕ ಇಲ್ಲದನ್ನು ನಾ ಹೇಳುವುದಿಲ್ಲ. ಈಗ ನೀನು ಅದೇ ಹೌದಾದ್ರೆ ಅಪ್ಪನದ್ದೇ ವಿಚಾರ ಮಾತಾಡ್ಲಿಕ್ಕೆ ಬರುವವನಿಗೆ ನೀನು ಹಿಂದೆ ಸ್ತ್ರೀಯ ವಿಚಾರದಲ್ಲಿ ತಪ್ಪಿದ್ದಿ, ಅದರಲ್ಲಿ ತಪ್ಪಿದ್ದಿ. ಅದಕ್ಕೆ ಸಂಬಂಧ ಇದ್ದ ಕಾರಣವೇ ನೀನು ಮೋಸ ಮಾಡಿದ್ದಿ ಅಂತ ಹೇಳಿ. ಇದಕ್ಕೂ ಸಂಬಂಧ ಇದ್ದೇ ಹಾಡುತ್ತಾ ಏನು ಸಂಬಂಧ? ಅದು ಲೋಕಕ್ಕೆ ಹದ ತಪ್ಪಿದ ವ್ಯವಹಾರವಾಗಿತ್ತು. ಹಾಗೆ ತಪ್ಪಿದ್ದು ಲೋಕದಲ್ಲಿ ಪರ್ವತಗಳೇ ಹಾರಿ ಹೋಗುವಾಗ ಅದು ಸರಿಯಲ್ಲ ಅನ್ನುವುದಕ್ಕೆ ಅದನ್ನು ಕತ್ತರಿಸಿ ಕಂಡಲನೆಂಬ ಹೆಸರನ್ನು ನಾ ಗಳಿಸಿದೆ. ಹಾಗಾದ್ರೆ ನಿನ್ನಪ್ಪನೂ ಹಾಗೆ ಒಂದು ವ್ಯವಸ್ಥೆಯನ್ನು ಮೀರಿದ ವ್ಯವಹಾರ ಅವನದ್ದಾಗಿತ್ತು. ಸಮುದ್ರ ಮಥನ ಕಾಲದಲ್ಲಿ ಸುರಲೋಕದ ಸುವಸ್ತುಗಳು ಸಮುದ್ರವನ್ನು ಸೇರಿದ್ದು. ಅದನ್ನು ಮತ್ತೆ ಪಡೆಯಬೇಕಾದಲ್ಲಿ ನಮ್ಮ ಕರ್ತವ್ಯವಿತ್ತು, ಹರಿಯ ಅಪ್ಪಣೆ ಇತ್ತು. ನಾವೆಲ್ಲ ಮೂರು ಮೂರ್ತಿಗಳು ಹೇಳಿದ ಹಾಗೆ ಬದುಕುವುದಕ್ಕಿರುವವರು. ಈಗ ಕರ್ತವ್ಯ ಎಂತದಿದ್ದದ್ದು ಏನು? ಪಡೆಯುವ ನೀನೇ ಪಡಿಬೇಕಿತ್ತಲ್ಲ. ಬಳಿಯಲ್ಲಿ ತಲೆ ತಗ್ಗಿಸಿಕೊಂಡು ತಲೆ ತುರಿಸಿಕೊಂಡು ಕೈ ಮುಗಿದು ಬಂದದ್ದು ಯಾಕೆ ನೀನು? ನಮಗೆ ನಳಿನಾಕ್ಷನ ಅಪ್ಪಣೆಯನ್ನು ಮೀರ್ಲೇ ಇಲ್ವ ನೀನು? ಮೀರ್ಲಿಲ್ಲ. ಆ ಪ್ರಕರಣದಲ್ಲಿ ಮೀರ್ಲಿಲ್ಲ. ನರನಾರಾಯಣರು ಯಾರು? ಹೌದು, ಅವರೇ ಇದ್ದರು. ಯಾರು ನರನಾರಾಯಣ? ಅವರು ಋಷಿಗಳಾಗಿ ಕುಳಿತುಕೊಂಡಿರುವಾಗ ಅವರ ತಪಸ್ಸು ಗಡಿಸಲಿಕ್ಕೆ ಹೊದ್ಯಾಕೆ? ಮೂರು ಮೂರ್ತಿಗಳ ಅಪ್ಪಣೆ ಅಲ್ವಾ? ಹರಿಯೇ ಋಷಿಯಾಗಿ ಕುಳಿತುಕೊಂಡಾಗ ನಿನಗೆ ನಿನ್ನದು ಗೊತ್ತುಂಟಾ? ನಿನಗೆ ಬೇಕಾದಾಗ ಸಿದ್ಧ ಮಾಡುವುದು ನೀನೆ. ನಮಗೆ ಹಿರಣ್ಯಕಶ್ಯಪ ಲೋಕ ಮೂರನ್ನು ನಡುಗಿಸಿ ಮೆರೆಯುವಾಗ ಅವನನ್ನು ತೆಗಿಲಿಕ್ಕೆ ಪ್ರಹ್ಲಾದನನ್ನು ಸಿದ್ಧ ಮಾಡುವುದು ನೀನೆ. ಪ್ರಹ್ಲಾದನ ಶೀಲಾದಿತ್ಯ ಆಗುವಾಗ ನಾಳೆ ನನ್ನ ಪೀಠಕ್ಕೆ ಏನಾದ್ರೂ ಸಂಚಕಾರ ಬರ್ತದೆ ಅಂತ ಕಾಣುವಾಗ ಶೀಲಾಪಹಾರ ಮಾಡುವುದು ನೀನೆ. ನಮಗೆ ನೀನು ಚಿವುಟುವುದು ನೀನೆ. ಮಗು ಅತ್ತಿತ ಅಂತ ಕೇಳುವುದಿಲ್ಲ. ಇಲ್ಲ, ಸುರಪ ಒಂದು ಮಾಡುವಾಗ ಅದರಿಂದ ಭವಿತವ್ಯಕ್ಕೆ ಒಂದು ಒಳ್ಳೆಯ ಸಿದ್ಧಿತವಾದ ಕೆಲಸ ಉಂಟು ಅನ್ನುವುದನ್ನು ತಿಳಿಯಬೇಕು. ಈಗ ನರನಾರಾಯಣರ ಪ್ರಕರಣದಲ್ಲಿ ನಾ ಕಳುಹಿಕೊಟ್ಟವಳಿಂದರಾಗಿ ಅವಳಿಗಿಂತಲೂ ಅತಿರೂಪವಸಿಯಾದಂತಹ ಅದು ನಿನಗೆ ಗೊತ್ತಿತ್ತ? ಇಲ್ಲ. ನೀನು ಪೀಠಕ್ಕೆ ಅವರು ಏನು ಮಾಡಲಿಲ್ಲ, ಅವರು ತಪಸ್ಸು ಮಾಡುವಾಗಲೇ ಯೋಚನೆ ಮಾಡಿ. ಅದಕ್ಕೆ ಹೇಳುವುದಪ್ಪ, ನ ದೈವ ಚರಿತಂ ಚರೇತ್ ಅಂತ ಹೇಳುವುದು ಅದಕ್ಕೆ. ದೈವ ಚರಿತ್ರೆ ವಿಮರ್ಶೆಗಿದ್ದದ್ದಲ್ಲ. ದೈವವನ್ನು ಮಾಡಿದ್ರೆ ಅದರ ಪೂರ್ವಭಾವಿಯಾಗಿ ಅದರ ಉತ್ತರದಲ್ಲಿ ಅದೇ ಹೌದಾದ
ನಿನ್ನ ವ್ಯಾಪ್ತಿಯಲ್ಲೇ ಇರಬೇಕು. ನಮ್ಮ ವ್ಯಾಪ್ತಿಗೆ ಬಂದ ಮೇಲೆ ಬಲಿಯಲ್ಲಿ ಕೈ ಮುಗಿದು ಕೇಳಿದ ಮೇಲೆ 3ರಲ್ಲಿ 2 ಪಾಲು ಕೊಡ್ತೇನೆ ಅಂತ ಹೇಳಿದ್ದೇ ಇಲ್ವಾ? ಹೌದು. ಕೊಟ್ಟಿದ್ಯಾ? ಕೊಡ್ಲಿಲ್ಲ. ಅದಕ್ಕೆ ನನ್ನ ಅಪ್ಪ ಈಗ ಮೇಲೆ ಹೋಗ್ಲಿ ಅಂತ ಹೇಳ್ತಾ ಇದ್ದದ್ದು ಯಾರು? ಮೇಲೆ ಈಗ ನೀನು ಒಪ್ಪಂದ ಮಾಡಿ ಭಾಷೆ ಕೊಟ್ಟಿದ್ದೇ ಇಲ್ವಾ? ಹೌದು, ಮಾತು ಕೊಟ್ಟಿದ್ದೆ. ಈಗ ನೀನೊಂದು 4 ಜನರನ್ನು ಕೆಲಸಕ್ಕೆ ತರ್ತಿ. ಹೇಳಿದವ ಯಜಮಾನ ಯಾವನೇ ಇರ್ಲಿ, ಕೆಲಸಕ್ಕೆ ತಂದ ಮೇಲೆ ವೇತನ ನಾವು ಯಜಮಾನರಿಗೆ ನಿಷ್ಠರು ಇರ್ಲಿ. ಈಗ ಮಾತು ಕೊಟ್ಟದ್ದು ನೀನು ಹೌದಾ? ಭಾಷೆ ಕೊಟ್ಟದ್ದು ನೀನು ಹೌದು. ಈಗ ಪುತ್ರ ಹತ್ಯೆ ಮಾಡಿದ್ಯಾರು? ನಾನೇ ಮಾಡಿದ್ದು. ಹೇಳಿದ್ಯಾರು? ನಾನೇ ಮಾಡುವುದು. ಹೇಳಿದ್ಯಾರು? ಅವನನ್ನು ಸೃಷ್ಟಿ ಆಗುವಾಗಲೇ ಹೇಳಿದ್ಯಾರು? ನಾನೇ ಮಾಡಬೇಕು. ಹರಿನಿರೂಪಣೆ. ಈಗ ಬ್ರಹ್ಮ ಹತ್ಯೆ ದೋಷ ಹರಿಗೆ ಬಂತ ನಿನಗೆ ಬಂತ? ನನಗೆ ಬಂದದ್ದು. ಹೌದಾ? ಹೌದೌದು. ಹೇಳಿದ ಹರಿಗೆ ಬಂತ? ನನಗೆ ಬಂತ. ಸಮುದ್ರ ಮತನ ಕಾಲದಲ್ಲಿ ನೀನು ಮಾತು ಕೊಟ್ಟು ತಪ್ಪಿದ ಏನು ಪೆಟ್ಟಿದ್ರು ಹರಿಗೆಲ್ಲ ನಿನಗೆ. ನನಗೆ ಪಾಪ ಬಂದ್ರು ತೊಳಿಲಿಕ್ಕೆ ಋಷಿವರ್ಗ ಬರ್ತದೆ. ಹೌದಾ? ನಿನಗೆ ಪಾಪ ಅಂಟಿಕೊಂಡ್ರೆ ತೊಳಿಲಿಕ್ಕೆ ಯಾರು ಇಲ್ಲ, ತಿಳಿಯುತ್ತಲ್ಲ. ತೊಳಿತದನ್ನೇ ಕಟ್ಟಿಕೊಂಡು ತಿರ್ಬೇಕಾಗ್ತದೆ. ಋಷಿವರ್ಗ ಅಲ್ವಾ? ಮತ್ತೆ ಅಲ್ಲಿಗೆ ಬೇರೆ ಜನವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರೆಲ್ಲ ತೊಳೆದದ್ದಲ್ಲ. ಈ ಸಲ ನಿನ್ನನ್ನು ತೊಳೆದದ್ರಲ್ಲಿ ಮತ್ತೆ ಸ್ನಾನ ಮಾಡ್ಲಿಕ್ಕೆ ಇರಬಾರ್ದು. ಇನ್ನೊಮ್ಮೆ ಸುಂದನು ಮರುಗುತ್ತ ಸಮರದಿ ಕೈ ಸೋತು ಸುಂದನು ಮರುಗುತ್ತ ಗಮಿಸಿದ ಲಜ್ಜೆಯೊಳದು ಸುಮನ ಸರದೀಪನ ಗೆಲುವಾಜೆಯಿಲ್ಲಿಗೆ ಸುಮನ ಸರದೀಪನ ಗೆಲುವಾಜೆಯಿಲ್ಲಿಗೆ ಕಮರಿದು ತೆನುತದು ಅದಲಿ ನಿಮ್ಮನ್ನೆಲ್ಲ ಕತ್ತಿಕೊಂಡು ನಾನು ಸ್ವರ್ಗಕ್ಕೆ ಬಂದಿದ್ದೇನಲ್ಲ, ನನಗೆ ಹೊಡೆಯುವವರಿಲ್ಲ. ಎಂತ ಅವಸ್ಥೆ ಮಾರೆ. ನಿನ್ನ ನಾಲಿಗೆಯನ್ನು ಅಡವಿಟ್ಟಿದ್ಯಾ? ಯಾಕೆ? ನಿನಗೆ ಹೊಗಳಲಿಕ್ಕೆ ಸಂಕಟವ? ಮತ್ತೆ ನಿಮಗೆ ನಾನು ದೇವೇಂದ್ರ ಅಂತ ಓಡಿತಲ್ವಾ? ನೀವು ದೇವೇಂದ್ರ ಅಂತ ಓಡುದಲ್ಲ. ಆಗ ಅಲ್ಲಿ ಅವನ ಎದುರಿಗೆ ಒಂದು ಇಷ್ಟಿಷ್ಟು ಉದ್ದ ಮಾತಾಡಿದ್ರಲ್ಲ. ಹೌದು. ಜಾಗಕ್ಕೆ ಜನ ಇಲ್ಲ, ಜಾಗಕ್ಕೆ ಜನ ಇಲ್ಲ. ಜಾಗಕ್ಕೆ ಜನ ಇಲ್ಲದಿದ್ರೆ ನೀವು ಹೋಗಿ ಕೂತ್ಕೊಳ್ಬೇಕಿತ್ತು, ಅಲ್ಲಿ ಮಾತಾಡುದಲ್ಲ. ಅಲ್ಲ, ಅವನನ್ನು ಹೊಡಿಲಿಕ್ಕೆ ಆಗ್ಲಿಲ್ಲ ಅಲ್ಲ? ಆಗ್ಲಿಲ್ಲ ಅಂತ ಆದ್ರೆ ಮತ್ತೆ ಮಾತಾಡುದು ಯಾಕೆ? ಮಾತಾಡುವಾಗ ನಮಗೆ ಗೊತ್ತುಂಟು ಹೊಡಿಲಿಕ್ಕೆ ಆಗುದಿಲ್ಲ. ನಿಮ್ಮ ಮರ್ಯಾದೆ ಹೋದದ್ದು ಮಾತ್ರ ಅಲ್ಲ, ನನ್ನ ಮರ್ಯಾದೆ ಹೋಯ್ತಲ್ಲ ಮಾರ್ರೆ. ಇಲ್ಲಿ ಬರ್. ಅದು ನಿನ್ನ ಜೀವನದ ಶಬ್ದಕೋಶದಲ್ಲಿ ಉಂಟು ಆ ಶಬ್ದ. ಹೌದು. ಮರ್ಯಾದೆ ಅನ್ನೋದು ಅಲ್ಲ, ಉಂಟು ಅಂತ ತಿಳ್ಕೊಳ್ಬೇಕು. ಆಗ್ಲಿಲ್ಲಲ್ಲ? ಹೌದು. ಈಗ ಸೋತವಲ್ಲ, ಎಂತದ್ದು ಸಾಯುದು? ನೀನು ಸೋತದ್ದೆ. ನಾನು ಸೋತದ್ದಲ್ಲ. ನಾನೊಂದು ಇದನ್ನು ಯಾಕೆ ತಂದೆ ಅಂತ ನನಗೇ ಬೇಸರ ಆಗ್ತಾ ಉಂಟು. ಆದ್ರೆ ನಿನಗೆ ಅದು ತಂದದ್ರಿಂದ ಲಾಭ ಉಂಟು. ಸೋತ್ರೆ ಇನ್ನು ಮೀನಾದ್ರೂ ಹಿಡಿಬಹುದು. ಮೀನು ಹಿಡಿಲಿಕ್ಕೆ ನಾನದಲ್ಲ. ಮತ್ತೆಂತದ ರಾಯರೇ, ಒಂದು ಕಡೆಯಿಂದ ದೇವಲೋಕದಲ್ಲಿ ಅತಿಯಾದಂತ ಆಶೆಯನ್ನು ಮೂಗಿನ ಮೇಲೆ ಬೆಟ್ಟವಾಗಿ ಹೊತ್ತುಕೊಂಡು ಹೋದಂತ ನಿರ್ಣಯ ಕೈ ತಪ್ಪಿ ಹೋಯ್ತು. ನೀವು ಆಗ ಹೇಳಿದ್ರಿ ನನ್ನ ಅಪ್ಪನ ಸೇಡುಂಟು, ನಾನು ಅಪ್ಪನ ಸೇಬನ್ನು ತೀರಿಸ್ತೇನೆ ಅಂತ. ಸೇಡು? ಸೇಡು. ಅಲ್ಲಿ ಹೋದ್ರೆ ಆ ದೇವೇಂದ್ರ ಒಂದು ಗದೆಯನ್ನು ತಿರುಗಿಸಿದ್ದೆ ತಡ ನೀವು ಯಾವ ಲೋಕದಲ್ಲಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ಅದು ಎಂತದ್ದು ವಿಷಯ? ಎಂತದ್ದು? ಅವ ಸರಿ ಯುದ್ಧ ಮಾಡಿ ತಪ್ಪವನದ್ದು, ನಮ್ಮದಲ್ಲ. ಅವ ಕುಡಿದಿದ್ದಾನಲ್ವ ಅಮೃತ, ಒಟ್ಟು ಬೀಸಿದ. ಅಮೃತ ಕುಡಿದ ಕಾರಣ ಒಟ್ಟು ಬೀಸಿದ. ನಮಗದೊಂದು ಪೂರ್ವ ನಿರೀಕ್ಷೆ ಇರಲಿಲ್ಲ. ನಿಮಗೆ ಒಟ್ಟು ಬೀಸಿ ಅಭ್ಯಾಸ ಇಲ್ಲ. ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯ ಅಲ್ಲ. ಅಲ್ಲ, ನಿಮಗೆ ದೊಡ್ಡ ವಿಷಯ ಆಗಲ್ವಾ? ರಾಜನೀತಿಯಲ್ಲಿ ಒಂದು ಉಂಟು. ಹೇಗೆ? ದ್ವೈದಿ ಭಾವ ಅಂತ. ಅಂದ್ರೆ ಒಮ್ಮೆ ಸೋತರು ಮತ್ತೆ ಬಲಯುತರಾಗಿ ಮತ್ತೆ ಹೊಡಿಯುವುದು, ಸ್ವಲ್ಪ ಸಮಯ ಕಾಯುವ. ನಿನಗೆ ರಾಜಕೀಯ ಗೊತ್ತಿಲ್ವಾ? ರಾಜಕೀಯ ನನಗೆ ನಿಮ್ಮಷ್ಟು ಗೊತ್ತಿಲ್ಲ. 15 ಸಲ ಸೋತರು ಹೇಳಬೇಕು ಈ ಸಲ ಗೆಲ್ತೇವೆ ಅಂತ. ಅದು ನಿಜವಾದ ರಾಜಕೀಯ. ನಿಮ್ಮನ್ನು ರಾಜಕೀಯಕ್ಕಾಗಿಯೇ ಒಂದು ಸೋತ್ರೆ ತಲೆಬಿಸಿ ಮಾಡಿದ್ರೆ ಮತ್ತೆ ಬದುಕೇ ಇಲ್ಲ. ಈ ಸಲ ಗೆಲ್ತೇವೆ ಎನ್ನುವಂತ ವಿಶ್ವಾಸದಿಂದ ಮತ್ತೆ ಮುಂದುವರಿಬೇಕು. ಈಗ ಸ್ವಲ್ಪ ದುರ್ಬಲರಾಗಿದ್ದೇವೆ. ಹೌದೌದು.
ಎಲ್ಲಿಗೆ ಬಂದೆವು ನಾವು? ನಾವು ಎಲ್ಲಿಗೆ ಬಂದಿದ್ದೇವೆ ಗೊತ್ತಿಲ್ಲ. ಅಂದ್ರೆ ಬರ್ಲಿಕ್ಕಿಲ್ಲಲ್ಲ ಇಲ್ಲಿಗೆ. ದೇವೇಂದ್ರ ಬರ್ತಾನೋ ಇಲ್ವೋ ಗೊತ್ತಿಲ್ಲ. ನಾನು ಸ್ವಲ್ಪ ಹೊತ್ತು ನಿಮ್ಮೊಟ್ಟಿಗೆ ಇರುವುದಿಲ್ಲ. ಯಾಕೆಂದ್ರೆ ನೀವು ಈಗ ಸೋತಾಗಿದೆ. ನಿಮ್ಮ ತಲೆಯಲ್ಲಿ ಏನುಂಟು ಅಂತ ನನಗೆ ಗೊತ್ತಿಲ್ಲ. ಎಲ್ಲಿಯಾದರೂ ದೇವೇಂದ್ರ ಬಂದು ನೋಡಿದರೆ ನಿಮ್ಮೊಟ್ಟಿಗೆ ನನಗೂ ಹೊಡೆದ್ರೆ ನಾಳೆ ಅಪಪ್ರಚಾರ ಆಗ್ತದೆ. ನಾನು ಪೆಟ್ಟು ತಿಂದಿದ್ದೇನೆ. ನಿನಗೆ ದೊಡ್ಡ ವಿಷಯ. ನಿನಗೆ ಅಭ್ಯಾಸ ಉಂಟ. ನಿಮಗಿಲ್ಲ. ನೀವೇಗೆ ಎಂತದ ಅಲ್ಲಿ ಕಡುಬು ತಿಂದು ಬಂದದ್ದ ಸ್ವರ್ಗದಲ್ಲಿ? ಪೆಟ್ಟೆ ಅಲ್ವಾ ತಿಂದದ್ದು ನೀವು ಕೂಡ? ನಾನು ಒಂದು ಸಲ ಅಲ್ವಾ? ನಿನಗೆ ಅಭ್ಯಾಸ ಇಲ್ವಾ? ಆಗಾಗ ಕೋಪ ಬರುವಾಗ ನಾನು ಹೊಡಿತಿರ್ಲಿಲ್ವಾ? ಹೌದು, ನೀವು ಹೊಡೆಯುವುದು ಹೌದು. ಬಂದವರು ಹೋದವರೆಲ್ಲ ಹೊಡಿಲಿಕ್ಕೆ ನಾನೆಂತದ್ದು ಡೋಲ? ಅದೆಂತ ಡೋಲ್ ಅಂದ್ರೆ? ಡೋಲ್ ಅಂತ ಶಬ್ದ ಬರುವಂತ. ಹೌದು, ಅದ ನಾನು ಎಲ್ಲರೂ ಬಂದು ಬಾರಿಸ್ಲಿಕ್ಕೆ. ಅದಕ್ಕೆ ಬೆಲೆ ಉಂಟಾ? ಬೆಲೆ ಇರ್ಲಿ, ಬೆಲೆ ಉಂಟು ಅಂತ ಎಲ್ಲರೂ ಬಾರಿಸಿ. ನೀನು ಹಾಗೆ ಮಾಡಬೇಡ. ಇನ್ನು ಯಜಮಾನ ಸೋತಿದ್ದಾನಂತ ಆ ಕಡೆ ಹೋಗಬೇಡ. ಆ ಕಡೆ ಹೋಗುದಲ್ಲ, ಮತ್ತೆ ಕೈ ಹಾಕಿದ್ದು ಕೈ ಇರ್ಲಿಕ್ಕಿಲ್ಲ, ಎಡಿಬೇಕು ಅಂತ ಹೇಳಿದ ಪ್ರಾಣಿ ಇರ್ಲಿಕ್ಕಿಲ್ಲ. ನಾನೊಂದು ಮಾತು ಇಲ್ಲ. ಏನು? ನಾನು ಯಜಮಾನ್ರ ಬಗ್ಗೆ ತಿರಸ್ಕಾರ ಭಾವ ಅಂತಲ್ಲ, ನನಗೆ ನನ್ನ ಸ್ವಂತಿಕೆ. ನಾನು ಕೇಳಿದ್ದೆ ಇದು ಯಾವ ಲೋಕ ಅಂತ ಕೇಳಿ. ಇದು ಭೂಲೋಕ, ಮತ್ತೆ ಯಾವುದು? ಕರ್ಮ ಇದು. ಓ ಅಲ್ಲಿ ನೋಡು, ಕಟ್ಟಿಕೊಂಡು ಹಾರುವವರು. ಯಕ್ಷಲೋಕ ಅಲ್ವೇನೋ? ಈಗ ನಾವು ಯಕ್ಷಲೋಕಕ್ಕೆ ಬಂದದ್ದ. ಕೇಳುದಿಲ್ಲ ನಿನಗೆ ಗಾನ? ನೋಡು, ನೀನು ಬಿಟ್ಟು ಹೋಗುದಿದ್ರು ಭೂಲೋಕಕ್ಕೆ ಹೋದ ಮೇಲೆ ಬಿಟ್ಟು ಹೋಗು. ಯಾವುದು? ನಾವಿಬ್ಬರು ಭೂಲೋಕಕ್ಕೆ ಹೋದ ಮೇಲೆ ಅಲ್ಲಿವರೆಗೆ ನೀನು ಹಿಂದೆ ಹೋಗಲಿಕ್ಕೆ ದಾರಿಯೇ ಗೊತ್ತಾಗ್ಲಿಕ್ಕಿಲ್ಲ. ಒಂದು ಕೆಲಸ ಮಾಡುವ. ಏನು ಮಾಡುದು? ಏನು ಕೂಡುದಿಲ್ವ? ಏನು ಕೂಡುವುದಿಲ್ಲ, ನನಗೂ ಕೂಡುವುದಿಲ್ಲ. ಓಡಿ ಓಡಿ ಇದ್ರೆ ಮಾಡ್ತಾರೆ. ಹೌದಾ? ಮಲಗಿ 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 ಅಂತ ಹೇಳಿದ್ರೆ ನೀನು ನಾನು ಏನು ಬೇಕಾದ್ರೂ ಮಾಡ್ತೇನೆ. ನನ್ನನ್ನು ಕೇಳಿ ಧೈರ್ಯದಲ್ಲಿ ಮಲಗುದಿಲ್ಲ. ನನ್ನ ಧೈರ್ಯದಲ್ಲಿ ನೀವು ಯಾರನ್ನು ನಂಬಿ ಮಾರ್ರೆ ಇಲ್ಲಿಗೆ ಬರುದು? ಸಂಕ್ರಾಂತಿಗೆ 3 ದಿವಸ ಇರುವಾಗ ಪರ್ವತಿಗಳಿದ್ದು ಕೊಡಿ ಅಂತ ಕೇಳುವಾಗ ನಿಮ್ಗೆ ಸತ್ಯ ನಿನಗೊಂದು ಕೃತಜ್ಞತೆಯ ಸಂತಾನ ಇಲ್ಲಲ್ಲ ಪಾಪಿ. ಮಲಗಿ ಮಲಗಿ, ನಾನಿದ್ದೇನಲ್ಲ. ನೀವು ಯಾಕೆ ಆಲೋಚನೆ? ದೇವೇಂದ್ರ ಬರುವಾಗ ನೀನು ಸೂಚನೆ ಕೊಡ್ಬೇಕು. ಆಯ್ತು, ಮಲಗಿ ನೀವು. ಆಮೇಲೆ ನಾನು ಎದ್ದ ಮೇಲೆ ನೀನು ಮಲಗಬೇಕು. ಆಯ್ತು ಸ್ವಾಮಿ. ಇಲ್ಲಿ ಅಲ್ಲ, ಹೂವಲ್ಲಿ ಮರದ ಬುಡ ಕಾಣ್ತಾವೆ. ಆಯ್ತು. ಮನುಷ್ಯನದ್ದು ಒಳ್ಳೆ ವಿಷಯ. ಇವರಿಗೆ ಹೋದಲ್ಲಿ ವ್ಯವಸ್ಥೆಯೂ ಆಗಬೇಕು, ಪೆಟ್ಟು ತಿನ್ನಲಿಕ್ಕೆ ಸಂಕಟ, ಮತ್ತೆ ನನಗೆ ರಾಜ್ಯಕ್ಕೆ ಕಲಿಸಿದೆ. ಇವರನ್ನು ನಂಬಿಕೊಂಡು ನಾವು ಸುಮ್ಮನೆ, ನಮಗೆ ಮಲಗಿದ್ರೆ ನಿದ್ದೆಯೂ ಬರುವುದಿಲ್ಲ, ಮತ್ತೆ ಮಲಗುವ ಅಭ್ಯಾಸವೇ ಇಲ್ಲ. ನಾವು ಯಾರ್ಯಾರಿಗೆ ಉಪದ್ರ ಮಾಡಿಕೊಂಡೇ ವಿಕಸಿತಾಂಬುದನೇತ್ರೆ ತಾಟಕೆ ಸಖಿಯೇ ರುಗ್ಗಿನೊಳದು ಮನದಲ್ಲಿ ವನದಲಿಯೇ ಬಕುಳ ಮಂದರಾದಿ ಸುಮಗಳ ನಿಖರ ಬಾಜಿಪವನದಲ್ಲಿ ವಿಹರಿಸಿದಳು ತಾಟಕಿ. ವಿಶ್ವ ವಿರಾಟ್ ಪುರುಷನ ಶಿರವನ್ನು ಸ್ವರ್ಗವೆಂದು, ನಾಭಿಯನ್ನು ಮರ್ತ್ಯಲೋಕವೆಂದು, ಪಾದವನ್ನು ಪಾತಾಳ ಲೋಕ ಎನ್ನುವ ಹಾಗೆ ವಿಂಗಡಿಸಿದ್ದಾರೆ. ಸತ್ಯ. ಅದರಲ್ಲಿಯೂ ಶ್ರೇಷ್ಠವಾದಂತಹ ಲೋಕ ಯಾವುದು ಅಂತ ಕೇಳಿದ್ರೆ ಸ್ವರ್ಗಲೋಕ. ನಿಜ. ಸ್ವರ್ಗಲೋಕದ ಸನಿಹದಲ್ಲಿಯೇ ಇರುವಂತಹ ಲೋಕ ನಮ್ಮದಾದಂತಹ ಗಂಧರ್ವ ಲೋಕ. ಸತ್ಯ. ಆ ಗಂಧರ್ವ ಲೋಕವನ್ನು ಆಳುವವರು ನನ್ನ ಅಪ್ಪನಾದಂತಹ ಸುಕೇತು ಮಹಾರಾಜರು. ಓಹೋ.
ವಿವಾಹ ಎನ್ನುವುದು ಸತ್ಸಂತಾನವನ್ನು ಪಡೆಯಬೇಕಿದ್ರೆ ವಿವಾಹ ಎನ್ನುವುದು ಪ್ರಧಾನ ಉದ್ದೇಶವಂತೆ. ನಿಜ. ಆದ್ರೆ ನನ್ನ ಅಪ್ಪನಿಗೆ ಮದುವೆಯಾಗಿ ಅದೆಷ್ಟೋ ಸಮಯಗಳು ಕಳೆದರೂ ಕೂಡ ಪುತ್ರ ಸಂತಾನವೇ ಆಗಲಿಲ್ಲ. ಮನಸ್ಸಿನಲ್ಲಿ ದುಃಖವನ್ನು ತಾಳಿದ. ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸಿದ. ಒಲಿದಂತಹ ಬ್ರಹ್ಮ ಹೇಳಿದ್ದು ಒಂದೇ ಮಾತು, ಏನು? ನಿನಗೆ ಪುತ್ರ ಸಂತಾನದ ಭಾಗ್ಯ ಇಲ್ಲ, ಆದರೆ ನಿನಗೊಬ್ಬಳು ಪುತ್ರಿ ಜನಿಸುತ್ತಾಳೆ, ಆದರೆ 1000 ಆನೆಗಳ ಬಲವುಳ್ಳಂತಹ ಪುತ್ರಿ ಜನಿಸುತ್ತಾಳೆ ಎನ್ನುವ ಹಾಗೆ. ಇದಕ್ಕೆ ಒಪ್ಪಿದಂತಹ ನನ್ನಪ್ಪ ಮುಂದಕ್ಕೆ ದಾಂಪತ್ಯದ ಪ್ರತೀಕವಾಗಿ ನನ್ನನ್ನು ಪಡೆದ. ತಾಟಕಿ ಎನ್ನುವ ಹಾಗೆ ಹೆಸರನ್ನಿಟ್ಟ. ಹೆಣ್ಣು ಮಗು ಹುಟ್ಟಿದರೆ ಏನಂತೆ, 1000 ಆನೆಗಳ ಬಲ ಇದ್ದರೆ ಗಂಡು ಮಗುವಿಗಿಂತಲೂ ಹೆಚ್ಚಿನದಾದಂತಹ ಸಂತೋಷ ಅವನಿಗೆ. ಸತ್ಯ. ಇಂದೀಗ ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ನಾವು ಈ ಪ್ರಮದಾವನವನ್ನು ಸೇರಿದವರು. ನಿಜ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಈ ಪ್ರಮದಾವನದಲ್ಲಿ ತಿರುಗಾಟವನ್ನು ಮಾಡಿಕೊಂಡು ಮತ್ತೆ ನಮ್ಮದಾದಂತಹ ಪುರವನ್ನು ಸೇರೋಣವಂತೆ. ಹೋಗೋಣ. ಸೊಗಸಿನ ಜೋಡಿ ಹಂಸಗಳಿಗವು ಸಖಿಯೇ ನೋಡೆ, ಸಖಿಯೇ ನೋಡೆ.
ಸೊಗಸಿನ ಜೋಡಿ ಹಂಸಗಳಿಗವು ಸಖಿಯೇ ಹಂಸಗಳಿಗೆ ಪರಿಮಳಗೂಡಿ ಮರದ ಸಮೀರ ತನುಬಲು ತೀಡುತ್ತಿಗನು ಸಾಗಗೆ ಸಖಿಯೇ ಪ್ರಮದಾವನವನ್ನು ಬಂದು ಸೇರಿದವರಿದ್ದೇವೆ. ನೋಡಿದೆಯಾ ಏನು ಈ ಒಮ್ಮೆ ಪ್ರಕೃತಿಯನ್ನು ಸರಿಯಾಗಿ ನೋಡಂತೆ. ಆಹಾ ಅರಳಿದಂತಹ ಹೂಗಳನ್ನು ಕಾಣುವುದಕ್ಕೆ ಚಂದ. ನಿಜ. ಆ ಹೂಗಳನ್ನು ಕಂಡಾಗ ಯಾವ ಹೆಣ್ಣಾದರೂ ಕೂಡ ಆ ಗಿಡದಲ್ಲಿ ಇರುವುದಕ್ಕೆ ಬಯಸುತ್ತಾಳೆಯೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಾಕೆ ಗೊತ್ತೇ? ಯಾಕೆ? ಒಂದು ಹೂವನ್ನು ಗಿಡದಲ್ಲಿ ಕಂಡಾಕ್ಷಣವೇ ಅದನ್ನು ಕೊಯ್ದು ತನ್ನ ಮುಡಿಗೇರಿಸಿಕೊಳ್ಳಬೇಕೆನ್ನುವಂತಹ ಆಸೆ. ಸತ್ಯ. ನೋಡು, ನೀನು ಮಾತ್ರ ಹೀಗೆ ಎದುರಿಟ್ಟದ್ದು. ಬೇರೆ ಯಾವ ಹೆಣ್ಣು ಮಕ್ಕಳು ಕೂಡ ಹೂವನ್ನು ಎದುರು ಇಡುವುದಿಲ್ಲ, ಮತ್ತೆ ಹಿಂದೆ ಮುಡಿಗೆ ಸೇರಿಸಿಕೊಳ್ಳುವುದು. ಯಾಕೆ ಗೊತ್ತಾ? ಯಾಕೆ? ಕಾರಣ ಉಂಟು. ಏನು? ಸ್ವಲ್ಪ ಮತ್ಸರ ಹೆಣ್ಣು ಮಕ್ಕಳಿಗೆ. ನಮಗಿಂತ ಚಂದ ಆ ಹೂ ಕಾಣಬಾರದು, ಅದಕ್ಕೆ ಬೇಕಾಗಿ ಆ ಹೂವನ್ನು ತೆಗೆದು ಮೆಲ್ಲ ಹಿಂದಕ್ಕೆ ಇಡುವುದು. ನಮ್ಮನ್ನು ನೋಡಿದ ಮೇಲೆ ಆ ಹೂವನ್ನು ನೋಡ್ಲಿ ಎನ್ನುವ ಹಾಗೆ. ಹಾಗಾದ್ರೆ ನನಗೆ ಮತ್ಸರ ಇಲ್ಲ, ನಿನಗೆ ಮತ್ಸರ ಇಲ್ಲ ಅಂತ ಇಟ್ಟಿದ್ದೇನಲ್ಲ. ಹೌದು, ನಾಳೆಯಿಂದ ನೀನು ಕೂಡ ಹಿಂದೆ ಇಡ್ಲಿಕ್ಕೆ ಕಲಿಯುತ್ತಿ, ಆಯ್ತಾ? ಮತ್ಸರವನ್ನು ಕಲಿಸಬೇಕಂತಿಲ್ಲ, ತಾನಾಗೆ ಕಲಿತುಕೊಳ್ಳುತ್ತಿ. ಓ ಸಖಿ, ಏನಮ್ಮ? ನೋಡು, ಆ ಜೋಡಿ ಗಿಳಿಗಳನ್ನೊಮ್ಮೆ ನೋಡು. ಒಂದು ಗಂಡು ಒಂದು ಹೆಣ್ಣು. ಯಾಕೆ ಇವತ್ತು ಇದೆಲ್ಲ ಹೀಗೆ ಗೋಚರಿಸುತ್ತಾ ಉಂಟು? ಯಾಕೆ? ಆ ಕೊಳದಲ್ಲಿರುವಂತಹ ಹಂಸ ನೋಡು. ಹೌದು, ಒಂದು ಗಂಡು ಒಂದು ಹೆಣ್ಣು. ಒಂದು ಗಂಡು ಹೆಣ್ಣು. ಹೌದು, ಎಲ್ಲವೂ ಕೂಡ ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಪ್ರಣಯದಾಟವನ್ನು ಆಡುತ್ತಾ ಇದೆ. ಅದಕ್ಕೆ ತಕ್ಕದಾಗಿ ಮಾರುತನು ಕೂಡ ಮಂದವಾಗಿ ಬೀಸುತ್ತಾ ಇದ್ದಾನೆ. ಸರಿ, ಈ ವನವಿಹಾರವನ್ನು ಮಾಡುವುದು ಮಾತ್ರವಲ್ಲ, ಜಲಕೇಳಿಯನ್ನು ಆಡಬೇಕು. ಆಡುತ್ತಾ ಆಡುತ್ತಾ ಮುಂದೆ ಸಾಗೋಣವಂತೆ. ಹೀಗೆ ಬರ್ತಾ ಇದ್ದೇವೆ. ಹೌದು, ನೋಡು ಮಂದಾರ, ಈ ಕಡೆ ನೋಡು ವಿಶಾಲವಾದಂತಹ ವೃಕ್ಷ. ಕುವಲಯ ಬರುತ್ತಲೋ ಪವಡಿಸಿದ ಜಂಭಾತ್ಮಜನಗ ಕಂಡವಸರದೆ ಕಂಡೋ ಅವಸರದೆ ಬಳಿಗೀದಿ ನೋಡಿದಳವನ ಚೆಲುವಿಕೆಯ ನೋಡಿದಳವನ ಚೆಲುವಿಕೆಯ ಅಮಮ ಇವನೆಂಥ ಚೆಲುವ ಅಮಮ 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 ಅಮಮ
ಇಲ್ಲಿ ಹೀಗೆ ಪವಡಿಸಿದ್ದು ಹೌದಪ್ಪ. ವಾಹ ವರೆ ವಾಹ. ಇವರನ್ನು ಕಾಣುವಾಗ ಅಂತಹ ಉದ್ಗಾರ ನನಗೆ. ಅಮ್ಮಯ್ಯ, ಇಂಥವರನ್ನು ಕಂಡ ಬಳೆ ಅಲ್ಲ ನಾನು. ಇವನನ್ನು ಕಾಣುವಾಗ ಅಯ್ಯೋ, ಆ ಮನ್ಮಥ ಒಂದೊಂದೇ ಶರವನ್ನು ಪ್ರಯೋಗಿಸುತ್ತಾ ಇದ್ದಾನೆ. ನನ್ನಿಂದ ಸಹಿಸುವುದಕ್ಕೆ ಆಗುದೇ ಇಲ್ಲ. ಅಲ್ಲ, ಗಂಡು ಮಕ್ಕಳು ಇಷ್ಟೋ ಸೌಂದರ್ಯ ಆಗಿರುತ್ತಾರ? ಇಷ್ಟೋ ಸುಂದರ ಪುರುಷರನ್ನು ಕಾಣೋದಕ್ಕೆ ನಾವು ಸಾಧ್ಯ ಉಂಟಾ? ಗಂಧರ್ವ ಲೋಕದಲ್ಲಿ ನೋಡ್ಲೇ ಇಲ್ಲ ನಾವು. ಗಂಧರ್ವ ಲೋಕದಲ್ಲಿ ಇದ್ದವರೇ ಚಂದ ಅಂತ ಭಾವಿಸಿದ್ದು. ಇದು ನೋಡಿದ್ರೆ ಭೂಲೋಕದಿಂದ ಬಂದವನಾಗಿರ್ಬೇಕು. ಎಲ್ಲಿಯಾದ್ರೂ ನೀನು ಕಾವ್ಯವನ್ನು ಓದು, ಹೆಣ್ಣು ಮಕ್ಕಳನ್ನು ಹೊಗಳಿದ್ದು ಸಿಗ್ತದೆ ನಿನಗೆ. ಗಂಡು ಮಕ್ಕಳನ್ನು ಹೊಗಳಿದ್ದು ಎಲ್ಲಿಯೂ ಸಿಗುವುದೇ ಇಲ್ಲ. ಅವಳ ಕಣ್ಣು ಹಾಗೆ, ಅವಳ ಕಣ್ಣು ಕಮಲ, ಅವಳ ಮೂಗು ಕಮಲ, ಅವಳ ನಾಭಿ ಕಮಲ, ಎಲ್ಲ ಕಮಲವೇ, ಕಮಲಕ್ಕೆ ಹೋಲಿಸುವುದು. ಇದು ಹಾಗಲ್ಲ, ದೊಡ್ಡ ಕಮಲವನ್ನೇ ತಂದು ಪುಷ್ಪೊಡೆಯುವುದು ಹಾಗಾಗಿದೆ. ಹೌದಪ್ಪ, ಅದು ಹಣೆಯಲ್ಲ, ಬಂಗಾರದ ಮಣೆ ಅಲ್ವಾ? ಅವನದ್ದಾದಂತಹ ಹುಬ್ಬು ಅಲ್ವಾ? ಕಾಮನ ಕಪ್ಪಿಲ್ಲು, ಕಮಲದ ನೇತ್ರ ಅಂತ ನಮ್ಮನ್ನು ಹೇಳ್ತಾರೆ. ಇದು ಕಮಲದ ಮುಗ್ಗೆ, ಕಣ್ಣುಗಳು. ಹೌದಪ್ಪ, ಈ ಸಲ ಅರಳುತ್ತದೆ ಇದು ನಾನು ಎಬ್ಬಿಸಿದ್ರೆ ಖಂಡಿತವಾಗಿಯೂ. ಮೂಗಿನಿಂದ ಕೆಳಗೆ ಅಲ್ಲ, ಇನ್ನು ಬರುವವರಿದ್ದಾರೆ, ಜಾಗ್ರತೆ ಮಾಡಿಕೋ. ಮೂಗಿನಿಂದ ಕೆಳಗೆ, ತುಟಿಯಿಂದ ಮೇಲೆ. ಏನದು ಕಪ್ಪು ಕಪ್ಪು ಮೀಸೆಯ? ಓ ದೇವರೇ, ನೀನು ಹೇಳಿದ್ದನ್ನೇ ಕೇಳಿದ್ದು ನಾನು. ನನಗೆ ಗೊತ್ತಿಲ್ಲ. ಗೊತ್ತೇ ಇಲ್ವಾ? ಈಚೆ ಬಾ, ಕತ್ತೆ ಹೇಳ್ಬೇಕು. ನೀನು ಅವತ್ತು ಹೇಳಿದ್ದಲ್ವಾ, ಮೀಸೆ ಇಲ್ಲದವರು ಮುತ್ತು ಕೊಡುವುದಕ್ಕಿಂತ ಮೀಸೆ ಇದ್ದವರು ಮುತ್ತು ಕೊಟ್ರೆ ಸಾವಿರ. ನೀನು ಅವತ್ತು ನನ್ನಲ್ಲಿ ಹೇಳಿದ್ದು. ಹೌದಾ? ಹೌದು, ನಿನಗೆ ನೆನಪೇ ಇಲ್ಲ. ಅವರದಾದಂತಹ ಎದೆ, ಆ ಎದೆಯಲ್ಲಿ ನನ್ನ ಶಿರವನ್ನು ಹಾಗೇ ಜೋಪಾನವಾಗಿ ಮಲಗಬೇಕು. ಮಾತ್ರವಲ್ಲ, ಕಟಿ ತುಟಿ. ಅಯ್ಯಯ್ಯೋ, ಇವನ್ ಉಪವನದಲ್ಲಿ ಯಾಕಿದ್ದಾನಂತ ನನಗಾಗುದಿಲ್ಲ. ಹೊಗಳುದೇ ಮಾತ್ರ. ಹೌದು ಬೇರೆ. ಎಬ್ಬಿಸ್ಬೇಕಲ್ಲ, ಹೇಗೆ ಎಬ್ಬಿಸುವುದು? ಅಲ್ಲ, ಗಾಢವಾದಂತ ನಿದ್ದೆ. ನಿನ್ನೆ ಕಾರ್ಯಕ್ರಮ ಇದ್ದಿರ್ಬೇಕು ಅವನಿಗೆ. ಬೆಳಗಿನ ತನಕ ಕಾರ್ಯಕ್ರಮ ಇತ್ತು, ಎಲ್ಲಿ ಎಂತಹ ವೈಭವ ಇತ್ತು ಯಾರಿಗೆ ಗೊತ್ತು. ಇವತ್ತು ಎಷ್ಟೇ ಸಾಕು. ನಿನಗೇನು ಅಷ್ಟು ಅವಸರ? ಸ್ವಲ್ಪ ಮಲಗಿಸ್ತೇನೆ. ಅವನ ಅನಿಷ್ಟ ಯಾರೋ ಇನ್ನೊಬ್ಬ ಇವನೊಟ್ಟಿಗೆ ಬಂದಿರ್ಬೇಕು. ಬೆರಾಗಿ ಶುದ್ಧ ಪುತ್ಥಳಿಯಾದ ಸಮೇಲಿಗೆ ಬಂಜಿಕೆಯೋ ಮುದ್ದು ಬರುವ ತಿಪ್ಪ ಮೊಗೆದ ಬಳಿದಿಡೆಗೆ ಮನವೆಳೆಯುತ್ತಿಹುದು ಹತ್ತಿಗುಳಗ ನುಡಿಸಿರದು ಸ್ಮರಣ ಪೂಗಣಿ ರೂಪ ಪಡೆದಿರುವ ರೂಪಸಿ ಯಾರು ರೂಪದಿ ಯಾರು ಯಾರು ಸರಸಿ ಜಾಕ್ಷಿಯೇ ಸ್ಮರಣ ಪೂಗಣಿ ರೂಪ ಪಡೆಯೋ ತಿರುವ ರೂಪಸಿ ಯಾರು ಯಾರು ವಾಮನ
ಉಳಿದ ಯಾವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಜನ ಬರದೇ ಇರ್ತಿದ್ರು. ಒಂದು 4 ಭಜನೆಗಾದ್ರೂ ಬರ್ತಿದ್ರು. ಅದು ಇಲ್ಲದ ಹಾಗೆ ಮಾಡ್ತೀಯ ಅಂತ ಈ ಸಲ. ನನ್ನ ಸ್ವರ ಅಷ್ಟು ಇಂಪುಟ್ಟೆ. ಎಂತದು ಎರುವಿನ ಸಂಸಾರ, ಎರವಿನ ಸಂಸಾರ, ಎರವಿನ ಸಂಸಾರ. ನೀನ್ ಯಾವಾಗ ಈಗೆಲ್ಲ ಎರವು ಮಾಡ್ಲಿಕ್ಕೆ ಸಾಲ ಮಾಡ್ಲಿಕ್ಕೆ ಎರವು ಮಾಡುದು ನೀವು ಆಗ ಹೇಳಿದ್ರಲ್ಲ. ನೀನು ಎಲ್ಲಿ ಸತ್ತದ್ದೆಲ್ಲಿ? ಸತ್ತದ್ದು ಅಂತ ಹೇಳಿದ್ರೆ ನನ್ನ ತಲೆಯ ಹತ್ತಿರ ಕುಳಿತುಕೋ ಅಂತ ಹೇಳಿದ್ದಲ್ವ? ಕೂತಿದ್ದೆ. ಅದು ತಲೆಯ ಹತ್ತಿರ ಕೂತ್ರೆ ಏನಾಗುತ್ತದೆ? ಸತ್ತ ಮಗನ ಹೆಣದ ಮುಂದೆ ಅಪ್ಪ ಕೂತ ಹಾಗೆ ಕಾಣ್ತದೆ. ಅಪ್ಪನ ತಲೆಯ ಮೇಲೆ ಮಗ ಕುಳಿತುಕೊಳ್ಳು. ನೀನು ತಿರುಗಿಸುತ್ತ ನೀನು ಸುಲಾಭದಲ್ಲಿ ಒಂದು ಅಪ್ಪ ಆಗ್ಲಿಕ್ಕೆ ಹೋಗಿ ಸುಡಿಗೆ ಬರ್ತೇನೆ. ಹಾಗೆ ಕಾಣ್ತದೆ ಅಂತ ಹಿರಿಯವರೆಲ್ಲ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ನಿಮಗೆ ಹಿರಿಯವನಾಗಿ ಸಾಯದಿದ್ರೆ ನೀವು ನನಗೆ ಎಲ್ಲಿ ಬೇಕಾದ್ರೂ ಸಾಯಿ. ಅದಕ್ಕೆ ತಿರುಗಾಡ್ಲಿಕ್ಕೆ ಹೌದು. ಈಗ ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಲ್ಲ? ಆ ಕಡೆ ನೋಡಂತ ಬತ್ಕೊಳ್ಳಿ. ಒಂದು ಪುಣ್ಯ, ನಾನು ನೋಡಿದ್ದನ್ನು ನೀನು ನೋಡ್ಲಿಲ್ಲಲ್ಲ, ಅದು ನನಗೆ ಉಪಕಾರ. ಅದನ್ನೇ ನೋಡಿದ್ದಲ್ವಾ ಗಿಡ್ಡದನ್ನು? ಹೌದು, ಗಿಡ್ಡದ್ದು ನಾನು ಒಮ್ಮೆಲೆ ಎದ್ದದ್ದಲ್ಲ. ಗಿಡ್ಡದ್ದನ್ನು ನೋಡಿ ಅಲ್ಲ, ನೀವು ನೋಡ್ಲಿಕ್ಕಿಲ್ಲ, ಅದು ನನ್ನದು. ನಿನಗೇ ಇಲ್ಲ, ನನಗೆ ಬೇಡ. ನೀನು ಪ್ರಾಯಕ್ಕೆ ಕೊಟ್ಟರು ಬೇಡ ನನಗೆ. ನಾನು ನೋಡಿದ್ದು ಬೇರೆ, ನಾನು ಎದ್ದದ್ದು ಅಂತ. ಅದನ್ನು ನೋಡಿ ಅಲ್ವೋ ಎಬ್ಬಿಸಿದ್ದು. ನೋಡಿ ಹೇಳುವಷ್ಟು ಕಡಿಮೆ ಇದ್ರೆ ಆಯಾಸ ಆಗಿ ಬಿದ್ದವ ಬಾಳೆ ಕಡಿದ ಹಾಗೆ ಬಿದ್ದಿದ್ದೆ. ಯಾರು ಎಬ್ಬಿಸಿದ್ಯಾರು ನಿಮ್ಮನ್ನು? ಅವಸ್ಥೆ. ನೀನು ಅದರಲ್ಲಿ ಚೇಚೆ ಅಂತ ಹೇಳು. ಆ 2 ಹಲ್ಲು ಇತ್ತದಲ್ಲ ಹೊರಗೆ ಬಿದ್ದಿತ್ತು. ಎಂತದು ದೇವರು ಬ್ರಹ್ಮದೇವರು ಕೆತ್ತುವಳ್ಳಿ ಕೆತ್ತಿ ಮೆತ್ತುವಳ್ಳಿ ಹೇಗಿದ್ದಾಳೆ ಅಂತ ಕೇಳಿದ್ರು. ನೀನು ಅವಳ ವರ್ಣನೆ ಮಾಡ್ಲಿಕ್ಕೆ ಹೊರಡಬೇಡ. ಜಯಲಲನೆ ಸಿಗ್ಲಿಲ್ಲ, ನಿದ್ರಾಂಗನೆ ಬಿಟ್ಟು ಹೋದಳು. ಇವಳೊಬ್ಬಳಾದಳು ಇದ್ದಾಳಲ್ಲ. 2 ಹೆಣ್ಮಕ್ಕಳು ಹೋದಾಗ ಇದೊಂದು ಸಿಕ್ಕಿತ್ತಲ್ಲ. ಇವಳನ್ನು ನೋಡಿದ್ರೆ ನಿದ್ರೆ ಬಂದೀತ. ಜೀವ ಇದ್ದವನಿಗೆ ಬರ್ಲಿಕ್ಕಿಲ್ಲ ಅಲ್ವಾ? ಏನು ಚಂದವೋ ಏನು ಚಂದ. ನನಗೆ ಒಬ್ಬನಿಗೆ ಮಾತಾಡ್ಲಿಕ್ಕೆ ಇಂಥದೋ ಒಂದು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದಾ? ಅದಕ್ಕೆ ನಿನ್ನನ್ನು ಕರೆದ ನಾನಿದ್ದೇನೆ. ಅದಾದಲ್ಲಿ ಹಿಂದೆ ಇರು, ಮುಂದೆ ಬರಬೇಡ. ಇಲ್ಲ, ಏನು ತೊಂದರೆ ಇಲ್ಲ. ನಿನ್ನದು ಸಮಸ್ಯೆ ಅದು. ನಿನ್ನನ್ನು ಕರೆದ್ರೆ ಇಲ್ಲಿ ಅದು ನೀನೇ ಮುಂದೆ ಹೋದ್ರೆ ಇಲ್ಲ. ಒಂದು ಇಷ್ಟ ಅಂತಾರೆ ಇಟ್ಟುಕೊಳ್ಳಿ. ಸರಿ ಸರಿ. ಮೊದಲಿನ ಒಂದು ಪೆಟ್ಟು ಬೀಳದ ಹಾಗೆ, 2ನೇದಕ್ಕಾಗುವಾಗ ಓಡುವ. ನಿನಗೆ ಪೆಟ್ಟು ಬೀಳುದಂತ ನಿರ್ಣಯ ಉಂಟಾ? ಅದಕ್ಕಿಂತ ಒಳ್ಳೆ ಉಪಾಯ ಹೇಳ ನಾನು. ಮೊದಲು ಮಾತಾಡಿಸುದು ನಾವು. ಎಲ್ಲಿಯಾದ್ರೂ ಸರಿಯಾಗಿ ಪೂರಕವಾಗಿ ಬಂದ್ರೆ ಮುಂದುವರಿಸುದು. ಪೂರಕ ಅಲ್ಲದೆ ಅಲ್ಲದಿದ್ರೆ ನಾವು ಹಾಸ್ಯ ಮಾಡಿದ್ದು ಅಂತ ಹೇಳು. ಮುಗೀತಲ್ಲ. ನನ್ನ ಅನ್ನ ತೆಗಿಲಿಕ್ಕಿಲ್ಲಲ್ಲ ಇನ್ನು ಹಾಸ್ಯ ಮಾಡಿ. ಅವಳಲ್ಲಿ ಹೇಳುದು ಮಾತ್ರ. ಹಾಗಾದ್ರೆ ಓ ಹೆಣ್ಣೆ, ಓ ಎಣ್ಣೆ, ಎಣ್ಣೆ ಈಗಲೂ ಉಂಟ ಹೆಣ್ಣೆ. ಅದೇ ನೀವು ಹೇಳಿದ ಎಣ್ಣೆ ನಾನು ಕೂಡ ಹೇಳಿದ್ದು. ನೀನು ಹೇಳಿದ್ದು ಬೇರೆ ಎಣ್ಣೆ, ಇದು ಹೆಣ್ಣೆ. ನೀನು ಹೇಳಿದ ಎಣ್ಣೆಯ ಪರಿಚಯ ನನಗಿಲ್ಲ. ಇವರು ಹೇಳಿದ ಎಣ್ಣೆಯ ಪರಿಚಯ ಉಂಟಾ? ಅದು ಎಣ್ಣೆ ಅಲ್ಲ, ಹೆಣ್ಣೆ. ಎಣ್ಣೆ ಮಹಾಪ್ರಾಣ. ನನಗೆ ಪ್ರಾಣ ಇಲ್ಲ. ಯಾವ ಪ್ರಾಣ ಇಲ್ಲ ನನಗೆ ಒಟ್ಟಾರೆ ಓಡಿ ತಲೆ ಬಿಸಿಯಾಗಿ. ಓ ಹೆಣ್ಣೆ, ಓ ಹೆಣ್ಣೆ, ನೀನು ಹೆಣ್ಣಲ್ಲ, ದೇವರಾಣೆ ಹೆಣ್ಣಲ್ಲ. ನನಗೆ ಆಗಲೇ ಗೊತ್ತಾಗಿದೆ, ಆ ಕಚ್ಚ ನೋಡುವಾಗಲೇ ಗೊತ್ತಾಗಿದೆ. ಹೆಣ್ಣಲ್ಲದು, ಹೆಣ್ಣು ದೇವತೆ. ಕೆಳಗೆ ಕೊಂಡು ಹೋದಲ್ಲ, ಅಲ್ಲ ಮೇಲೆ. ಸ್ಮರಣ ಕೂರ್ಗಣೆಯೇ ರೂಪ ಒಡೆದ್ರೆ ಹೇಗಿರ್ತದೋ ಹಾಗೆ ಹಾಗೆ. ಅವನಿಗೆ ಯಾವುದು ಬಾಣ? ಅವನಿಗೆ 5 ಬಾಣ. ಪುಷ್ಕಸರ, ಪುಷ್ಪಶರ, ಪುಷ್ಕದರ, ಏನೆಲ್ಲ ಅರವಿಂದ. ಅರವಿಂದ, ಅರವಿಂದ ಯಾವ ಅರವಿಂದ? ನಿನಗೆ ಪರಿಚಯದ ಅರವಿಂದ ಅಲ್ಲ, ನೀನು ಹೆದರಬೇಡ. ಅಶೋಕ. ಅಶೋಕ ಯಾವ ಅಶೋಕ? ನಿನ್ನ ಪರಿಚಯದ ಅಶೋಕ ಅದು ಅಲ್ಲ. ಚ್ಯೂತ. ಚ್ಯೂತ, ನವಮಲ್ಲಿಕ. ಚ್ಯೂತನ ಚ್ಯೂತ, 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 ನೀಲೋತ್ಪಲ. ನೀಲೋತ್ಪಲ 5 ಇವಳಲ್ಲಿ ಉಂಟು. ಇವಳ ಮುಖವೇ ಅರವಿಂದ, ಕಣ್ಣೆ ನೀಲೋತ್ಪಲ, ತುಟಿಯ ಕೆಂಪೆ ಅಶೋಕೆ. ಇವಳಿಗೆ ಬೇರೆ ಬಾಣ ಬೇಕಾ? ಬಾಣ ಬೇಡ. ಗಾಢವಾದ ನಿದ್ರೆಯಲ್ಲಿದ್ದೆ, ಒಮ್ಮೆಲೆ ಬೀಸಿದೆ. ಹೊರಗಿನ ಕಣ್ಣು ಮಾತ್ರ ಅಲ್ಲ, ನನ್ನ ಪ್ರತಿಯೊಂದು ಇಂದ್ರಿಯಗಳು ಉತ್ಸಾಹಿತವಾಗಿದೆ. ಸ್ವಲ್ಪ ಸ್ವಲ್ಪ ಅದೇ ಸ್ಥಾನ ಬದಲು ಮಾಡು. ನನಗೆ ಎಲ್ಲಿ ಉತ್ಸಾಹ ಬಂದಿದೆ ಅಲ್ಲಿ ನಿನಗೆ ಬರುವುದು ಬೇಡ. ನಿನ್ನನ್ನು ನೋಡಿ ಬಹಳ ಸಂತೋಷ ಆಯ್ತು. ನಿದ್ರೆ ಬಿಟ್ಟೆ, ಉತ್ಸಾಹಿತನಾಗಿದ್ದೇನೆ. ಯಾರು ನೀನು? ಎಬ್ಬಿಸಿದ್ಯಾಕೆ? ನಿನ್ನ ಹಿನ್ನೆಲೆ ಏನು? ತಂದೆಯ ಚಾರಿ ಕೇತನ ನಂದನಿಯು ತಾತಗೆ
ಬೆದರಿರೋದು ಕೇಳಿ ಮೌಖಿಕವಾದಂತಹ ಕಾಂತಿ, ಮುಖದ ತೇಜಸ್ಸು, ಓಜಸ್ಸು, ವರ್ಚಸ್ಸು ಇವನ್ನೆಲ್ಲ ಕಾಣುವಾಗ ಯಾವುದೋ ಒಂದು ಊರಿನ ದೊರೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಆಂಗಿಕವಾದಂತಹ ಸೌಷ್ಠವ, ಮೌಖಿಕವಾದಂತಹ ಕಾಂತಿ, ಮುಖದ ತೇಜಸ್ಸು, ಓಜಸ್ಸು, ಎಲ್ಲಿಯೋ ಒಬ್ಬ ದೊಡ್ಡ ಕಳ್ಳ ಆಗಿರ್ಬೇಕು. ಕೆಲವೊಮ್ಮೆ ಕಸಬರಕ್ಕೆ ಬೆಲೆ ಬರ್ತದೆ. ದೊಡ್ಡ ಕಳ್ಳ ಅಂತ ಕಾಣ್ತದೆ. ನಿನ್ನನ್ನೇ ಹೇಳಿದ್ದು ಮತ್ತೆ ಅದಕ್ಕೂ ಏನಾದ್ರೂ ಸಮಾನ ಉಂಟಾ? ಅಯ್ಯ, ನನ್ನ ಪರಿಚಯವನ್ನು ನೇರವಾಗಿ ನಾನು ಹೇಳುತ್ತೇನೆ. ಗಂಧರ್ವ ಲೋಕದ ಅಧಿಪತಿ ಸುಕೇತು ಮಹಾರಾಜ, ಹಾ ರಾಜಕುಮಾರ, ಅವನ ಮಗಳು ನಾನು, ತಾಟಕಿ ಎನ್ನುವ ಹಾಗೆ. ಹೌದು, ನಾವು ಉಪವನವನ್ನು ತಿರುಗಾಡುವುದಕ್ಕೆ ಬೇಕಾಗಿ ಬಂದವರು. ಆ ಸಂದರ್ಭದಲ್ಲಿ ನಿನ್ನನ್ನು ಕಂಡೆವು. ನೀನು ಯಾರು, ಎಲ್ಲಿಯವನು, ಇಲ್ಲಿ ಏಕೆ ಬಂದೆ, ಯಾಕೆ ಬಂದೆ, ಎಲ್ಲವನ್ನು ತಿಳಿಸಬಹುದೇ? ಪೂರ್ವದಲ್ಲಿದ್ದಂತಹ ಬಲಿಚಕ್ರವರ್ತಿಯ ಸಹಚರ. ನೀವು ಬಲಿಚಕ್ರವರ್ತಿಯ ವಿಷಯ ನಮ್ಮದು ದೊಡ್ಡದಿಲ್ಲ ಅಲ್ಲ ಪರಿಚಯ. ನಿಮ್ಮ ಅಪ್ಪ, ನನ್ನ ಅಪ್ಪನೇ ಹೇಳುದಾ? ಬಲಿಚಕ್ರವರ್ತಿಯ ಸಹಚರ ಜಂಬಾಸುರ ನಾಮಕ. ಏನು ಮಾಡುವ ಅಕಾಲ ಮರಣವನ್ನು ಹೊಂದಿದ್ರು. ಅದೆಲ್ಲ ಹುಟ್ಟಿದವರು ಸಾಯಲೇಬೇಕು. ಚಂಬಾಸುರನ ಮಗ ಸುಂದಾಸುರ. ನಿನ್ನ ಸುಂದರ ಆಗ ಸುಂದರ ಅಂತ ಹೇಳಿ, ಈಗ ಸುಂದರ ಅಂತ ಹೇಳಿ ನೀನು ಎಂತದೆಲ್ಲ ಹೇಳ್ತೀಯೋ. ಇವ ನಿನ್ನ ಮಗನ? ಸಂಬಂಧ ಇಲ್ಲ. ಸಂಬಂಧ ಇಲ್ವಾ? ನನ್ನಪ್ಪ ಬೇರೆ. ಹೌದಾ? ಇಂಥದ್ದೊಂದು ಮಗ ಹುಟ್ಟುವುದಿದ್ರೆ ನಾನು ಜೀವಮಾನದಲ್ಲಿ ಮದುವೆ ಆಗುದಿಲ್ಲ. ಹೌದು, ನಾನು ದೇವಲೋಕವನ್ನು ಗೆಲ್ಲಬೇಕು ಅಂತ ಹೊರಟೆ. ಏನು ಮಾಡುವ? ಕೆಲವೊಮ್ಮೆ ನಮ್ಮಲ್ಲಿ ಇರ್ತದೆ, ಸಹವಾಸದಿಂದ ಸೋಲ್ತೇವೆ. ನಾನು ಇಲ್ಲದಿದ್ರೆ ಸ್ವರ್ಗದಲ್ಲಿ ಸೋತ ಇತಿಹಾಸವೇ ಇಲ್ಲ. ಹೇಗಾದ್ರೂ ಸೋಲಾಯ್ತು. ಆದದ ಪರಿಣಾಮದಲ್ಲಿ ಸೋತಂತಹ ನಾವು ಆಯಾಸಗೊಂಡು ಇಲ್ಲಿ ಬಂದು ಮಲಗಿದ ವೇಳೆಯಲ್ಲಿ ನೀನು ಎಬ್ಬಿಸಿದೆ. ಹೌದು ಅಲ್ಲ, ಮಲಗಿದ್ದಕ್ಕೆ ನಾನು ಕೊಡಬೇಕಾ ದಿವಸಕ್ಕೆ ಇಷ್ಟು ಅಂತ? ಇಲ್ಲ, ಬೇರೆಯವರಾದ್ರೆ ಕೊಡ್ಬೇಕಿತ್ತು, ನೀನಾದ್ರೆ ಬೇಡ. ನೀನು ಕೊಡ್ಬೇಕು ಅಂತ ಹೇಳಿದ್ರು ನಮ್ಮ ಕೈಯಲ್ಲಿ ಈಗ ಎಂತದಿಲ್ಲ, ನೀನೇ ಕೊಡ್ಬೇಕಷ್ಟೇ. ಈಗ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದವ ಮಾಡಿ ಇಂದ್ರನ ವಜ್ರಾಘಾತಕ್ಕೆ ಸಿಲುಕಿ ಅಲ್ಲಿಂದ ಓಡಿ ಪ್ರಾಣವೊಂದನ್ನಾದ್ರೂ ಉಳಿಸಬೇಕು ಅಂತ ಇಲ್ಲಿವರೆಗೆ ಓಡಿ ಬಂದು ಆಯಾಸಗೊಂಡು ಇಲ್ಲಿ ಮಲಗಿ. ಅವನೆದುರಿಗೆ ನೀನು ಸತ್ತದ್ದ? ನೀ ಮಾತಾಡುವಾಗಲೇ ಅವನ ಒಂದಷ್ಟು ದೂರ ಓಡಿ ಹೋಗಬೇಕು ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ ಅವ ಕೂಡ ತಯಾರಾಗಿ ಬಂದಿದ್ದಾನೆ. ಹಾಗೆ ಇಲ್ಲದಿದ್ರೆ ಇವರು ಒಂದೊಂದು ಬಾಣ ಪುಸ್ಕ ಬಿಟ್ರಂಟಲ್ಲ, ಎದುರು ನಾವು ಒಮ್ಮೆ ñಕ್ಕ ಮಾತಾಡಿ ಗೆಲ್ಲಬೇಕಾದ ಯುದ್ಧದಲ್ಲಿ ಮಾತಾಡಿ ಗೆದ್ದಿದ್ದಿ, ಯುದ್ಧದಲ್ಲಿ ಆಗ್ಲಿಲ್ಲ. ಹಾಗೆ ಕೈಯಲ್ಲಿ ಪಸ ಇತ್ತಲ್ಲ. ಯಾವ ಪಸ? ಈ ಸಲ ಇನ್ನು ಕೇಂದ್ರದಲ್ಲಿ ನೋಡಿಕೊಂಡು ನಾವು ಇವರನ್ನೊಂದು ಎಂತದ್ದು ಕೇಂದ್ರಕ್ಕೆ ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಆಗದೇ ಇದ್ರು, ಇನ್ನು ಕೇಂದ್ರ ಮಟ್ಟದಲ್ಲಿ ಮತ್ತೆ ಆಗ್ಲಿ, ನಿಮ್ಗೆ ಗೆಲುವಾಗ್ಲಿ. ಮುಂದೆ ಅಲ್ಲ, ಹಾಗೆ ಇಲ್ಲಿ ಬಂದು ಮಲಗಿದ್ದು ಅಂತ ನಿರ್ಣಯ ಇಲ್ಲ. ಸೋತು ಬಂದದಲ್ವಾ? ಗೆದ್ದಿದ್ರೆ ಒಂದು ನಿರ್ಣಯ ಹೇಳ್ಬೋದಿತ್ತು. ಮತ್ತಿನ್ನೇನು ಅಲ್ಲ, ನಿನ್ನ ರೂಪಲಾವಣ್ಯಕ್ಕೆ ನಾನು ಸೋತವಳಿದ್ದೇನೆ. ಮದುವೆ ಆಗಬೇಕಾದ್ರೆ ಇಂಥವನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ಹೆಣ್ಣುಗಳು ನಿಶ್ಚಯ ಮಾಡ್ತಾಳಂತೆ. ನನ್ನ ಮನಸ್ಸಿನಲ್ಲಿ ನಿನ್ನನ್ನು ಕಂಡಾಗ ಮದುವೆ ಆಗಬೇಕೆನ್ನುವಂತಹ ಬಯಕೆ ಮೂಡಿತು. ಹಾಗೆ ನಿನಗೆ ಬಯಕೆ ಮೂಡಿತು ಸರಿ, ಆದ್ರೆ ನಾನೊಂದು ಹೇಳ್ಬೇಡ. ಏನು? ಹೆಣ್ಣಾದವಳಿಗೆ ರೂಪ ಇದ್ರೆ ಸಾಕು, ಆದ್ರೆ ಅಪ್ಪ ಅಮ್ಮನಿಗೆ ಅಷ್ಟೇ ಸಾಕಾಗ್ತದ? ಸಾಕಾಗುದಿಲ್ಲ. ಅವನಲ್ಲಿ ಎಷ್ಟು ಸಂಪತ್ತು ಉಂಟು ಅಂತ ನೋಡ್ತಾರೆ, ತಂದೆಯಾದ ಅವನಲ್ಲಿ ಎಷ್ಟು ಜ್ಞಾನ ಉಂಟು ಅಂತ ನೋಡ್ತಾನೆ. ಹೌದು. ಬಾಂಧವರ ಅವನ ಕುಲ ಯಾವುದು ಅಂತ ನೋಡ್ತಾರೆ. ಹೌದು. ಒಂದು ಹೇಳ್ತೇನೆ ನಾನು, ಏನು? ನಿನ್ನಲ್ಲಿ ಬೇಕಾದಷ್ಟು ಉಂಟು, ನನ್ನಲ್ಲಿ ಈಗ ಏನು ಇಲ್ಲ. ಈ ಪ್ರಪಂಚದಲ್ಲಿ ಒಬ್ಬ ಗಂಡಾದವ ಸೋಲುದು ಯಾವಾಗ ಗೊತ್ತುಂಟು? ಯಾವಾಗ?
ತನಗಿಂತ ಹೆಚ್ಚು ವಿದ್ಯೆ ಕಲಿತ, ತನಗಿಂತ ಹೆಚ್ಚು ಸಂಪತ್ತಿರುವ ಹೆಣ್ಣನ್ನು ಮದುವೆ ಆದ್ರೆ ಅವನಿಗೆ ಮತ್ತೆ ಮಾಟ ಮಾಡಬೇಕು ಅಂತ ಇಲ್ಲ. ಅವಳು ಯಾವಾಗಲೂ ಹೇಳುದು, ನನ್ನ ತವರ ಮನೆಯಲ್ಲಿ ಅಷ್ಟಿತ್ತು, ನಿಮ್ಮಲ್ಲಿ ಎಂತದ್ದು ಕರ್ಮ ಉಂಟು. ನಾನು ಅಷ್ಟು ಕಲ್ತಿದ್ದು ಎಷ್ಟು ಜನರು ನೋಡಿದ್ರು ಗೊತ್ತುಂಟ. ನೀವು ಹೋಗಿ ಹೋಗಿ ಕರ್ಮ ಸಿಕ್ಕಿ ಹಾಕಿಕೊಂಡ್ರಲ್ಲ, ಮತ್ತೆ ಇವನಿಗೆ ಬೇರೆ ಆತ್ಮಹತ್ಯೆ ಬೇಕಾ? ಈಗ ಸೋತ ಸಮಯದಲ್ಲಿ ನಿನ್ನನ್ನು ಮದುವೆ ಆಗಿ ನಾನು ಇನ್ನು ಜೀವಂತ ಚಿಂತಿಸುವಂತ ಅಗತ್ಯವೇ ಇಲ್ಲ. ಈಗ ನಾನು ಗಂಧರ್ವ ಲೋಕದವಳು, ನನಗೊಂದು ವರವೇ ಉಂಟು. 1000 ಆನೆಗಳ ಬಲವುಳ್ಳಂತಹ ಹೆಣ್ಣು ನಾನು. ಬ್ರಹ್ಮ ಹುಟ್ಟುವಾಗಲೇ ಅಷ್ಟು ಬಲವನ್ನು ಹಾಕಿ ನನ್ನನ್ನು ಸೃಷ್ಟಿ ಮಾಡಿದ್ದು. 1000 ಆನೆಗಳ ಬಲ ಉಂಟಂತೆ. ಮದುವೆ ಆಗುವಾಗ ಜಾಗ್ರತೆ ಮಾಡಿ. ಅದೇ ಸುಧಾರಿಸುವುದು ಹೇಗೆ ಅಂತ. ಪ್ರಥಮ ರಾತ್ರಿಯನ್ನು ಮುಂದೂಡಿ. ನಿನಗೆ ಮದುವೆ ಆಗ್ಲಿಲ್ಲ ಅಲ್ಲ? ಇಲ್ಲ, ನನಗೂ ಮದುವೆ ಆಗ್ಲಿಲ್ಲ. 1000 ಆನೆಗಳ ಬಲ ಬೇಕು ಅಂತ ಇಲ್ಲ. ಒಂದು ಹೆಣ್ಣು ಒಪ್ಪಿದ್ರೆ ಮಾತ್ರ ಅವಳನ್ನು ಸುಧಾರಿಸಲಿಕ್ಕೆ ಆಗುದಿಲ್ಲ. ಇಲ್ಲದ್ರೆ ಯಾವ ಸಣ್ಣ ಹೆಣ್ಣನ್ನು ಸುಧಾರಿಸಲಿಕ್ಕೆ. ಸಂತೋಷದಿಂದ ಅಪ್ಪ ನಿಮ್ಮನ್ನು ಅಪ್ಪಿಕೊಂಡ್ರೆ ನೀವು ಅಪ್ಪಚ್ಚೆ ಆದ್ರೆ, ಹಾಗೆಲ್ಲ ಮನಸ್ಸಿನಿಂದ ಅಪ್ಪಿಕೊಂಡ್ರೆ ಅಪ್ಪಚ್ಚೆ ಆಗ್ಲಿಕ್ಕಿಲ್ಲ. 1000 ನಾನು ಯಾಕೆ ಹಾಗೆ ಹೇಳಿದ್ದು? 1000 ಆನೆಗಳ ಬಲವುಳ್ಳಂತಹ ನಮಗೆ ನಾವು ಮದುವೆ ಆದ ಮೇಲೆ ಅದು ನನಗೆ ಬ್ರಹ್ಮದೇವ ಕೊಟ್ಟದ್ದು. 1000 ಆನೆ ಬಲ ಇವಳದ್ದಲ್ಲ, ಬೀರ್ಮುದೇವರದ್ದು. ನಳಿನ ಕುಮಾರ ಕೊಟ್ಟದ್ದು. ಯಾರದ್ದು? ಬ್ರಹ್ಮ. ಅಲ್ಲ, ಅವರು ಹೇಳುವಾಗ ನನಗೆ ಯಾರದ್ದು ಬೇರೆ ಹೆಸರು ಕೇಳಿದ. ನಳಿನದಲ್ಲಿ ಹುಟ್ಟಿದವ. ಆಯ್ತು ಸ್ವಾಮಿ, ಆಯ್ತು. ಹಾಗಾಗಿ ನಾನು ನಿನ್ನನ್ನು ಮದುವೆಯಾದ್ರೆ ನಮಗೆ 1-2 ಮಕ್ಕಳು ಹುಟ್ಟಿದ್ರೆ, ಅದರಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಎಷ್ಟು ಬಲ ಆಗ್ಲಿಕ್ಕಿಲ್ಲ? ಆಗ ನೀವೇ ನಿಶ್ಚಯ ಮಾಡಿದ್ದೀರಿ. ನಿರೀಕ್ಷೆ ಸರಿ. ಆದರೆ ಒಂದು ನಾನು ಜೀವನಾನುಭವದಲ್ಲಿ ಹೇಳ್ತೇನೆ. ಏನು? ಎಷ್ಟೆಷ್ಟು ದೊಡ್ಡ ಪ್ರಸಿದ್ಧರ ಅಪ್ಪಂದಿರ ಮಕ್ಕಳೆಲ್ಲ ಇದ್ದಾರೆ. ದೇವರೇ, ಹೇಳಿ ಪ್ರಯೋಜನ ಇಲ್ಲ. ಹೌದು, ಗಂಡು ಮಕ್ಕಳೇ ಹುಟ್ಟಬೇಕು. ನನ್ನ ಅಪ್ಪ ಈಗಲೂ ಬಯಸ್ತಾ ಇದ್ದಾರೆ, ಇಂಥದ್ದೇ ಒಂದು ಗಂಡು ಇನ್ನೊಂದು ಬೇಕು. ಹೆಚ್ಚಿನವರಿಗೆ ಮಸಣ ಸುಖ. ಹೌದು, ವಿಷಯಕ್ಕೆ. ಹಾಗಾಗಿ ನಾವು ಒಂದು ವೇಳೆ ಮದುವೆಯಾಗಿ ನಮಗೆ ಒಂದು ವೇಳೆ ಅಂತಹ ಪುತ್ರ ಸಂತಾನ ಒದಗಿ ಬಂದರೆ ದೇವಲೋಕಕ್ಕೆ ದಾಳಿ ಮಾಡಬಹುದು. ನಿನ್ನನ್ನು ಸೋಲಿಸಿದಂತಹ ದೇವೇಂದ್ರನ್ನು ಸೋಲಿಸಬಹುದು. ಸ್ವರ್ಗಲೋಕ ನಿನ್ನದಾಗುತ್ತದೆ, ಎಲ್ಲವೂ ನಮ್ಮ ವಶವಾಗುತ್ತದೆ. ನೀನು ಸುಮ್ಮನೆ ಭವಿಷ್ಯ ಹೇಳಬೇಡ, ವರ್ತಮಾನ ಹೇಳು. ಮಕ್ಕಳು ಮಾಡ್ಯಾರ, ಈಗ ನಿನ್ನ ತಂದೆ ಒಪ್ಪಿಕೊಳ್ಬೇಕಲ್ಲ. ನನ್ನ ತಂದೆಯಲ್ಲಿ ಒಪ್ಪಿಸುವಂತ ಕೆಲಸ ನನ್ನದು. ಹೌದಾ? ಒಪ್ಪಿಸ್ತೇನೆ, ಒಪ್ಪಿಸ್ತೇನೆ. ಹಾಗಾದ್ರೆ ನನಗೆ ಇದಕ್ಕೊಂದು ವ್ಯವಸ್ಥೆ. ನಾವು ಆಗುವ ಮದುವೆ ನಿನ್ನ ಅಪ್ಪ ಒಪ್ಪ್ಯಾರ? ನನಗೆ ಅಪ್ಪವೇ ಇಲ್ಲ, ಗತಿ ಎಲ್ಲ ಮತ್ತೆ ಕೆಲಸ ಮಾಡಿ. ಅವಳು ಅಪ್ಪನನ್ನು ಒಪ್ಪಿಸಿ ನನ್ನನ್ನು ಮದುವೆ ಆಗ್ತಾಳೆ. ನೀವು ಮದುವೆ ಆದ್ಮೇಲೆ ಅಪ್ಪನಲ್ಲಿ ಇಲ್ಲ, ಮಕ್ಕಳಾದ ಮೇಲೆ ಅಪ್ಪನ. ಮದುವೆಯಾಗಿ ಸಂತಸದ ಜೀವನವನ್ನು ಅನುಭವಿಸುತ್ತಿರುವಂತಹ ವೇಳೆಯಲ್ಲಿ ಸಂಸಾರದ ಜಂಜಡದಿಂದ ಸ್ವಲ್ಪ ವಿಶ್ರಾಂತಿಯ ವಾತಾವರಣ ಇರಲಿ ಅಂತ ಹಿಮಗಿರಿಯ ತಪ್ಪಲಿಗೆ ಬಂದ್ರೆ ಒಬ್ಬ ಕುಳ್ಳ ಕಿರ್ತಾಡಿ ಅಗಸ್ತ್ಯ ಕೊಡಿ ಕುಳಿತುಕೊಂಡ ಚಂದ ಸಮುದ್ರದ ನೀರನ್ನು ಕುಡಿದು ನಮ್ಮವರಾದ ಕಾಲಕೇಯರನ್ನು ಕೊಲ್ಲುವುದಕ್ಕೆ ಕಾರಣನಾದವ. ಹೇಳ ಹೇಳ, ಇವನಿಗೆ ಬಾಯಿಯಲ್ಲಿ ಹೇಳಿದ್ರೆ ಎಲ್ಲಿ ತಾಗ್ತದೆ? ನನ್ನ ಎದೆಗೆ ತುಳಿದವನೇನು ಲೋಕಹಿತವನ್ನು ಬಯಸಿ ಎಲ್ಲವನ್ನು ಮರೆತು ಇದ್ದಂತಹ ನನಗೆ ಈ ರೀತಿಯಾಗಿ ಎದೆಗೆ ತುಳಿದಂತಹ ನಿನ್ನನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ನನ್ನ ಉಪದೇಶವನ್ನು ಕೇಳುವ ಸ್ಥಿತಿಯಲ್ಲಿ ನೀನಿಲ್ಲ. ಅರ್ಥ ಮಾಡಿಕೊಂಡವನಿದ್ದೇನೆ. ಅದಕ್ಕೆ ಬೇಕಾಗಿ ನಿನ್ನನ್ನು ಘಾಸಿಗೊಳಿಸುವುದಕ್ಕೆ ತೃಣವೊಂದನ್ನು ಅಭಿಮಂತ್ರಿಸಿ ನಿನ್ನ ಮೇಲೆ ಪ್ರಯೋಗಿಸುತ್ತೇನೆ.
ಭಜನಿನಿದು ಗೈದನೇ ಹರಗರ 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 ನನ್ನ ಪತಿದೇವರಿಗೆ ತೃಣವೊಂದನ್ನು ಮಂತ್ರಿಸಿ ನನ್ನ ಪತಿದೇವರನ್ನು ಕೊಂದು ಬಿಟ್ಟದಂತೆ. ಇಲ್ಲ, ನನಗೆ ವೈದವ್ಯ ದೀಕ್ಷೆಯನ್ನು ತಂದುಕೊಟ್ಟ ಆ ಋಷಿ ಅವನನ್ನು ಸುಮ್ಮನೆ ಬಿಡಲಾರೆ. ನನ್ನ ಎದೆ ಎತ್ತರಕ್ಕೆ ಬೆಳೆದಂತಹ ನನ್ನ ಮಕ್ಕಳು ಮಾರೀಚ ಸುಬಾಹು ಇದ್ದಾರೆ, ಅವರನ್ನು ಕೂಡಿಕೊಂಡು ಅವನತ್ತ ಸಾಗುತ್ತೇನೆ. ಆದರೆ ಮಾಡಲಾರೆ. ಯಾಕೆ? ನೀವು ಯಕ್ಷರಿದ್ದೀರಿ ಎನ್ನುವ ಕಾರಣಕ್ಕೆ ಬೇಕಾಗಿ ನಿಮಗೆ ಕೊಡಬೇಕಾದದ್ದು ನಾನೀಗ ಶಾಪ. ನೀವು ಭೂಮಿಯಲ್ಲಿ ನರಮಾಂಸವನ್ನು ಭಕ್ಷಿಸುವಂತಹ ರಕ್ಕಸರ ಮನ್ನಿಸಿಲೆ ಮುನಿಪಾಲ ನಾನಿನಗುಂದತದ ರೋಗವನು ಕೈದೆ ಸೌಳುದಾಗಲೇ ಎನ್ನ ಕಾವಲ ಕನ್ನ ಹೊರೆಯ ಸೌಳುದಾಗಲೇ ಎನ್ನ ಶಾಪದ ಕನ್ನ ಹೊರೆಯ ಪತಿಯನ್ನು ಕಳೆದುಕೊಂಡೆ ಎನ್ನುವಂತಹ ದುಃಖದಿಂದ ನಿಮಗೆ ಬಿರುನುಡಿಯ ಮಾತುಗಳನ್ನು ಆಡಿಬಿಟ್ಟೆವು. ನಿಮ್ಮ ಮನಸ್ಸನ್ನು ನಾವು ನೋಯಿಸಿದೆವು. ನಿಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಅರಿಯದೆ ನಿಮ್ಮ ಕೂಡೆ ಬೇಡವಾದಂತಹ ಮಾತುಗಳನ್ನು ಆಡಿಬಿಟ್ಟೆವು. ನಾವು ಮಾಡಿದಂತಹ ತಪ್ಪಿಗೆ ನಿಮ್ಮ ಪಾದ ಕೈಗಳಲ್ಲಿ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದೀವಿ. ನಮ್ಮ ತಪ್ಪನ್ನು ಮನ್ನಿಸಬೇಕು, ನಮಗೆ ಮೋಕ್ಷವನ್ನು ಕೊಡಬೇಕು. ವರಿದೆಯುವುದನ್ನು ಮುಂದೆ ಲೋಕದ ಜನತೆಯನ್ನು ಧರಿಸಲಿಳಿದರು ವನಜನಾಭ ಜನತೆಯನ್ನು ಧರಿಸಲಿಳಿದರು ವನಜನಾಭ ನಾನು ಕೋಪ
ಕೋಪಾವಿಷ್ಠನಾದೆ. ನನ್ನ ಸಂಯಮ ಎನ್ನುವಂತಹ ಕೋಟೆಯನ್ನು ತುಳಿದು ಸಿಡಿದೆದ್ದಂತಹ ಕೋಪ ಶಾಪರೂಪವಾಗಿ ನಿಮ್ಮ ಹೃದಯಕ್ಕೆ ಕೊಳ್ಳಿಯನ್ನಿಟ್ಟಿತು. ನನ್ನ ಶಾಪವಾಕ್ಯ ಹುಸಿಯಾಗದು. ನನ್ನ ವಚನದಂತೆ ನೀವು ಭೂಮಿಯಲ್ಲಿ ರಕ್ಕಸರಾಗಿ ಹುಟ್ಟಲೇಬೇಕು. ರಕ್ಕಸರಾಗಬೇಕೇ? ಹೌದು. ಗಂಧರ್ವ ಲೋಕದಲ್ಲಿದ್ದವರು ನಾವು ಇನ್ನು ರಕ್ಕಸರಾಗಿ ಹೇಗೆ ಬಾಳುವುದಕ್ಕೆ ಸಾಧ್ಯ? ಪರಿಮಾರ್ಜನೆಗೊಂದು ಹಾದಿಯನ್ನು ಒದಗಿಸಿಕೊಡುತ್ತೇನೆ. ಹೇಗೆ? ಆ ಪಂಕಜನಾಭ ಮಹಾವಿಷ್ಣುವೆ ಭೂಲೋಕದಲ್ಲಿ ರಾಮಾಭಿಧಾನದಿಂದ ಕಾಣಿಸಿಕೊಂಡು ದಶರಥನ ಸುತನಾಗಿ ಲೋಕೋದ್ಧಾರವನ್ನು ಬಯಸಿ ಮುಂದುವರಿಯುತ್ತಾ ಇದ್ದಂತಹ ಕಾಲದಲ್ಲಿ ದಾಶರಥಿಯ ದರ್ಶನ ಭಾಗ್ಯದಿಂದ ಅವನ ಶರಾಘಾತದಿಂದ ನಿಮಗೆ ಒದಗಿದಂತಹ ಶಾಪವು ಕಳೆದು ಮತ್ತೆ ಗಂಧರ್ವ ಲೋಕವನ್ನು ಸೇರಿಕೊಳ್ಳುವಂತಹ ಸುಯೋಗವನ್ನು ಸಂಪ್ರಾಪ್ತಿಸುತ್ತದೆ. ನಿಶ್ಚಿಂತರಾಗಿ ಮಕ್ಕಳೇ, ಇದು ಶಾಪದ ನಾವು ಬಂದೆವು. ಇಲ್ಲಿರುವಂತಹ ನರನ್ನೆಲ್ಲ ಹಿಡಿದು ತಿನ್ನುತ್ತಾ ಮುಂದುವರಿದೆವು. ಜನಗಳೆಲ್ಲ ಇಲ್ಲಿ ಪಲಾಯನಗೈದರು. ನಾಡು ಬೆಳೆಯುವುದಕ್ಕೆ ಪ್ರಾರಂಭವಾಯಿತು. ಪ್ರಾಣಿ ವರ್ಗ ಸೇರಿಕೊಂಡದ್ದು ಆಹಾರಕ್ಕೆ ಬೇಕಾಗಿ ಅದನ್ನು ಹಿಡಿದು ಮುಂದುವರಿಯುತ್ತಾ ಇದ್ದೇವೆ. ಮಕ್ಕಳೇ, ಸಂತೋಷದಿಂದಲೇ ಇಲ್ಲಿ ಜೀವನವನ್ನು ಕಳೆಯುತ್ತಾ ಇದ್ದವರು ತಾಟಕಿಯಲ್ಲಿ ಬಂದ ನಂತರ ಈ ವನಕ್ಕೆ ತಾಟಕಾವನ ಎನ್ನುವ ಹಾಗೆ ಹೆಸರು ಬಂತು. ಹಾಗೆ ಕಲುಷಕಾಂತಾರ ಎನ್ನುವ ಹಾಗೆ ಕರೆಯುತ್ತಾ ಇದ್ದಾರೆ, ಸಂಬೋಧನೆ ಮಾಡುತ್ತಾ ಇದ್ದಾರೆ. ಮಕ್ಕಳೇ, ಇಂದು ಹೊರಟು ನಿಂತಿದ್ದೇವೆ. ಯಾವ ಕೆರೆಗೆ ಕೃಷಿಯಿಂದ ಗಂಟಲು ಒಣಗುತ್ತಾ ಇದೆ. ಏನಾದ್ರೂ ತಿನ್ನಬೇಕು. ಏನು ಹಸಿವು ದೂರವಾಗ್ತದೆ. ಅದಕ್ಕಿಂತಲೂ ಮೊದಲು ಧರೆಯಲ್ಲಿ ಬ್ರಾಹ್ಮಣರು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಅವರ ತಲೆಯನ್ನು ಕಡಿದು ಯಜ್ಞಕುಂಡಕ್ಕೆ ಹೋಮಿಸುವ ಸರಿಯಾಗಿದೆ. ನಡೆಯೋಣ.
ವನದ ಚರಿತೆಯನುರಿದು ಕೇಳಿದು ಧನುಜ ಯಾರ್ಭಟವನಿತರಳು ಕರೆದ ರಾಘವನ ನಿನಗೆ ಕೇಳಿಸಿದ್ದೇನೋ ತಾಟಕ್ಕೆ ಜನರ ಗಂಧಕ್ಕೆ ಕೆರಳಿ ಖರ್ಚಿತ ಧ್ವನಿಯು ತಳುವದಿ ಕೊಲುವುದಾಕೆಯನು ಮಣಿದಿಂದ ಗುರುವರೇಣ್ಯ, ನಾವು ಹೇಳಿದಂತಹ ಈ ತಾಟಕ ವೃತ್ತಾಂತವನ್ನು ಚೆನ್ನಾಗಿ ಕೇಳಿ ತಿಳಿದಿದೆಯಲ್ಲ. ಈಗಾಗಲೇ ಗರ್ಜನೆ ಕೇಳುತ್ತಾ ಇದೆ. ಅವಳ ತಾಟಕಿ ದುರುಳೆ, ಅವಳನ್ನು ನಾಶ ಮಾಡು. ಚಿತ್ತವಿದ್ದರೆ ಮುರಿಬೋದು ಮನೋರಿ ಅತ್ಯಯನ ಸಾಕುವುದು ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ತಾಟಕ ವೃತ್ತಾಂತವನ್ನು, ಮಲದ ಕರುಷದ ವಿಷಯವನ್ನು ಚೆನ್ನಾಗಿ ಬಿತ್ತರಿಸಿದವರೇ ನೀವು. ಒಳ್ಳೆ. ಆದರೆ ಈ ಹೊತ್ತಿನಲ್ಲಿ ಅವಳು ರಾಕ್ಷಸಿ ಇರಬಹುದು. ಹೆಣ್ಣು ಎನ್ನುವುದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲವಲ್ಲ. ಅವಳನ್ನು ಕೊಂದೆ ಅಂತಾದ್ರೆ ಸ್ತ್ರೀ ಹತ್ಯ ಪಾತಕ ಬರುವುದು. ಆದ್ದರಿಂದ ವಾಂಶಿಕ ಹಿನ್ನೆಲೆಯನ್ನು ನೋಡಿದರೆ ಇದು ನಮಗೆ ಧರ್ಮ ಆಗುತ್ತದೆಯೇ? ಆದ್ದರಿಂದ ಹೆಣ್ಣನ್ನು ಕೊಲ್ಲಬಹುದೇ? ಹೇಳುವಿರಾ? ಪೂರ್ವದಲ್ಲಿ ಮೃತ್ಯುವನ್ನು ಶಿವ ಕೊಲ್ಲುವ ಸಮಯದಲ್ಲಿ ಅವಳೇನು ಉಳಿಸಿದನೆ ರಾಮ? ನೀನು ಊರಿ ಭಾರ ಅಪಹಾರಕನಾಗಿದ್ದಿ. ಈ ಹಿಂದೆ ಪರಶುರಾಮನು ತಾಯಿಯನ್ನೇ ಕೊಂದಿದ್ದಾನೆ. ಇದೆಲ್ಲ ಧರ್ಮ. ಅಧರ್ಮವನ್ನು ಆಚರಿಸುವಂತಹ ತಾಟಕೆಯನ್ನು ಕೊಂದಲ್ಲಿ ಯಾವುದೇ ದೋಷವಿಲ್ಲ. ಅಪ್ಪಣೆ. ನಮ್ಮನ್ನ ಎದುರಿಸುವುದಕ್ಕಾಗಿ ಮುಂದುವರಿಯುತ್ತಾ ಇರುವೆಯ? ಎಲ್ಲ ಎಲ್ಲ ನರಾಧಮ, ಯಾರು ನೀನು? ಯಾಕೆ ಬಂದೆ? ನಿನಗೂ ನನಗೂ ಯಾರು ನಿನಗೆಲ್ಲಿಯ ಪಾರುಪತ್ಯ ಕೊಟ್ಟವರು? ವರ್ತಮಾನ ಕಾಲದಲ್ಲಿ ಸೂರ್ಯವಂಶೀಯ ದಶರಥನ ಮಗ ದಾಶರಥಿ ರಾಮ. ನಿನ್ನನ್ನು ಪ್ರಶ್ನಿಸುತ್ತಾ ಇದ್ದೇನೆ. ಯಜ್ಞ ಕಂಟಕರನ್ನು ಯಾವ ಕಾಲಕ್ಕೂ ಉಳಿಯಗೊಡಬಾರದು ತಿಳಿದವರು ನಾವು. ಆದ್ದರಿಂದ ರಾಕ್ಷಸಿಯಾದ ನೀನು ಬದುಕುವುದಿದ್ರೆ ಅವಕಾಶ ಕೊಡ್ತೇನೆ. ಮಾರ್ಮಲೆತ ಬಂದ್ರೆ ತಲೆ ಹೋಗಿ.
ಬಂದು ಪ್ರವೇಶ ಮಾಡಿರುವಿರಿ. ಮೇಲಾಗಿ ನಮ್ಮ ಅವ್ವೆಯಾದಂತಹ ತಾಟಕ ಮಾತೆಯ ವಧೆಗೆ ನೀವು ಕಾರಣರಾಗಿದ್ದೀರಿ ಎನ್ನುವಂತಹ ವಿಚಾರವು ತಿಳಿದಿದ್ದೇನೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾರು ನೀವು, ಯಾಕೆ ಬಂದಿರಿ? ನಿಮ್ಮನ್ನು ಘಾತಿಸುವಾಗ ಯಾರು ನಿಮ್ಮನ್ನು ರಕ್ಷಿಸಿ ಇಡೀ ಊರೇ ನಮ್ಮದೀಗ. ಈಗ ಕಾಡು ನಿನ್ನದ್ದು ಅಂತ ಹೇಳ್ತಾ ಇದ್ದಿ, ನಿನ್ನನ್ನು ಕಡಿದು ಕೊಚ್ಚಿಕೊಂಡೆ. ಸತ್ತಿದ್ದಾನೆ. ಅವ ಸುಬಾಹು, ನಾನು ಮಾರೀಚ. ಗೊತ್ತಾಗಿದೆ ನನಗೆ, ಸತ್ತಿದ್ದಾನೆ ಅಂತಲೇ ಆಡಿತ್ತು. ಬಂದವ ಮಾರೀಚ, ನಿಮ್ಮ ನೀಚ ಕೃತ್ಯವನ್ನೇ ಮಾಡುತ್ತಾ ಇದ್ದೀರಿ. ಮೊದಲು ನಮ್ಮವರೇ ಸ್ಥಾಪಿಸಿದ ಕ್ಷೇತ್ರ ಇದು. ಇಲ್ಲಿ ಬಂದದ್ದು ನೀನು ಎಲ್ಲ ಕಡೆಯಲ್ಲಿ ನಿನ್ನದ್ದು ನಿನ್ನದ್ದು ಅಂತ ಹೇಳಿಯೇ ಬದುಕಿದ್ದು. ನಾವು ನಮ್ಮತ್ತು ನಮ್ಮತ್ತು ಅಂತ ಹೇಳಿಯೇ ಉಳಿಸಿಕೊಳ್ಳವರೆಗೆ ನಿನ್ನದ್ದು ನಮ್ಮತ್ತು ನಿಮ್ಮ ಹಾಗಲ್ವೋ? ಮೊದಲೆಲ್ಲ ನಾವಿಲ್ಲಿ ತಿರುಗಾಟ ಮಾಡಿ ಆಗಿದೆ. ನಾವು ನಿಮ್ಮತ್ತು ನಮ್ಮತ್ತೆ ನಮ್ಮತ್ತು ನಮ್ಮತ್ತೆ ಅಂತ ಹೇಳುವ ಕ್ರಮವೇ ಇಲ್ಲ. ಆದ್ದರಿಂದ ಇವತ್ತು ಆಡ್ತಾ ಇದ್ದೇನೆ. ಇವತ್ತು ತಾಟಕಾವನ ಅಂತ ನೀವು ಹೆಸರಿಟ್ಟಿರಿ. ಅವಳು ಸತ್ತಿದ್ದಾಳೆ. ಈ ವೇಳೆಯಲ್ಲಿ ಬಂದವ ನಿನ್ನ ಹಿರಿಯವ ಸುಬಾಹು, ಅವನು ಅಳಿದಿದ್ದಾನೆ. ಈಗ ನೀನು ಬಂದಿದ್ದಿ, ನಿನಗೂ ಬದುಕುದಿದ್ರೆ ಒಂದು ಅವಕಾಶ ಕೊಡ್ತೇನೆ. ಇಲ್ಲದಿದ್ರೆ ಈ ಆರ್ಯಾವರ್ತದಲ್ಲಿ ನಿನ್ನ ಹುಟ್ಟಿಲ್ಲ ಅಂತ ಮಾಡ್ತೇನೆ. ನಾನು ನಾಳಿನ ದಿವಸ ಬದುಕುವುದಾದ್ರು ನಿನ್ನ ಕಾಲು ಹಿಡಿದು ಬದುಕುವುದಿಲ್ಲ, ಗೊತ್ತಾಯ್ತಲ್ವಾ? ನೀನು ಜನ್ಮಕ್ಕೆ ಬದಲಾಗುವುದಿಲ್ಲ. ನಿನಗೆ ಪೆಟ್ಟಲ್ಲದೆ ಮತ್ತಿಲ್ಲ. ರಾಮ, ನಾನು ರಾಮ, ರಕ್ಕಸ ರಾಮ, ಕಾಬೇಡಿ ರಾಮ, ಕಾಬೇಡಿ ರಾಮ, ಎಂತದ್ದು ರಾಮ? ಕಾಪಾಡು ರಾಮ, ಕಾಪಾಡು ರಾಮ. ರಾಮ ಗುರುಗಳೇ, ಬ್ರಾಹ್ಮಣ ವೇಷ. ಬ್ರಾಹ್ಮಣರ ಬಗ್ಗೆ ಅಗಾಧವಾದಂತಹ ಗೌರವ, ಅಪರಿಮಿತ ಗೌರವ ಉಂಟು. ಆ ಜೋಗಿಯ ಮಾತನ್ನು ಕೇಳಬೇಡ. ಆ ಜೋಗಿ ಹೇಳ್ತಾನೆ ಒಡಿ ಮಗ ಒಡಿ ಮಗ ಒಡಿ ಮಗ ಅಂತ ಹೇಳ್ತಾನೆ. ಅವನ ಮಾತು ಕೇಳಬೇಡ. ನನ್ನನ್ನು ಕಾಪಿಡಿ ರಾಮ, ಕಾಪಿಡಿ ರಾಮ, ಕಾಪಿಡಿ ರಾಮ. ಗುರುಗಳೇ, ಇವನಿಗೆ ಮರ್ಯಾದೆ ಇಲ್ಲದೆ ಇದ್ರು ಬ್ರಾಹ್ಮಣ ವೇಷಕ್ಕೆ ಮರ್ಯಾದೆ ಉಂಟ.
ಆದ್ದರಿಂದ ಬ್ರಾಹ್ಮಣ ವೇಷ ಇದು. ಇವ ಇಲ್ಲಿ ಇದ್ದರೆ ಬಹಳ ಅಪಾಯ. ಬ್ರಾಹ್ಮಣ ವೇಷ ಇದು. ಇವನ ಲಕ್ಷ್ಯ ಮಾತ್ರ ಅಲ್ಲ, ನಮಗೆ ಲಕ್ಷ್ಯ ದ್ವೀಪ. ಆದ್ದರಿಂದ ಇವ ನನ್ನ ಲಕ್ಷ್ಯದಂತೆ ದ್ವೀಪಕ್ಕೆ ಹೋಗಿ ಬೀಳ್ಬೇಕು. ಮಾನವಾಸ್ತ್ರದಿಂದ ಇವನಿಗೆ ಸುಮವೃಷ್ಟಿ ಸುರಿಸುತ್ತ ಹೊಗಳೇ ರಘುವರನ ಅನಿಮಿಷರು ಸುಮವೃಷ್ಟಿ ಸುರಿಸುತ್ತ ಹೊಗಳಿ ರಘುವರನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಸ್ಮತಯೇ ನಮಃ ರಾಮ ರಾಮ ದುಷ್ಟ ಮುಕ್ತವಾಯಿತು ಈ ಕ್ಷೇತ್ರ ಎನ್ನುವ ಅಭಿಮಾನ, ಸಜ್ಜನರ ಬದುಕು ಹಸನವಾಯಿತು ಎನ್ನುವಂತಹ ಉದ್ದೇಶದಿಂದಲೇ ಸುಮರಸರೆಲ್ಲರೂ ಸಂತೋಷ ಪಟ್ಟಿದ್ದಾರೆ. ರಾಮ ಬಂದದ್ದೇ ಅದಕ್ಕಲ್ವೇ ಗುರುಗಳೇ? ತಾರಕ ಮಂತ್ರವೇ ಮೂರ್ತ ಸ್ವರೂಪವಾಗಿ ಜನಿಸಿದವನಲ್ವೇ ನೀನು? ದುಷ್ಟರೆಲ್ಲ ಅಟ್ಟಹಾಸವನ್ನು ಗೈಯುತ್ತಾ ಒಂದು ಕ್ಷೇತ್ರ ಪ್ರವೇಶಿಸಿ ಅಲ್ಲಿ ತಮ್ಮ ವಾಸಸ್ಥಳವನ್ನು ಕಟ್ಟಿಕೊಂಡು ಅಲ್ಲಿಯ ಮಣ್ಣಾಗುತ್ತದೆ, ಅಲ್ಲಿಯ ನೀರಾಗುತ್ತದೆ, ಅಲ್ಲಿಯ ಸಂಪತ್ತಾಗುತ್ತದೆ. ಆದರೆ ಅಲ್ಲಿಯ ಸಂಸ್ಕಾರ ಸಂಸ್ಕೃತಿ ಆಗುವುದಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಕ್ಷೇತ್ರದ ಹೆಸರನ್ನೇ ಬದಲಿಸುತ್ತಾ ಅವರ ಕುಟುಂಬದವರ ಹೆಸರಿಟ್ಟು ಬದಲಿಸ್ತಾರೆ ಅಂತಾದ್ರೆ ಅಂತ ಹೆಸರನ್ನು ಅಳಿಸಿ ಮತ್ತೊಮ್ಮೆ ನಮ್ಮ ಪುರಾಣ ಪುರುಷರ ಪುಣ್ಯನಾಮವನ್ನೇ ಆ ಕ್ಷೇತ್ರದಲ್ಲಿ ಅನಾವರಣಗೊಳಿಸಬೇಕು ಗುರುಗಳೇ. ಕಾಟಕಾವನವೆಂಬ ನಾಮವನ್ನು ಅಳಿಸಿದ್ದೇನೆ, ಮಲದ ಕರುಷವೆನ್ನುವ ನಾಮ ಮರುನಾಮಕರಣ ಮಾಡಿದ್ದೇನೆ. ಮಾತ್ರವಲ್ಲ ಋಷಿ ಕ್ಷೇತ್ರವಾಗಿಸಿ ಇದನ್ನು ಪರಿವರ್ತನೆಗೊಳಿಸಿದ್ದೇನೆ. ಇದರಿಂದಲೇ ಸುಮನಸರೆಲ್ಲ ಕೊಂಡಾಡುತ್ತಾ ಇದ್ದಾರೆ. ರಾಮ ಬರೇ ರಾಮ ಅಲ್ಲ, ರಾಮ ಲೋಕಾಭಿರಾಮ ಎಂಬ ಹಾಗೆ. ಆದ್ದರಿಂದಲೇ ನಾವು ಹುಟ್ಟಿದ ನೆಲ ಅಯೋಧ್ಯೆ, ನಾವು ಸಂಸ್ಕಾರಗೊಂಡ ಭೂಮಿ ಅಯೋಧ್ಯೆ. ಅಯೋಧ್ಯೆ ಕೇವಲ ಒಂದು ಜಂಬೂ ದ್ವೀಪಕ್ಕೆ ಮಾತ್ರವಲ್ಲ, ಇವತ್ತು ಲೋಕಕ್ಕೆ ಅಯೋಧ್ಯೆ ಶ್ರದ್ಧಾ ಕೇಂದ್ರವಾಗಿ ವಿರಾಜಮಾನವಾಗಬೇಕು ಗುರುಗಳೇ. ಇದು ನಮ್ಮ ಸಂದೇಶ ಅಲ್ಲ, ಅಂತ್ಯದೇರನ ಸಂದೇಶವಿದು. ಕೊಂಚವೂ ಯೋಚಿಸುವುದಕ್ಕಿಲ್ಲ. ನಿಮ್ಮಂತಹ ಗುರುಗಳ ಗುರುಪಾದ ಸೇವೆ ನಿಜವಾಗಿಯೂ ಈ ನೆಲವನ್ನು ವಿಶ್ವಗುರುವಾಗಿಸ್ತದೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಸರ್ವರ ಅನುಮೋದನೆಯನ್ನು ಕೇಳುತ್ತೇನೆ. ರಾಮ, ನನಗೆ ಶಿಷ್ಯ ಬೇಕು ಅಂತಿತ್ತು, ಶಿಷ್ಯ ಕಾಮ ಇತ್ತು. ನನ್ನಲ್ಲಿರುವಂತಹ ವಿದ್ಯೆಗಳು ಕೊಡಬೇಕು, ಯೋಗ್ಯನಂತಹ ಶಿಷ್ಯ ಬೇಕು. ನಿಜ. ಲೋಕಾಭಿರಾಮನಾಗಬೇಕು, ಅವ ಭುವನಾಭಿರಾಮನಾಗಬೇಕು, ರಘುರಾಮನಾಗಬೇಕು, ಆಶಯ ನನಗುಂಟು. ಅದಕ್ಕೆ ತಕ್ಕಂತೆ ನಡೆಯುತ್ತಾ ಇದ್ದೀಯ. ಈ ವೇಳೆಯಲ್ಲಿ ಯಜ್ಞ ಸುರಕ್ಷಣೆಗಾಗಿ ಈ ಹಿಂದೆ ಕೃಷಾಶ್ವರಿದ್ದಂತಹ ಶತ ಅಸ್ತ್ರಗಳನ್ನು ದಾರಿ ಎರೆದು ಕೊಟ್ಟಿದ್ದೇನೆ. ಅಷ್ಟು ಮಾತ್ರವಲ್ಲ, ಶರ ವಿಜೃಂಭಕ ಅಸ್ತ್ರವನ್ನು ಒದಗಿಸಿದ್ದೇನೆ, ಸ್ವೀಕರಿಸಿದ್ದೇನೆ. ಲೋಕವೆಲ್ಲ ಆರಾಮವಾಗಬೇಕು, ಆರಾಮವಾಗಬೇಕು, ತೃಪ್ತಿ ಹೊಂದಬೇಕು. ಇದುವೇ ನಮ್ಮ ಸಂಕಲ್ಪ. ರಾಮ ಅಂದ್ರೆ ಆನಂದಮಯ ಅಂತ ಅರ್ಥ. ಪರಮ ಆನಂದದಾಯಕವಾದುದು ಯಾವುದು, ಅದಕ್ಕೆ ರಾಮ ಅಂತ ಹೆಸರು. ನಮ್ಮ ಅಪ್ಪಯ್ಯನ ಮನಸ್ಸಂಕಲ್ಪ, ನಿಮ್ಮಂತಹ ಋಷಿವರೇಣ್ಯರ ಮನೋಭೂಮಿಕೆಯ ಸಂಕಲ್ಪ ಇವತ್ತು ವಿಶ್ವರತ್ಯವೇ ಸಾಕಾರಗೊಂಡು ಸಂಕಲ್ಪಿಸಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಹುಟ್ಟು ನಾಳೆ ಈ ನೆಲದಲ್ಲಿ ಈ ನೆಲದ ಹೊಣೆಗಾರಿಕೆಯನ್ನು ಹೊರುವವ ಪ್ರತಿಯೊಬ್ಬನು ಧಾರ್ಮಿಕನಾಗಿಯೇ ಎದ್ದು ಬಂದ ಅಂತಾದ್ರೆ ನಿಮ್ಮ ವಾಕ್ಯ ಕೌಸಲ್ಯ ಸುಪ್ರಜಾರಾಮ, ಆ ಸುಪ್ರಜೆಗಳು ಮನಸ್ಸು ಮಾಡಿದ್ರೆ ಈ ನೆಲವನ್ನು ಮತ್ತೊಮ್ಮೆ ಧಾರ್ಮಿಕತೆಯ ಕೇಂದ್ರ ಭೂಮಿಯಾಗಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವ ಸಂಕಲ್ಪದೊಂದಿಗೆ ಜಗತ್ತಿಗೆ ಮಂಗಳವನ್ನು ಹಾಡೋಣ ಗುರುಗಳೇ. ಭದ್ರಂ ಶುಭಂ.
ಶ್ರೀಧರ ನೇತ್ರಿಯರು ಘೋಷದಿ ನಡೆತರುತ್ತವರು ಹುಡುರರು ಮಗ್ರಾಕದೆಯುವುದಲ್ಲಿ ಸೇವೆಯ ತಿಳಿದು ಕಿಟಿದ ಮುದದಿಂದ ಮಾದರ ಕೀರ್ತಿಯ ಪಡೆಯಿರುವುದ ಸರ್ವೇ ಆರತಿಯ ಎತ್ತಿರೇ